ಈ ದಿವಸದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಶ್ರೀಮತಿ ಜಯಶ್ರೀ ದೈಹಿಕ ಶಿಕ್ಷಣ ಶಿಕ್ಷಕಿ ಹಾಗೂ CRP ಮಿತ್ರರೆಲ್ಲರೂ ಕೂಡ ಸೇರಿಕೊಂಡು ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು. ಕಷ್ಟದೊಳೆನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ, ತನ್ನಿ ಕಾರ್ಯವ ಬಿಡನೆಂದು. ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲಿನಾಶ್ರಯದಿ. ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು,
ಶಿಲ್ಪಿಗಳೆಸೆದರು ಕವಿಗಳು ಬರೆದರು, ಶಿಲ್ಪಿಗಳೆಸೆದರು ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಳೆಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಸನ್ಮಾನ್ಯರೇ, ಈ ದಿನ ನಾವು ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿದ್ದಂಥ ಸನ್ಮಾನ್ಯ ದಿವಂಗತ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ದೇಶದಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಭಾಳ ಗೌರವಯುತವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ನೆಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸತಕ್ಕಂಥ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡು ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ರವರು, ಸನ್ಮಾನ್ಯ ಶಾಸಕರು ಮಂಗಳೂರು ದಕ್ಷಿಣ ಕ್ಷೇತ್ರ ಇವರನ್ನು ನಾವು ವಿನಂತಿಸಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸಮಾರಂಭಕ್ಕೆ ಸುಸ್ವಾಗತವನ್ನು ಬಯಸ್ತೇನೆ. ಎಲ್ಲ ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಗಳು ಹೂ ಹಾಗೂ ಪುಸ್ತಕವನ್ನಿತ್ತು ಮಾನ್ಯ ಅಧ್ಯಕ್ಷರಿಗೆ ಗೌರವಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಈ ಒಂದು ಕಿರು ಹೊತ್ತಿಗೆ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು ಅಂತ ನಮ್ಮ ಜಿಲ್ಲೆಯ ಸನ್ಮಾನ್ಯ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಎಸ್ ಅಂಗಾರ ಅವರನ್ನು ವಿನಂತಿಸಿಕೊಂಡ್ವಿ. ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಮೀನುಗಾರಿಕೆ ಬಂಧು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಆದಂಥ ಮಾನ್ಯ ಶ್ರೀ ಎಸ್ ಅಂಗಾರ ಅವರಿಗೆ ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಸಮಾರಂಭದಲ್ಲಿ ಎಲ್ಲ ಕ್ಷೇತ್ರದ ಶಾಸಕರು ನಾವು ಆಹ್ವಾನ ನೀಡಿದ್ವಿ. ಆದರೆ ಪ್ರತಿ ಕ್ಷೇತ್ರದಲ್ಲೂ ಸಮಾರಂಭ ನಡೀತಾ ಇರೋದ್ರಿಂದ ಅವರೆಲ್ಲರೂ ಆಯಾ ಕ್ಷೇತ್ರದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಸರ್ವ ಶಾಸಕರಿಗೂ ನಾನು ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟಿ ಅವರು ಅಧ್ಯಕ್ಷರು, ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಸಮಾರಂಭದಲ್ಲಿ ಈ ಸ್ಥಳೀಯ ಭಾಗದಂತಹ ಕಾರ್ಪೊರೇಟರ್ ಅವರಂಥ ಸನ್ಮಾನ್ಯ ಶ್ರೀಮತಿ ವೀಣಾ ಮಂಗಳ ಮೇಡಮ್ ಅವರು ಭಾಗವಹಿಸಿದ್ದಾರೆ. ಶ್ರೀಮತಿಯವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ಸಹನಿರ್ದೇಶಕರು ಹಾಗೂ ಪ್ರಾಚಾರ್ಯರು, ಕಾಲೇಜು ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಮಾನ್ಯ ಶ್ರೀ ಸಿಪ್ರಿಯಾನ್ ಮೆಂತಾರೋ ಸರ್ ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಕುಮಾರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಈ ದಿನ ವಿಶೇಷವಾಗಿ ಅವರ ಉಪಸ್ಥಿತಿಯಲ್ಲಿ ಮಧ್ಯಾಹ್ನ 4ರಿಂದ 6 ಗಂಟೆವರೆಗೆ ಒಂದು ವಿಶೇಷವಾದಂತಹ ಶಿಕ್ಷಕರನ್ನು ಪ್ರೇರೇಪಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಹಿರೇಮಗಳೂರು ಕಣ್ಣನ್ನವರಿಂದ ನಮಗೆ ಒಂದು ಸ್ಫೂರ್ತಿಯ ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಶ್ರೀಯುತರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯ ಅಂಗವಾಗಿರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಭಾಗವಹಿಸಿದ್ದಾರೆ. ಮಾನ್ಯ ಕೃಷ್ಣ ಅವರು ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ, ಶಿವಪ್ರಸಾದ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ, ಅವರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಶ್ರೀ ಸ್ಟ್ಯಾನಿ ತ್ರೋವೋ ಜಿಲ್ಲಾಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ,
ಮೊನ್ನೆ MK ಮಂಜನಾಡಿಯವರು ಜಿಲ್ಲಾಧ್ಯಕ್ಷರು, ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಶ್ರೀ ಶಿವರಾಮ್ ಏನೇಕಲ್ ನಿವೃತ್ತ ದೈಹಿಕ ಶಿಕ್ಷಕರು, ದೈಹಿಕ ಶಿಕ್ಷಕರ ಸಂಘ, ಅವ್ರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಮತ್ತು ಚಲುವಮ್ಮಯ್ಯನವರು ದೈಹಿಕ ಶಿಕ್ಷಕರ ಸಂಘ ಗ್ರೇಡ್ 1, ಮತ್ತು ಯುವರಾಜ್ ಜಿಲ್ಲಾಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ, ಜಗದೀಶ್ ಶೆಟ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ, ಶ್ರೀಮತಿ ಜಯವಂತಿ ಸೋನ್ಸ್ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ, ಪ್ರಮೀಳಾ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ, ಶ್ರೀಮತಿ ಲಿಲ್ಲೆ ಪಯಾಸ್ ಅಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ಗ್ರೇಡ್ 1 ಮಂಗಳೂರು, ತ್ಯಾಗಂ ಅರೇಕಳ ಅಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ಮಂಗಳೂರು, HR ಮಲ್ಲಾರ್ ಅಧ್ಯಕ್ಷರು ಅನುದಾನಿತ ಶಾಲಾ ಶಿಕ್ಷಕರ ಸಂಘ, ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಾರ್ಜ್ ಮೋಹನ್ ಅವರು ದೈಹಿಕ ಶಿಕ್ಷಕರ ಗ್ರೇಡ್ 1 ಸಂಘ. ಹೀಗೆ ವಿವಿಧ ರೀತಿಯ ಎಲ್ಲ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ವಿಮಲಾ ನೆಲ್ಯಾಡಿ ಅವರು ಕಾರ್ಯದರ್ಶಿಗಳು, ಮತ್ತು ಈ ಒಂದು ಕಾಲೇಜಿನ ಈ ಒಂದು ಸಂಸ್ಥೆಯ ಪ್ರಾಚಾರ್ಯರಾದಂಥ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಸ್ಥಿತರಿದ್ದಾರೆ. ಶ್ರೀಮತಿಯವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಈ ದಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಶಿಕ್ಷಕರಿಗೆ ಎಡ್ವರ್ಡ್ ಡಿಸೋಜಾ ಅಂತೇಳಿ ಅವರಿಗೆ ರಾಜ್ಯ ಪ್ರಶಸ್ತಿ ವಿಜೇತರಾಗಿ ಅವರು ಇವತ್ತು ಬೆಂಗಳೂರಿನಲ್ಲಿ ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪಾಲಿಗೆ ಒಂದು ವಿಶೇಷವಾದ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಮಟ್ಟದ 21 ಶಿಕ್ಷಕರು ಜಿಲ್ಲಾ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಇವತ್ತು ತಾವೆಲ್ಲರೂ ನಾವು ಆಹ್ವಾನ ಮಾಡಿದ್ವಿ. ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ನಾನು ಹೃದಯ ತುಂಬಿದ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ವಿವಿಧ ದಿನಾಂಕಗಳಲ್ಲಿ ನಿವೃತ್ತರಾದಂತಹ ಶಿಕ್ಷಕರುಗಳು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದಂತಹ ಶುಭಾಶಯಗಳನ್ನು, ಸುಸ್ವಾಗತಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮವನ್ನು ಸುಂದರಗೊಳಿಸ್ಕೊಡ್ಬೇಕು ಅಂತ ಕೇಳ್ತಾ, ಕೋವಿಡ್ ನಿಯಮಗಳನ್ನು ಅನುಸರಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಚೆಂದಗಾಣಿಸಬೇಕು ಅಂತ ವಿನಂತಿ ಮಾಡ್ತಾ, ಸರ್ವರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳು, ಪತ್ರಿಕಾ ಪ್ರತಿನಿಧಿಗಳಿಗೂ ವಿಶೇಷವಾದಂಥ ಆಹ್ವಾನವನ್ನು ನೀಡಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೆ ಸುಸ್ವಾಗತವನ್ನು ಬಯಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತವನ್ನು ಕೋರ್ತಿದ್ದೇವೆ. ನಮ್ಮ ಇಲ್ಲಿ ಬಹುಶಃ ನಮ್ಮ ಎಲ್ಲರಿಗೂ ಶಿಕ್ಷಕರಿಗೆ ಸೇವೆ ಕೊಡ್ತಕ್ಕಂಥ ಬೋಧಕೇತರ ನೌಕರರ ಸಂಘ ಅಂತ ಇದೆ. ಅದಕ್ಕೂ ಕೂಡ ನಮ್ಮ ಪೂರ್ಣಿಮಾ ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾರೆ ಜಿಲ್ಲೆ. ಅವ್ರಿಗೂ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಯುವ ಮೇಡಮ್ ಅವರು, ದಯವಿಟ್ಟು ನಾವು ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ನಾವು ಬರಮಾಡಿಕೊಳ್ತಿದ್ದೇವೆ ಮೇಡಮ್. ಹಾಗೆ ಈ ದಿವಸ ನಮಗೆ ಹೊತ್ತಗೆಯನ್ನು, ಅಜ್ಜನ ಕೂಲಿನದ ಹೊತ್ತಿಗೆ ನೀಡಿದ್ದೇವೆ. ಎಲ್ಲ ನಮ್ಮ ಅತಿಥಿಗಳ ಕೈಯಲ್ಲಿದೆ. ಇದು ನಮ್ಮ ಇದೇ ಮಂಗಳೂರು ದಕ್ಷಿಣದಲ್ಲಿ ಶಿಕ್ಷಕಿಯಾಗಿದ್ದುಕೊಂಡು ನಿವೃತ್ತಿ ಹೊಂದಿರುವಂಥ ನಳಿನಾಕ್ಷಿ ಉದಯರಾಜ್ ಇವರ ಒಂದು ಲೇಖನದಿಂದ ಮೂಡಿಬಂದಂಥ ಒಂದು ಪುಸ್ತಕ. ತಾವೆಲ್ಲರೂ ಕೂಡ ಅದನ್ನು ಓದಿ ಪ್ರೋತ್ಸಾಹಿಸಬೇಕೆಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಸಂದೇಶವನ್ನು ನಮ್ಮ ಮಾನ್ಯ ರಾಜ್ಯಪಾಲರು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು, ಮಾನ್ಯ ಶಿಕ್ಷಣ ಸಚಿವರು ಎಸ್ ನಾಗೇಶ್ ಅವರು, ಹಾಗೆ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ SL ಭೋಜೇಗೌಡರು ಕೂಡ ನಮಗೆ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಎಲ್ಲ ಶಿಕ್ಷಕರುಗಳಿಗೂ ಶುಭಾಶಯವನ್ನು ಕೋರಿದ್ದಾರೆ. ಹಾಗೆ ಅವರ ಈ ಒಂದು ಸಂದೇಶಗಳನ್ನು ಕೂಡ ನೆನಪು ಮಾಡಿಕೊಡ್ತಿದ್ದೇವೆ. ಎಲ್ಲ ಸಂದೇಶಗಳನ್ನು ಕೂಡ ನಾವು ನಮ್ಮ ಸಭಾಂಗಣದ ಹೊರಭಾಗದಲ್ಲಿ ನಾವು ಎಲ್ಲ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ತಾವೆಲ್ಲರೂ ಕೂಡ ಅದನ್ನು ವೀಕ್ಷಿಸಬಹುದು ಅಂತೇಳಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇವೆ. ಹಾಗೆ ನಮ್ಮ ಈ ಭಾಗದ ಮಂಗಳೂರು ದಕ್ಷಿಣದ ಕ್ಷೇತ್ರ ಶಿಕ್ಷಣಗಳಾಗಿರುವಂಥ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ನಾವು ಬರಮಾಡಿಕೊಡ್ತಿದ್ದೇವೆ. ಜ್ಯೋತಿ ಮೇಡಮ್ ಅವರಿಗೆ ಹೊತ್ತಗೆ ಹಾಗೂ ಪುಷ್ಪವನ್ನಿತ್ತು ಅವರನ್ನು ಗೌರವಿಸಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಹಾಗೆ ನಮ್ಮ ಉಪನಿರ್ದೇಶಕರಿಗೂ ಕೂಡ ಪುಸ್ತಕ ಹಾಗೂ ಹೂವನ್ನಿತ್ತು ಅವರನ್ನು ಕೂಡ ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಸೇವಾವಧಿಯಲ್ಲಿ ಕೋವಿಡ್ ಹಾಗೂ ಇತರ ಕಾಯಿಲೆಯಿಂದ ನಮ್ಮನ್ನು ಅಗಲಿದ ಕೆಲವು ಶಿಕ್ಷಕರ ಹೆಸರುಗಳು ಈ ಕೆಳಗಿನಂತಿದೆ. ಶ್ರೀ ಸುರೇಶ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚೇಳಿಯಾರು ಮಂಗಳೂರು ಉತ್ತರ ವಲಯ, ಶ್ರೀಮತಿ ಬೇಬಿ ನಾಯಕ್ ಸರ್ಕಾರಿ ಪ್ರೌಢಶಾಲೆ ಜೋಗಟ್ಟೆ ಮಂಗಳೂರು ಉತ್ತರ ವಲಯ, ಶ್ರೀಮತಿ ನಿರ್ಮಲಾ ಉಚ್ಚಿಲ್ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮೀನಾದಿ, ಶ್ರೀಮತಿ ಹರಿನಾಕ್ಷಿ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ ಶಿರ್ತಾಡಿ, ಶ್ರೀ ಗಣೇಶ್ ಸರ್ಕಾರಿ ಪ್ರೌಢಶಾಲೆ ಪ್ರಾಂತ್ಯ ಮೂಡಬಿದ್ರೆ ತಾಲೂಕು, ಶ್ರೀಮತಿ ಎಮೆರಿಟಾ ಉಷಾ ಪಾಯ್ಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಣಿ ಬಂಟ್ವಾಳ ತಾಲೂಕು, ಶ್ರೀಮತಿ ಸುಧಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಅಣ್ಣೆಬಿಟ್ಟು ಬಂಟ್ವಾಳ ತಾಲೂಕು, ಶ್ರೀ ಸುರೇಶ್ ಸರಕಾರಿ ಪ್ರೌಢಶಾಲೆ ವೇಣೂರು ಬೆಳ್ತಂಗಡಿ ತಾಲೂಕು, ಶ್ರೀಮತಿ ಲೀಲಾವತಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಗೂಡು ಬೆಳ್ತಂಗಡಿ ತಾಲೂಕು, ಶ್ರೀಮತಿ ಹರಿನಾಕ್ಷಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ ಬೆಳ್ತಂಗಡಿ ತಾಲೂಕು, ಶ್ರೀಮತಿ ಅನ್ನಪೂರ್ಣ ಸರಕಾರಿ ಹಿರಿಯ ಪ್ರಾಥಮಿಕ ಹಳಿಯೂರು ಮೂಡಬಿದ್ರೆ, ಶ್ರೀಮತಿ ಅನಿತಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡಿಕಲ್ಲು ಮೂಡಬಿದ್ರೆ, ಶ್ರೀಮತಿ ತ್ರಿಶಾಲಾ DJ ಕನ್ನಡ ಮಾಧ್ಯಮ ಶಾಲೆ ಮೂಡಬಿದ್ರೆ, ಶ್ರೀ ಜನಾರ್ದನ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋರುಗುಡ್ಡೆ ಮೂಡಬಿದ್ರೆ, ಶ್ರೀ ವಿಶ್ವನಾಥ್ ಗೌಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಳೆ ನೆರಂಕಿ ಕಡಬ ತಾಲೂಕು. ದಯವಿಟ್ಟು ತಾವೆಲ್ಲರೂ ನಿಂತುಕೊಂಡು ಈ ದಿವ್ಯ ಚೇತನಗಳಿಗೆ ಆಶ್ರಿತಾರ್ಪಣೆ 1 ನಿಮಿಷ ಮಾಡಬೇಕಾಗಿ ವಿನಂತಿ. ಎಲ್ಲರೂ ಎದ್ದು ನಿಂತುಕೊಳ್ಳುವ, 1 ನಿಮಿಷದ ಮೌನ ಪ್ರಾರ್ಥನೆ ಮಾಡುವ. ಕಡೆಗೆ ತೆರಳುತ್ತಿದ್ದೇವೆ. ಅಜ್ಞಾನ ತಿಮಿರಾಂಧಸ್ಯ ಧ್ಯಾನಾಂಜನ ಸಲಾಚಯ ಎನ್ನುವಂತೆ ನಮ್ಮ ಎಲ್ಲ ಗುರುಗಳಿಗೆ ನಾವು ಸ್ಮರಿಸುವಂಥ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇನೆ. ಮಾನ್ಯ ಕರ್ನಾಟಕ ರಾಜ್ಯದ ಸಚಿವರಾಗಿರುವಂಥ ಅಂಗಾರ ಎಸ್ ಇವರಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಹಾಗೆಲ್ಲ ನಮ್ಮ ಅತಿಥಿಗಳು ಕೂಡ ಜೋಡಿಸ್ಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೆ. ಜ್ಯೋತಿ ಬೆಳಗುತ್ತಿರಲಿ, ಜ್ಯೋತಿ ಬೆಳಗುತ್ತಿರಲಿ, ಸುಜ್ಞಾನದ ಜ್ಯೋತಿ ಬೆಳಗುತ್ತ ಮನೆ ಮನ ಗೆಲ್ಲಲಿ, ಬೆಳಗುತ್ತ ಮನೆ ಮನ ಗೆಲ್ಲಲಿ, ಅಸತೋಮಾ. ಈಗ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಮಾಡುವಂಥ ನಮ್ಮೆಲ್ಲ ಅತಿಥಿಗಳು ಪುಷ್ಪನಮನವನ್ನು ಮಾಡಬೇಕೆಂದು ವಿನಂತಿ ಮಾಡಿಕೊಟ್ಟಿದ್ದೇನೆ. ಅತ್ಯಂತ ಗೌರವ, ಪ್ರೀತಿ, ನಿಷ್ಠೆಯನ್ನು ಹೊಂದಿದವರು, ಸ್ವತಃ ಶಿಕ್ಷಕರಾಗಿ ಹಲವಾರು ವರ್ಷ ಕಾಲ ಸೇವೆಗೈದಿರುವ ಡಾಕ್ಟರ್ ರಾಧಾಕೃಷ್ಣನ್ ಭಾರತ ಖಂಡ ಅಗ್ರಗಣ್ಯ ಶಿಕ್ಷಕರಲ್ಲಿ ಪ್ರಮುಖರಾಗಿದ್ದಾರೆ. ಅವರು ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಲ್ಲಿ 1905, 1906 ಈ ಅವಧಿಯಲ್ಲಿ ಶಿಕ್ಷಣ ಪಡೆದಿದ್ದರು. ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ 1962ರಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದರು. ಇವರು ಒಬ್ಬ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸಿದರು. ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿರುವಂಥ ನಮ್ಮ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ನಾವು ವಿಶೇಷವಾದಂಥ ಕಾರ್ಯಕ್ರಮದ ಕಡೆಗೆ ನಾವು ತೆರಳುತ್ತಿದ್ದೇವೆ. ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಸಿ ಮನಸ್ಸೊಳಗೆ ಧ್ಯಾನ ದೀವಿಗೆಯನ್ನು ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನೆಲೆಯುವಂತೆ ಹರಿಸಿದಂಥ ನಿಜವಾದ ನಡೆನುಡಿಯನ್ನು ಕಲಿಸಿದಂಥ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿ ಸಮಾಜದಲ್ಲಿ, ಶಾಲೆಯಲ್ಲಿ, ವಿದ್ಯಾರ್ಥಿಗಳೊಂದಿಗೆ ಎಲ್ಲರೊಂದಿಗೂ ಕೂಡ ಅತ್ಯುತ್ತಮವಾಗಿ ಬೆರೆದು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಕರು ಎನ್ನುವಂಥ ಪ್ರಶಸ್ತಿಯನ್ನು ಪಡೆದಿರುವವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 21 ಮಂದಿ ಶಿಕ್ಷಕಿಯರನ್ನು ನಾವು ಬರಮಾಡಿಕೊಳ್ತಿದ್ದೇವೆ. ಜಿಲ್ಲಾ ಉತ್ತಮ ಪ್ರಶಸ್ತಿ ಪಡೆದವರು ಚೇತನ ಕುಮಾರಿ PV ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುದುರೆಬೆಟ್ಟು ಬಂಟ್ವಾಳ, P ಶಿವಾನಂದ ಭಂಡಾರಿ ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೊಳ್ಳುಕಲ್ಲು ಬೆಳ್ತಂಗಡಿ, ಸುರೇಖಾ K ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಸ್ತಿ ಗಾರ್ನಾಡು ಮಂಗಳೂರು ಉತ್ತರ, ಶ್ರೀಮತಿ ಪ್ರತಿಮೆ ಹೆಬ್ಬಾರ್ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ ಮಂಗಳೂರು ದಕ್ಷಿಣ, ಅರ್ಚನಾ ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೆಂಚಾರು ಮೂಡಬಿದ್ರೆ, ಶಾಂತಕುಮಾರಿ ಎನ್ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚೆನ್ನಾವರ ಪುತ್ತೂರು, ಶ್ವೇತಾ K ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಚ್ಚರಪಾಡಿ ಸುಳ್ಯ. ಗೌರವಾನ್ವಿತ ಪ್ರಶಸ್ತಿ ವಿಜೇತ ಶಿಕ್ಷಕರೆಲ್ಲರೂ ಕೂಡ ವೇದಿಕೆಗೆ ಬನ್ನಿ. ತಮ್ಮ ಆಸನದಲ್ಲಿ ತಾವು ಆಸೀನ ಬಗ್ಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ತಮ್ಮೆಲ್ಲರೂ ಕೂಡ ಗೌರವಪೂರ್ವಕವನ್ನು ಬರಮಾಡಿಕೊಡ್ತಿದ್ದೇನೆ. ಗೀತಾ ಮೇಡಮ್. ಕಿರಿಯ ಪ್ರಾಥಮಿಕ ವಿಭಾಗ ಶ್ರೀಮತಿ ಚೇತನಾ ಕುಮಾರಿ PV ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುದುರೆಬೆಟ್ಟು ಬಾಳ್ತಿಲ ಗ್ರಾಮ ಬಂಟ್ವಾಳ ತಾಲೂಕು. 1994ರಿಂದ ಈವರೆಗೆ ಸಹಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ವೃತ್ತಿರಂಗದಲ್ಲಿ 27 ವರ್ಷಗಳ ಸುದೀರ್ಘ ಸೇವಾನುಭವವನ್ನು ಹೊಂದಿದ್ದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಶಾಲೆಯ SDMC, ಊರವರ, ಪೋಷಕರ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಾಲಾ ನಲಿಕಲಿ ತರಗತಿಗಳನ್ನು ಸುವ್ಯವಸ್ಥಿತವಾಗಿ ಜೋಡಿಸಿಕೊಂಡಿದ್ದು MRPLನ ಸಹಕಾರದೊಂದಿಗೆ ಉತ್ತಮ ಶೌಚಾಲಯ ನಿರ್ಮಾಣ ಮತ್ತು ಟೈಲ್ಸ್ ಅಳವಡಿಸಿ ಭೌತಿಕವಾಗಿ ಶಾಲೆಯನ್ನು ಸುಂದರಗೊಳಿಸುವಲ್ಲಿಯೂ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿಯೂ ಮುಖ್ಯ ಶಿಕ್ಷಕರಾಗಿ ಸಲ್ಲಿಸಿದ ಉತ್ತಮ ಸೇವೆಗಾಗಿ ಈ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ.
ಪಿ ಶಿವಾನಂದ ಭಂಡಾರಿ, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಳ್ಳುಕಲ್ಲು, ಬೆಳ್ತಂಗಡಿ ತಾಲೂಕು. 1997ರಿಂದ ಇಲ್ಲಿಯ ತನಕ ಗ್ರಾಮೀಣ ಪ್ರದೇಶದಲ್ಲಿಯೇ ಸತತವಾಗಿ 23 ವರ್ಷಗಳ ಕಾಲ ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಶಾಲೆಯ ವಿದ್ಯಾರ್ಥಿಗಳಿಗಾಗಿ ಹಾಗೂ ಶಾಲೆಯ ಅಭಿವೃದ್ಧಿಗಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಅತಿಥಿ ಮಹೋದಯರಲ್ಲಿ ವಿನಂತಿ, ಗಟ್ಟಿಯಾದ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಪುರಸ್ಕರಿಸಿ. ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಸ್ತಿ ಗಾರ್ಡನ್, ಮಂಗಳೂರು ಉತ್ತರ ವಲಯ. 1998ರಿಂದ ಇಲ್ಲಿಯವರೆಗೆ 23 ವರ್ಷಗಳ ಕಾಲ ವಿಶಿಷ್ಟವಾಗಿ ಸೇವೆ ಸಲ್ಲಿಸಿ ಶಾಲೆಯ ಭೌತಿಕ ಪರಿಸರವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಮತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ತೋರಿಸಿದ ಕಾಳಜಿಗಾಗಿ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ಎ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ, ಮಂಗಳೂರು ದಕ್ಷಿಣ. 1998ರಿಂದ ಇಲ್ಲಿಯವರೆಗೆ ಸತತ 23 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶಾಲೆಯಲ್ಲಿ ನಲಿಕಲಿ ತರಗತಿಗಳ ಸಮಗ್ರ ಅಭಿವೃದ್ಧಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಾಯಕತ್ವ, ವಿವಿಧ ಸಾಮಾಜಿಕ ಚಟುವಟಿಕೆಗಳ ಸಮರ್ಥ ಸಂಘಟನೆ, ಉತ್ತಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಣೆ ಮತ್ತು ಸ್ವತಃ ದಾನಿಗಳಾಗಿದ್ದು ವಿವಿಧ ಮೂಲಗಳಿಂದ ಶಾಲೆಯ ಹಾಗೂ ಸಮುದಾಯದ ಅಗತ್ಯಕ್ಕೆ ಆರ್ಥಿಕ ನೆರವಿನ ಕ್ರೋಢೀಕರಣಕ್ಕಾಗಿ ಮಾಡಿದ ಪ್ರಯತ್ನ ಹಾಗೂ ನಾವೀನ್ಯಯುತ ಕಲಿಕಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವುದನ್ನು ಗುರುತಿಸಿ ಈ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ. ಶ್ರೀಮತಿ ಅರ್ಚನಾ, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೆಂಚಾರು, ಮೂಡುಬಿದ್ರೆ ತಾಲೂಕು. 2007ರಿಂದ ಇಲ್ಲಿಯವರೆಗೆ ಸುಮಾರು 14 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಕರ್ತವ್ಯ ನಿರ್ವಹಿಸಿದ ಶಾಲೆಯಲ್ಲಿ ಶಾಲಾ ಕೈತೋಟ ನಿರ್ಮಾಣ, ಹಸಿರು ಕರ್ನಾಟಕ ಆಂದೋಲನ ಮುಂತಾದವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ವಿವಿಧ ಸಂಪನ್ಮೂಲಗಳ ಕ್ರೋಢೀಕರಣ, ಶಾಲೆಯಲ್ಲಿ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಕಾರ್ಯಕ್ರಮ ಆಯೋಜನೆ, ಶೈಕ್ಷಣಿಕವಾಗಿ ನಾವೀನ್ಯಯುತ ಚಟುವಟಿಕೆಗಳ ಆಯೋಜನೆ ಮುಂತಾದವುಗಳನ್ನ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಶ್ರೀಮತಿ ಶಾಂತಾಕುಮಾರಿ ಎನ್, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚನ್ನಾವರ, ಪುತ್ತೂರು ತಾಲೂಕು. 2003ರಿಂದ ಇಲ್ಲಿಯವರೆಗೆ 18 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಮಕ್ಕಳ ಶಾಲಾ ದಾಖಲಾತಿಯನ್ನು ಖಾತ್ರಿಪಡಿಸಿಕೊಳ್ಳುವಲ್ಲಿ ಇವರು ಮಾಡಿದ ಪ್ರಯತ್ನ, ಶಾಲೆಯ ಸಮಗ್ರ ಅಭಿವೃದ್ಧಿ, ಇಲಾಖಾ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹದಾಯಕ ಅನುಷ್ಠಾನ ಇವುಗಳನ್ನೆಲ್ಲ ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಶ್ರೀಮತಿ ಶ್ವೇತಾ ಕೆ, ಸಹ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಚರಪ್ಪಾಡಿ, ಸುಳ್ಯ ತಾಲೂಕು. ಇಲ್ಲಿ 2008ರಿಂದ ಸುಮಾರು 13 ವರ್ಷಗಳಿಂದ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಶಾಲಾ ಪರಿಸರದಲ್ಲಿರುವ ಹೂವಿನ ತೋಟ, ತರಕಾರಿ ತೋಟ ಹಾಗೂ ತೆಂಗಿನ ತೋಟದ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ವಿಶಿಷ್ಟವಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ಮತ್ತು ಭೌತಿಕ ಪರಿಸರ ನಿರ್ವಹಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಗುಣಮಟ್ಟದ ಕಲಿಕೆಯನ್ನುಂಟು ಮಾಡುವಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಸಂಪೂರ್ಣ ದಾಖಲಾತಿಯನ್ನು ಸಾಧಿಸಲು 1ನೇ ತರಗತಿಗೆ ದಾಖಲಾಗುವ ಎಲ್ಲ ಮಕ್ಕಳ ಹೆಸರಿನಲ್ಲಿ 1,000 ರೂಪಾಯಿ ನಿರಕು ಠೇವಣಿಯನ್ನು ನೀಡಿ ಮಕ್ಕಳ ದಾಖಲಾತಿಯನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ. ತಮ್ಮ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಪ್ರಶಸ್ತಿ ವಿಜೇತರನ್ನು ಗೌರವಿಸುವ. ಹಾಗೆ ಮುಂದಿನ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗ. ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ಸುಚೇತ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆದಿಲ, ಬಂಟ್ವಾಳ. ಶ್ರೀಯುತ ಅಮಿತಾನಂದ ಹೆಗಡೆ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ. ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಿರಿಯ ಪ್ರಾಥಮಿಕ ವಿಭಾಗ ಶ್ರೀಮತಿ ಸುಚೇತ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆದಿಲ, ಗಡಿಯಾರ, ಬಂಟ್ವಾಳ. 1988ರಿಂದ ಈವರೆಗೆ ಒಟ್ಟು 32 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಗುರುತಿಸಲ್ಪಟ್ಟು ಇಂದು ಕರ್ತವ್ಯ ನಿರ್ವಹಿಸುತ್ತಿರುವ ಶಾಲೆಯ ಸುತ್ತಮುತ್ತಲಿನ ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಸರಿಸಮಾನರಾಗಿ ಬೆಳೆದು ನಿಲ್ಲಲು ತಮ್ಮ ಸಂಸ್ಥೆ ಕಾರಣವಾಗುವ ಹಾಗೆ ಮಾಡಿದ್ದಾರೆ. ಊರವರ ಪೋಷಕರ, ಹಳೆ ವಿದ್ಯಾರ್ಥಿಗಳ, ಜನಪ್ರತಿನಿಧಿಗಳ ಸಮಾನ ಆಸಕ್ತಿಯಿಂದ ಅವರನ್ನೆಲ್ಲ ತೊಡಗಿಸಿಕೊಂಡು ಶಾಲೆಯ ಮತ್ತು ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಗೆ ಅಗತ್ಯ
ಅಗತ್ಯವಾದ ಭೌತಿಕ ಹಾಗೂ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಅವಿರತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಕ್ರೀಡೆ, ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಸಿಕೊಂಡು ಶಾಲೆಗೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ನೀಡುವಲ್ಲಿಯೂ ಸಹ ಇವರ ಪ್ರಯತ್ನ ಗಮನಾರ್ಹ. ತಮ್ಮನ್ನು ಈ ಕ್ರೀಡಾ ಶೈಕ್ಷಣಿಕ ಕ್ಷೇತ್ರದ ತಮ್ಮ ಸಾಧನೆಗೆ ತಮ್ಮನ್ನು ನಾವು ಆಯ್ಕೆ ಸಮಿತಿಯವರು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ನಾವೆಲ್ಲ ಗೌರವಾನ್ವಿತ ಶ್ರೀ ಅಮಿತಾನಂದ ಹೆಗಡೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ, ಪ್ರಭಾರ ಮುಖ್ಯ ಶಿಕ್ಷಕರು, ಬೆಳ್ತಂಗಡಿ ತಾಲೂಕು. ಸತತ 25 ವರ್ಷಗಳ ಕಾಲ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿ ಪ್ರಗತಿಶೀಲ ಶಿಕ್ಷಕರೆಂದು ಗುರುತಿಸಿಕೊಂಡು ಇವರ ಕ್ರಿಯಾಶೀಲತೆಯಿಂದ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯವಾಗಿರುವುದು ಸಮುದಾಯದ ಪ್ರಶಂಸೆಗೂ ಸಹ ಕಾರಣವಾಗಿದೆ. ವಿವಿಧ ತರಬೇತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಸಂಯೋಜಕರಾಗಿ, ಸ್ಕೌಟ್ ಗೈಡ್ ಶಿಕ್ಷಕರಾಗಿ, ಸಮನ್ವಯ ಶಿಕ್ಷಣದ ಸಂಪನ್ಮೂಲ ವ್ಯಕ್ತಿಯಾಗಿ ಅಪೇಕ್ಷಣೀಯ ವಿವಿಧ ಮಜಲುಗಳಲ್ಲಿ ಇವರು ತಮ್ಮ ಕರ್ತವ್ಯವನ್ನು ಮಾಡಿ ತಮ್ಮನ್ನು ತಾವು ಈ ಪ್ರಶಸ್ತಿಗೆ ಭಾಜನರಾಗುವ ಹಾಗೆ ಮಾಡಿದ್ದಾರೆ. ಸರ್, ತಮಗೆ ಈ ಪ್ರಶಸ್ತಿ. ಪಾವನಕ್ಕೆ ಮುಖ್ಯ ಶಿಕ್ಷಕರು, ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಪಿಕಾಡು ಬಿಜಯ್, ಮಂಗಳೂರು ಉತ್ತರ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು 35 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ತಮ್ಮನ್ನು ತಾವು ಶೈಕ್ಷಣಿಕ ರಂಗದಲ್ಲಿ ತೊಡಗಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಭೌತಿಕ ಸುವ್ಯವಸ್ಥೆ ಹಾಗೂ ಸಂಪನ್ಮೂಲಗಳ ಕ್ರೋಢೀಕರಣ, ಗುಣಾತ್ಮಕ ಶಿಕ್ಷಣ ಇವೆಲ್ಲದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮ್ಮ ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ತಮಗೆ ಈ ಪ್ರಶಸ್ತಿ. ಮೇಡಮ್ ಬಿ ಸುರೇಶ್ ರಾವ್, ಮುಖ್ಯ ಶಿಕ್ಷಕರು, ಕುವೆಂಪು ಶತಮಾನೋತ್ಸವ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಯಪದವು. ಮಾನ್ಯರು 1982ರಿಂದ ಇಲ್ಲಿಯವರೆಗೆ ಸತತ 39 ವರ್ಷಗಳ ಕಾಲ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಹಿರಿಯರು. ಇವರು ಶಾಲೆಯಲ್ಲಿ ಕೈಗೊಂಡ ನಾವೀನ್ಯಯುತ ಚಟುವಟಿಕೆಗಳಿಂದ, ಅಳವಡಿಸಿಕೊಂಡಂತಹ ಸೂಕ್ತ ಬೋಧನಾ ವಿಧಾನಗಳಿಂದ, ಅಭಿವೃದ್ಧಿಪಡಿಸಿದ ಬೋಧನಾ ಕಲಿಕಾ ಸಾಮಗ್ರಿಗಳಿಂದ ಪ್ರಶಂಸನೀಯರು. ಶಾಲೆಯಲ್ಲಿ ಉತ್ತಮ ಚಟುವಟಿಕೆಗಳನ್ನು ಆಯೋಜಿಸುವಲ್ಲಿ ಸಿದ್ಧಹಸ್ತರಿವರು. ಶಾಲಾಭಿವೃದ್ಧಿ ಸಮಿತಿ, ಶಾಲಾಭಿಮಾನಿಗಳ ಸಹಕಾರ, ವಿವಿಧ ಕ್ಲಬ್ಗಳ ಸಹಯೋಗ, ವಿವಿಧ ಟ್ರಸ್ಟ್ಗಳ ಸಹಕಾರದಿಂದ ಸದಾ ಚಟುವಟಿಕೆಯಿಂದ, ಹಸನ್ಮುಖ ವ್ಯಕ್ತಿತ್ವದಿಂದ ಕೂಡಿದಂತಹ ಉತ್ತಮ ನಾಯಕತ್ವದ ಗುಣವನ್ನು ಹೊಂದಿದ್ದ ಇವರು ತನ್ನೆಲ್ಲ ಸಹೋದ್ಯೋಗಿ ಬಳಗದ ಪ್ರೀತಿಗೆ ಪಾತ್ರರಾಗಿ ಉತ್ತಮವಾಗಿ ಶಾಲೆಯ ಅಭಿವೃದ್ಧಿಯನ್ನು ಕೈಗೊಂಡು ಶಾಲೆಯ ಏಳಿಗೆಗೆ ಕಾರಣರಾಗಿದ್ದಾರೆ. ಶಾಲೆಯ ಮಕ್ಕಳ ದಾಖಲಾತಿ ಗಣನೀಯವಾಗಿ ಹೆಚ್ಚುವಲ್ಲಿ ಇವರ ಪಾತ್ರ ಪ್ರಶಂಸನೀಯ. ಇವರ ದಕ್ಷತೆ ಹಾಗೂ ಸಾಧನೆಯನ್ನು ಗುರುತಿಸಿ ಅವರಿಗೆ ಈ ಸನ್ಮಾನ ನೀಡಲಾಗುತ್ತಿದೆ. ಹಿರಿಯ ಪ್ರಾಥಮಿಕ ವಿಭಾಗದ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮೆಲ್ಲ ಶಿಕ್ಷಕರಿಗೆ. ಶೆಟ್ಟಿ ಎಮ್ಮ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿಯೂರು, ಮೂಡುಬಿದಿರೆ ತಾಲೂಕು. 2005ರಿಂದ ಇಂದಿನವರೆಗೆ 16 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಮರ್ಥವಾಗಿ ತೊಡಗಿಸಿಕೊಂಡವರು. ಕ್ರೀಡಾ ವಿಭಾಗದಲ್ಲಿ ತರಬೇತುಗೊಳಿಸಿ ಮಕ್ಕಳನ್ನು ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಂತಹ ಹಾಗೂ ವಿಶೇಷ ದಾಖಲಾತಿ ಆಂದೋಲನದ ಮೂಲಕ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸಿದಂತಹ ಇವರ ಪಾತ್ರ ಉಲ್ಲೇಖನೀಯ, ಗಣನೀಯ. ಇಲಾಖೆಯ ವಿವಿಧ ಕ್ರೀಡಾ ಚಟುವಟಿಕೆಗಳ ಆಯೋಜನೆ, ಸಂಘಟನೆಯಲ್ಲಿ ಇವರು ಸಿದ್ಧಹಸ್ತರು. ತಮ್ಮ ಈ ಎಲ್ಲ ಚಟುವಟಿಕೆಗಳನ್ನು ಸ್ಮರಿಸ್ತಾ ತಮಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಸರ್, ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಸನ್ಮಾನಿತರನ್ನು ಗೌರವಿಸುವ. ಶ್ರೀ ಶ್ರೀನಪ್ಪ ನಾಯ್ಕ ಎಸ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು, ಪುತ್ತೂರು. ಇವರು 1990ರಿಂದ ಇಲ್ಲಿಯವರೆಗೆ 31 ವರ್ಷಗಳ ಕಾಲ ನಿಷ್ಕಲ್ಮಶ ವೃತ್ತಿ ಬದುಕನ್ನು ಬಾಳಿ ಇದೀಗ ನಿವೃತ್ತಿ ಅಂಚಿನಲ್ಲಿ ಈ ಯಶೋಗಾಥೆಗೆ ಪಾತ್ರರಾಗ್ತಾ ಇದ್ದಾರೆ. ಸರ್, ತಮ್ಮ ಈ ಅವಿರತ ಸೇವೆಗೆ ತಮಗಿದೋ ಈ ಸ್ಮರಣೆ ಹಾಗೂ ಈ ಪ್ರಶಸ್ತಿ. ಸಾಕಲ್ಲ. ಶ್ರೀಮತಿ ಸುನಂದ, ಮುಖ್ಯ ಶಿಕ್ಷಕರು, ಹಿರಿಯ ಪ್ರಾಥಮಿಕ ಶಾಲೆ ಪೇರಾಲು, ಸುಳ್ಯ ತಾಲೂಕು. 1990ರಿಂದ ಇಲ್ಲಿಯವರೆಗೆ ಸುಮಾರು 31 ವರ್ಷಗಳ ಕಾಲ ಉತ್ತಮ ಶಿಕ್ಷಕಿಯಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಪ್ರತಿಭಾವಂತ ಶಿಕ್ಷಕಿ ಇವರು. ತಮ್ಮ ಸಹೋದ್ಯೋಗಿ ಸಮುದಾಯದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು ಅತ್ಯುತ್ಸಾಹಿ ಶಿಕ್ಷಕರಿವರು. ಮೇಡಮ್, ತಮ್ಮ ಸಮಗ್ರ ಸೇವೆಗೆ ತಮಗೆ ಈ ಪ್ರಶಸ್ತಿ. ಧನ್ಯವಾದ. ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರ ವಿವರವನ್ನು ತಮ್ಮ ಮುಂದಿಡಲು ಸಂತಸ ಪಡುತ್ತೇನೆ. ಮೊದಲಿಗೆ ಬಂಟ್ವಾಳ ತಾಲೂಕಿನಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರು ಶ್ರೀ ವೆಂಕಟರಮಣ ಪಾಂಡುರಂಗ ಆಚಾರ್ಯ, ಸಹ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಜಿಪ ಮೂಡ, ಬಂಟ್ವಾಳ. 20 ವರ್ಷಗಳ ಅನುಭವವುಳ್ಳ ಶ್ರೀಯುತರು ಉತ್ತಮ ಜನಾನುರಾಗಿ, ಸಂಪನ್ಮೂಲ ವ್ಯಕ್ತಿ, ಪ್ರತಿಭಾನ್ವಿತ ಶಿಕ್ಷಕರು ಆಗಿರುತ್ತಾರೆ. ಇವರಿಗೆ ಪರಿಸರದ ಬಗ್ಗೆ ತುಂಬ ಕಾಳಜಿ ಇದ್ದು ಶಾಲೆಯಲ್ಲಿ ಉತ್ತಮ ಕೈತೋಟವನ್ನು ನಿರ್ಮಾಣ ಮಾಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ.
ವಿಜ್ಞಾನ ವಿಷಯದಲ್ಲಿ ಸಂಪನ್ಮೂಲ ಶಿಕ್ಷಕರಾಗಿ ವಿವಿಧ ಬೋಧನಾ ಮಾದರಿಗಳ ತಯಾರಿಕೆಯಲ್ಲಿ ಇವರು ನಿಪುಣರು. ಇವರ ವಿದ್ಯಾರ್ಥಿ ಸ್ನೇಹಿ ಕಲಿಕಾ ಚಟುವಟಿಕೆ ಹಾಗೂ ಪ್ರಯೋಗಾಲಯಗಳನ್ನು ನಾವೆಲ್ಲರೂ ವೀಕ್ಷಿಸಲೇಬೇಕಾದ ಅಂಶವಾಗಿದೆ. ಉತ್ತಮ ಕಾಷ್ಟಶಿಲ್ಪದಲ್ಲಿ ನಿಪುಣರಾದಂತಹ ಇವರು ಅಧ್ಯಯನ ಪ್ರಿಯರು ಮಾತ್ರವಲ್ಲ, ಕ್ರೀಡಾ ಪ್ರಿಯರೂ ಆಗಿದ್ದಾರೆ. ಗೌರವಾನ್ವಿತರೆ, ತಮ್ಮ ಸಾಧನೆಗೊಂದು ಪ್ರೀತಿಯ ಕೊಡುಗೆ. ಬೆಳ್ತಂಗಡಿ ತಾಲೂಕು ಶ್ರೀಯುತ ಅಜಿತ್ ಕುಮಾರ್ ಕೆ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಗೇರುಕಟ್ಟೆ. 23 ವರ್ಷಗಳ ಕಾಲ ಬೋಧನಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ತರಬೇತುಗೊಳಿಸಿ ತಮ್ಮ ವಿದ್ಯಾರ್ಥಿಗಳನ್ನು ವಲಯ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವಂತೆ ಶ್ರಮಿಸಿದವರು. ಯೋಗಾಸನ ಸ್ಪರ್ಧೆಯಲ್ಲಿಯೂ ಬಹುಮಾನವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ದೊರಕಿಸಿಕೊಡುವಲ್ಲಿ ತರಬೇತಿ ನೀಡಿರುವಂತಹ ಪ್ರತಿಭಾನ್ವಿತ ದೈಹಿಕ ಶಿಕ್ಷಕರಿವರು. ಆಂಗ್ಲ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿರುವ ಇವರು ಶಿಕ್ಷಕರಿಲ್ಲದ ಸಂದರ್ಭದಲ್ಲಿ ಆಂಗ್ಲ ಭಾಷೆಯನ್ನು ಬೋಧಿಸಿ SSLC ಫಲಿತಾಂಶವನ್ನು ಉತ್ತಮ ಮಾಡುವಲ್ಲಿ ಇವರ ಸಾಧನೆ ಶ್ಲಾಘನೀಯವೇ ಸರಿ. ಕ್ರೀಡಾ ಚಟುವಟಿಕೆಗಳ ಮೂಲಕ ಶ್ರೀಯುತರ ಉತ್ತಮ ಕಾರ್ಯಕ್ರಮ ನಿರೂಪಕರು, ತೀರ್ಪುಗಾರರು, ಕಾರ್ಯಕ್ರಮ ಸಂಘಟಕರಾಗಿಯೂ ಚಿರಪರಿಚಿತರು. ಸರ್, ತಮ್ಮ ಸಾಧನೆಗೆ ಸಂದ ಗೌರವವಿದು ಸರ್. ಮಂಗಳೂರು ಉತ್ತರ ವಲಯ ಶ್ರೀಯುತ ಸುಂದರ, ಚಿತ್ರಕಲಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ನಡುಗೋಡು, ಮಂಗಳೂರು. 17 ವರ್ಷಗಳ ಸೇವಾನುಭವ ಹೊಂದಿರುವ ಶ್ರೀಯುತರು ರೇಖಾಚಿತ್ರಗಳ ಮೂಲಕ ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಿಸುವಲ್ಲಿ ಶ್ರಮಿಸಿರುತ್ತಾರೆ. ರೇಖೆಗಳಿಂದ ರಚಿಸಿದ ಚಿತ್ರಗಳು ಮಕ್ಕಳ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಸಂತೋಷದಾಯಕ ಕಲಿಕೆಯನ್ನು ಉಂಟು ಮಾಡುವಲ್ಲಿ ಕಾರ್ಯಪ್ರವೃತ್ತರಾದವರು. ನಲಿಕಲಿ ತರಗತಿಯಲ್ಲಿ ಪಪೆಟ್ ಶೋ ಹಾಗೂ ಕಲಾತ್ಮಕ ತರಬೇತಿಯಲ್ಲಿ ಸಂಪನ್ಮೂಲ ಶಿಕ್ಷಕರಾಗಿದ್ದುಕೊಂಡು ರಾಜ್ಯ ಶಿಕ್ಷಣ ಸಂಸ್ಥೆ ತರಬೇತಿ ನಿರ್ದೇಶನಾಲಯದಲ್ಲಿ ಪಠ್ಯಪುಸ್ತಕ ರಚನಾ ಕಾರ್ಯಕ್ರಮದಲ್ಲಿ ನಲಿಕಲಿ ಕಾರ್ಡುಗಳ ರಚನೆಯಲ್ಲಿ ಇವರು ಪ್ರಮುಖರಾದವರು. ಓರ್ವ ಉತ್ತಮ ಚಿತ್ರಕಲಾ ಶಿಕ್ಷಕರಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಶಾಲೆಯ ಅಭಿವೃದ್ಧಿ ಸೌಂದರ್ಯೀಕರಣಕ್ಕಾಗಿ ತಮ್ಮ ಸೇವೆಯನ್ನು ಗುರುತಿಸಿ ಸರ್ ತಮಗೆ ಈ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಮಂಗಳೂರು ದಕ್ಷಿಣ ವಲಯ ಶ್ರೀಯುತ ಎವರೆಸ್ಟ್ ಫೆಲಿಕ್ಸ್ ಕ್ರಾಸ್ತ, ಮುಖ್ಯ ಶಿಕ್ಷಕರು, ಕಾಶಿಯ ಪ್ರೌಢಶಾಲೆ ಜೆಪ್ಪು. 33 ವರ್ಷಗಳ ಕಾಲ ಸುದೀರ್ಘ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಅನೇಕ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗಿ ಶಾಲೆಯಲ್ಲಿ ICT ಅಳವಡಿಕೆ, ಆಟದ ಮೈದಾನ ಸುಸಜ್ಜಿತಗೊಳಿಸುವಿಕೆ, ಇದರಲ್ಲಿ ಇವರ ಪಾತ್ರ ಶ್ಲಾಘನೀಯ. ಪೋಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಶಾಲಾ ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ಇವರ ಶ್ರಮ ಮೆಚ್ಚುವಂಥದ್ದು. ಉತ್ತಮ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಿ ಆ ಮೂಲಕ ಶಾಲೆಯ ಪ್ರಗತಿಗೆ ಶ್ರಮಿಸುತ್ತಿರುವ ಶ್ರೀಯುತರು ಇಲಾಖೆಯ ಪ್ರತಿಯೊಂದು ಕಾರ್ಯಗಳಲ್ಲಿಯೂ, ತರಬೇತಿಗಳಲ್ಲಿಯೂ, ಪರೀಕ್ಷೆಗಳನ್ನು ಕೂಡ ಸುಸೂತ್ರವಾಗಿ ನಡೆಸಿಕೊಡುವ ಉತ್ತಮ ನಾಯಕರಿವರು. ಸರಳ ಸಜ್ಜನ ವ್ಯಕ್ತಿತ್ವದ ತಮಗೆ ಈ ಸ್ಮರಣೀಯ ಸೇವೆಗೆ ಸಂದ ಗೌರವ. ಶ್ರೀಯುತ ಮೂಡಬಿದ್ರೆ ಶ್ರೀಯುತ ಶಂಕರ್ ನಾಯ್ಕ್, ಸಹಾಯಕ ಶಿಕ್ಷಕರು, ಸರ್ವೋದಯ ಪ್ರೌಢಶಾಲೆ ಕಳ್ಳಮುನ್ಕೂರು, ಮೂಡುಬಿದ್ರೆ. 25 ವರ್ಷಗಳ ಸೇವಾನುಭವ ಹೊಂದಿರುವಂತಹ ಇವರು ಶಾಲೆಯ ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಬಡ ವಿದ್ಯಾರ್ಥಿಗಳ ಬಗ್ಗೆ ಇವರು ತೋರಿಸುತ್ತಿರುವಂತಹ ಅಕ್ಕರೆ ಸ್ಮರಣೀಯವಾದದ್ದು. ಉತ್ತಮ ಯೋಗಪಟು, ತೀರ್ಪುಗಾರರಾಗಿರುವ ಇವರು 100ಕ್ಕಿಂತಲೂ ಹೆಚ್ಚು ಯೋಗ ಶಿಬಿರಗಳನ್ನು ಆಯೋಜಿಸಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಸರ್, ತಮ್ಮ ಶೈಕ್ಷಣಿಕ ಮತ್ತು ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಕ್ಕೆ ಗೌರವಗಳು. ಪುತ್ತೂರು ತಾಲೂಕು ಶ್ರೀಮತಿ ಗೀತಾಮಣಿ ಎಸ್, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಕೊಂಬೆಟ್ಟು, ಪುತ್ತೂರು. ಮೇಡಮ್ ಅವರು 33 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸುತ್ತಿರುವ ಯಶಸ್ವಿ ಶಿಕ್ಷಕಿಯೇ ಸರಿ. ಸಂಸ್ಥೆಯ ಸರ್ವಾಂಗೀಣ ಪ್ರಗತಿಗಾಗಿ ದುಡಿಯುತ್ತಿರುವ ಇವರು ಹಲವು ಸಂಘ ಸಂಸ್ಥೆಗಳ ನೆರವನ್ನು ಪಡೆದು ಶಾಲೆಯ ಉನ್ನತಿಗಾಗಿ ಶಕ್ತಿ ಮೀರಿ ದುಡಿಯುತ್ತಿದ್ದಾರೆ. ಶಾಲೆಯಲ್ಲಿ ದುರಸ್ತಿ ಕಾಣದ ಪಾರಂಪರಿಕ ಕಟ್ಟಡವನ್ನು ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಮಾಡಿಸಿ ನವೀನ ಮಾದರಿಯ ತರಗತಿಯನ್ನು ನಿರ್ಮಾಣ ಮಾಡುವಲ್ಲಿ ಇವರ ಪ್ರಯತ್ನ ಮಹತ್ತರವಾದದ್ದು. ವೃತ್ತಿರಂಗದಲ್ಲಿ ತಾವು ಸಲ್ಲಿಸುತ್ತಿರುವ ಸೇವೆಗೆ ಸಂದ ಗೌರವ ಮೇಡಮ್ ತಮಗೆ. ಸುಳ್ಯ ತಾಲೂಕು ಶ್ರೀಯುತ ಕೆಂಚವೀರಪ್ಪ, ಚಿತ್ರಕಲಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಮರ್ಕಂಜ, ಸುಳ್ಯ. 2008ರಿಂದ ಈವರೆಗೆ ಚಿತ್ರಕಲಾ ಶಿಕ್ಷಕರಾಗಿ ಮಾತ್ರವಲ್ಲ, ಶಿಕ್ಷಕರ ಕೊರತೆ ಇರುವಾಗ ಇತರ ವಿಷಯಗಳನ್ನು ಕೂಡ ಬೋಧಿಸುವ ಶಿಕ್ಷಕರಾಗಿರುವ ಇವರು ಸಂಪನ್ಮೂಲ ವ್ಯಕ್ತಿಯಾಗಿರುತ್ತಾರೆ. ತನ್ನ ಶಾಲೆಯನ್ನು ಕಲಾತ್ಮಕವಾಗಿಸುವಲ್ಲಿ ಉತ್ತಮ ಶ್ರಮ ವಹಿಸಿರುತ್ತಾರೆ. ವಿದ್ಯಾರ್ಥಿಗಳ, ಸಹೋದ್ಯೋಗಿಗಳ, ಪೋಷಕ ಸಮುದಾಯಗಳ ಉತ್ತಮ ಬಾಂಧವ್ಯ ಹೊಂದಿರುವ ಇವರು ಉತ್ತಮ ಬರಹಗಾರರು. ಕಾರ್ಯಕ್ರಮ ಸಂಘಟನೆಯಲ್ಲಿ, ಆಯೋಜನೆಯಲ್ಲಿ ಸದಾ ಮುಂದಿರುವ ತಮ್ಮ ಸ್ಮರಣೀಯ ಸೇವೆಗಾಗಿ ತಮಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಎಲ್ಲ ವಿಜೇತರಿಗೆ ಅಭಿನಂದನೆಗಳು, ಅಭಿವಂದನೆಗಳು. ಸಾಧಕರಿವರು, ಇಂತಹ ಸಾಧಕರನ್ನು ನಮ್ಮ ಜಿಲ್ಲೆಯಲ್ಲಿ ಈಗ ನಾವು ಗೌರವಿಸಿದ್ದೇವೆ. ಈ ಪ್ರಶಸ್ತಿ ವಿಜೇತರೆಲ್ಲರಿಗೂ ಕೂಡ ಮತ್ತೊಮ್ಮೆ ಜೋರಾದ ಕರತಾಡದೊಂದಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು.
ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ನಮ್ಮ ಜಿಲ್ಲೆಯ ಗೌರವವನ್ನು ಹೆಚ್ಚಿಸಿದ್ರಿ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ನಾವು ನಮ್ಮ ಕೋವಿಡ್ ನಿಯಮಾವಳಿಯನ್ನು ಪಾಲಿಸಬೇಕು. ನಮ್ಮ ಎದುರು ಭಾಗದಲ್ಲಿ ನಾವು ಫೋಟೋಗ್ರಾಫರ್ಸ್ ಆದಷ್ಟು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇವೆ. ಧನ್ಯವಾದಗಳು ನಮ್ಮೆಲ್ಲ ಗೌರವಾನ್ವಿತ ಪ್ರಶಸ್ತಿ ವಿಜೇತ ಶಿಕ್ಷಕ ಬಂಧುಗಳಿಗೆ. ಈಗ ಮುಂದಿನ ಒಂದು ಪ್ರಶಸ್ತಿ ನಮ್ಮ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಮಂಗಳೂರು ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮವಾಗಿ ಒಂದು ಶಾಲೆಯನ್ನು ನಿರ್ವಹಿಸಿರುವಂಥ ಶ್ರೀಮತಿ ಶೋಭಾರಾಣಿ ಮುಖ್ಯ ಶಿಕ್ಷಕಿಯವರು ಅನುದಾನಿತ ಗೌರವಿಸುವಂಥ ಸಮಯ. ಇವರನ್ನು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ಬಹಳ ಆತ್ಮೀಯವಾಗಿ ನಾವು ತಾಲೂಕು ಮಟ್ಟದ ಉತ್ತಮರಲ್ಲಿ ಉತ್ತಮ ಶಿಕ್ಷಕರಾಗಿ ಗುರುತಿಸಿಕೊಂಡವರು ಶ್ರೀಮತಿ ಶೋಭಾ ರಾಣಿಯವರು. ಇವರು ಕಿನ್ನಿಕಂಬಳ ಕ್ಲಸ್ಟರ್ನ ಶ್ರೀ ನಿರಂಜನ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಂಕದಗಟ್ಟೆ ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಸದಾಶಿವ ಶೆಟ್ಟಿ ಮತ್ತು ಸಂಜೀವ ಶೆಟ್ಟಿಯವರ ಸುಪುತ್ರಿಯಾದ ಇವರು 1981ರಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ ಸೇವೆಗೆ ಸೇರಿ ಸುದೀರ್ಘವಾಗಿ 40 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ. ವಿ ಮೋಹನ್ ದಾಸ್ ಶೆಟ್ಟಿಯವರನ್ನು ವಿವಾಹವಾಗಿ ಶಾಲೆಯಲ್ಲಿ ಹೆತ್ತವರು ಮತ್ತು ಸಮುದಾಯದೊಂದಿಗೆ ಅನ್ಯೋನ್ಯ ಬಾಂಧವ್ಯವನ್ನು ಬೆಸೆದು ಶಾಲೆಯನ್ನು ಮುನ್ನಡೆಸಿರುತ್ತಾರೆ. ಇಲಾಖೆ ವಹಿಸಿದ ಹೋಬಳಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳನ್ನು ಆಯೋಜಿಸಿ ಉತ್ತಮ ಸಂಘಟಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಕೇವಲ 52 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 500ರವರೆಗೆ ದಾಟುವಲ್ಲಿ ಅವಿರತವಾಗಿ ಪ್ರಯತ್ನವನ್ನು ಮತ್ತು ಶ್ರಮವನ್ನು ಪಟ್ಟಿರುತ್ತಾರೆ. ಸರ್ಕಾರಿ ಶಾಲೆಗಳಂತೆ ಅನುದಾನಿತ ಶಾಲೆ ಆದರೂ ಕೂಡ ದಾನಿಗಳಿಂದ ಕೆಲವೊಂದು ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿರುತ್ತಾರೆ. ಶಾಲೆಯ ಸಮೀಪದ ಕತ್ತಲ್ಸಾರ್ನ ವಾಣಿ ವಿಲಾಸ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯು ಮುಚ್ಚಲ್ಪಟ್ಟಾಗ ಆ ಶಾಲೆಯ ವಿದ್ಯಾರ್ಥಿಗಳನ್ನು ತಮ್ಮ ಶಾಲೆಗೆ ವಾಹನ ಸೌಲಭ್ಯದೊಂದಿಗೆ ಸೇರ್ಪಡೆಗೊಳಿಸುವಲ್ಲಿ ಶ್ರಮ ವಹಿಸಿರುತ್ತಾರೆ. ಅವರ ಶಾಲೆಯು ದೇವಸ್ಥಾನದ ಬಳಿ ಇರುವುದರಿಂದ ಶಾಲಾ ಪರಿಸರದಲ್ಲಿ ನಡೆಯುವಂತಹ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಶಾಲಾ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಮತ್ತು ಹೆತ್ತವರ ಕಷ್ಟ ಸುಖಗಳಿಗೆ ಕೂಡ ಸಮಾಜಮುಖಿಯಾಗಿ ಸ್ಪಂದಿಸಿರುತ್ತಾರೆ. ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಎಲ್ಲ ಸಹ ಶಿಕ್ಷಕರೊಂದಿಗೆ ಅವಿರತವಾಗಿ ಶ್ರಮಿಸಿ ಶಾಲಾ ಪರಿಸರದಿಂದ ಯಾವ ವಿದ್ಯಾರ್ಥಿಗಳು ಸಹ ಹೊರಗುಳಿಯದಂತೆ ಎಲ್ಲ ಸಾಲಿನ SLC ಪರೀಕ್ಷಾ ಸಂದರ್ಭ ಪರೀಕ್ಷಾ ಕೇಂದ್ರವೊಂದರಲ್ಲಿ ನಡೆದಂಥ ವಿದ್ಯುತ್ ಅವಘಡ ಸಂಭವಿಸಿದಾಗ ಆ ಒಂದು ಕೊಠಡಿಗೆ ಧಾವಿಸಿ ಮೈನ್ ಸ್ವಿಚ್ಚನ್ನು ಆಫ್ ಮಾಡಿ ಪರೀಕ್ಷಾ ಕೇಂದ್ರದಲ್ಲಿದ್ದಂಥ 217 ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಹತ್ತಿರದ ಇನ್ನೊಂದು ಕಟ್ಟಡಕ್ಕೆ ಸ್ಥಳಾಂತರಿಸಲು ಸಹಕರಿಸಿದಂಥ ಆ ಕೇಂದ್ರದ ಮುಖ್ಯ ಅಧೀಕ್ಷಕರು, ಕರ್ತವ್ಯ ನಿರ್ವಹಿಸಿರುವಂಥ ಸರ್ಕಾರಿ ಪ್ರೌಢಶಾಲೆ ಅತ್ತಾವರದ ಮುಖ್ಯ ಶಿಕ್ಷಕರಾಗಿರುವಂಥ ಶ್ರೀ NR ಶಿವಕುಮಾರ್ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ. ಹಾಗೆ ಸ್ಥಾನಿಕ ಜಾಗೃತದಲ್ಲಿ ಕರ್ತವ್ಯ ನಿರ್ವಹಿಸಿರುವಂಥ ಶ್ರೀಮತಿ ಲಿಲಿ ಪಾಯಸ್, ದೈಹಿಕ ಶಿಕ್ಷಣ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರು, ನಮ್ಮ ತಾಲೂಕಿನ ಗ್ರೇಡ್ 1 ಸಂಘದ ಅಧ್ಯಕ್ಷರು, ಹಾಗೆ ಜಿಲ್ಲೆಯ ದೈಹಿಕ ಶಿಕ್ಷಣ ಸಂಘದ ಉಪಾಧ್ಯಕ್ಷರಾದ ಲಿಲಿ ಪಾಯಸ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ಆದರಣೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಡ್ತೇವೆ. ಹಾಗೆ ವಿಶೇಷವಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಕರ್ತವ್ಯ ನಿರ್ವಹಿಸಿ ಈ ಕೇಂದ್ರದಲ್ಲಿರುವಂಥ ಶ್ರೀಯುತ ಪುನೀತ್ ಕುಮಾರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಿಯಾರು ಮಸೀದಿ ಬಳಿ, ಹಾಗೆ ಶ್ರೀಯುತ ವೇಣುಗೋಪಾಲ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು, ತಮ್ಮಿಬ್ಬರನ್ನು ಕೂಡ ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಡ್ತೇವೆ. ವೇಣುಗೋಪಾಲ್ ಹಾಗೂ ಪುನೀತ್ ಕುಮಾರ್ ಅವರು ದಯವಿಟ್ಟು ಬರಬೇಕು. ಇಬ್ಬರು ಕೂಡ ಸ್ಕೌಟ್ ಆ್ಯಂಡ್ ಗೈಡ್ಸ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿದರು. ಇವರನ್ನು ನಾವು ಗೌರವಿಸುವಂಥ ಸಮಯ. SLC ಸಂದರ್ಭ ಆ ಒಂದು ಅವಘಡವನ್ನು ಯಾವುದೇ ರೀತಿ ತಮ್ಮ ಜೀವದ ಹಂಗು ತೊರೆದು ಒಂದು ರಕ್ಷಣೆಯನ್ನು ತೊಡಗಿರುವುದು 217 ವಿದ್ಯಾರ್ಥಿಗಳನ್ನು ರಕ್ಷಿಸಿದಂಥ ಈ ಒಂದು ವಿಶೇಷವಾದಂಥ ಗೌರವ ಅರ್ಪಣೆ. ನಮ್ಮೆಲ್ಲ ಅತಿಥಿಗಳು ಇವರನ್ನು ಗೌರವಿಸಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಎಲ್ಲರೂ ಗಟ್ಟಿಯಾಗಿ ಕೈ ಚಪ್ಪಾಳೆ ತೊಟ್ಟು ಅವರನ್ನು ಅಭಿನಂದಿಸೋಣ. ಯೋಧರಂತೆ ಸೈನಿಕರಂತೆ ಮುನ್ನುಗ್ಗಿದ್ದಂಥ ಯುವಕರು ಇವರು. ದಯವಿಟ್ಟು ಮಗದೊಮ್ಮೆ ಎಲ್ಲರೂ ಗಟ್ಟಿಯಾದ ಕೈ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ ಮೇಡಮ್. ಬಹಳ ಉತ್ತಮವಾದಂಥ ಮಾನವೀಯ ಕಾರ್ಯವನ್ನು ಮಾಡಿದ್ದೀರಿ. ತಮ್ಮ ಸೇವೆಗೆ ನಾವು ಮನದಾಳದ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರು, ಹಾಗೆ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು, ಹಾಗೆ ಇಡೀ ನಮ್ಮ ಶಿಕ್ಷಣ ಸಮೂಹ ತಮ್ಮನ್ನು ಗೌರವಿಸಿದೆ. ಸಮಾಜ ಹಾಗೂ ಶಿಕ್ಷಣ ಕ್ಷೇತ್ರದಿಂದ ತಮಗೆ
ವಿಶೇಷವಾದ ಗೌರವ ಹಾಗೂ ಸನ್ಮಾನ. ನಿಮ್ಮೆಲ್ಲರ ಕೈ ಚಪ್ಪಾಳೆಯನ್ನಾದ ಅವರಿಗೆ ಇನ್ನಷ್ಟು ಸ್ಫೂರ್ತಿದಾಯಕ ಮಾಡ್ತದೆ. ದಯವಿಟ್ಟು ಎರಡೂ ಕೈಗಳನ್ನು ಗಟ್ಟಿಯಾಗಿ ಕೈ ಚಪ್ಪಾಳೆ ತೊಟ್ಟಿ ಅವರನ್ನು ಅಭಿನಂದಿಸೋಣವೇ. ಮತ್ತೊಮ್ಮೆ ತಮ್ಮ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಮಂಗಳೂರು ದಕ್ಷಿಣದ ಪರವಾಗಿ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ನಾವು ಗೌರವಿಸ್ತಿದ್ದೇವೆ. ಅಭಿನಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ನಮ್ಮ ಸಾಧಕರಿಗೆ. ವಾವ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಈ ದಿವಸದ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿದವರು ಹಾಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದವರು ನಮ್ಮ ಕರ್ನಾಟಕ ಗಣ ಸರ್ಕಾರದ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಸಚಿವರು. ಹಿಡಿದ ಕೆಲಸವೂ ಮಾಡು ಕಿರಿದೆನ್ನದೆ ಎನ್ನುವಂಥ ಒಂದು ವಿಶೇಷವಾದಂಥ ಉಕ್ತಿ ಅವರಿಗೆ ಸಲ್ಲುತ್ತದೆ. ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ಈ ಭಾಗದಲ್ಲಿ ಉತ್ತಮ ಹೆಸರನ್ನು ಪಡೆದವರು ಶ್ರೀಯುತ ಅಂಗಾರ ಎಸ್ ಅವರು. ಸರ್, ತಾವು ಈಗ ಉದ್ಘಾಟಕರ ನೆಲೆಯಲ್ಲಿ ಮಾತಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಸರ್, ಅಂಗಾರ ಎಸ್ ಸರ್ ತಾವು ಉದ್ಘಾಟಕರ ಮಾತಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ರಾಧಾಕೃಷ್ಣನವರ ಈ ಒಂದು ಜನ್ಮೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಆಗಿರತಕ್ಕಂಥ ಸನ್ಮಾನ್ಯ ಡಿ ವೇದವ್ಯಾಸ್ ಕಾಮತ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆತ್ಮೀಯರಾಗಿರತಕ್ಕಂಥ ರವೀಂದ್ರ ಶೆಟ್ಟಿಯವರೇ, ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಕುಮಾರ್ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿರತಕ್ಕಂಥ ಶ್ರೀಮತಿ ವೀಣಾ ಮಂಗಲ್ ಅವರೇ, ಜಿಲ್ಲೆಯ ಉಪನಿರ್ದೇಶಕರು ಆಗಿರತಕ್ಕಂಥ ಸನ್ಮಾನ್ಯ ಡಿ ಮಲ್ಲೇಸ್ವಾಮಿಯವರೇ, ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲ ಸಂಘಟನೆಯ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಶಿಕ್ಷಕ ಸಹೋದರರೇ, ಜಿಲ್ಲಾ ಪ್ರಶಸ್ತಿಯನ್ನು ಪುರಸ್ಕೃತರಾಗಿರತಕ್ಕಂಥ ಎಲ್ಲ ಶಿಕ್ಷಕರೇ, ತಾಲೂಕು ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಎಲ್ಲ ಶಿಕ್ಷಕರೇ, ವಿಶೇಷವಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮತ್ತು ಪತ್ರಕರ್ತ ಸಹೋದರರೇ, ವಿಶೇಷವಾಗಿ ನಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಈ ರೀತಿಯ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಒಂದು ಪರಂಪರೆ ಅಂತ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಶಕ್ಕೂ ಕೂಡ ಒಂದು ಪರಂಪರೆ ಇದೆ. ಆ ಪರಂಪರೆ ವಿಶ್ವ ವಿಶಾಲ ಚಿಂತನೆಯ ಒಂದು ಪರಂಪರೆ ನಮ್ಮ ದೇಶದ್ದು. ಜಗತ್ತಿನ ಯಾವ ದೇಶವೂ ಕೂಡ ಈ ರೀತಿಯ ಪರಂಪರೆಯನ್ನು ಹೊಂದಿಲ್ಲ. ಆದರೆ ಜಗತ್ತನ್ನು ಪ್ರೀತಿಸುವಂಥ ಒಂದು ಗುಣ ಇರುವಂಥದ್ದು ಜಗತ್ತಿನ ಯಾವುದಾದ್ರು ಒಂದು ದೇಶಕ್ಕಿದ್ರೆ ಅದು ನಮ್ಮ ದೇಶಕ್ಕೆ ಮಾತ್ರ. ಆ ರೀತಿಯ ಒಂದು ಹಿನ್ನೆಲೆ ಇರುವಂಥ ದೇಶದಲ್ಲಿ ನಾವು ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಇವತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಆದರೆ ಇವತ್ತು
ಅವರನ್ನು ಯಾಕೆ ನಾವು ನೆನಪಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡ್ತಿದ್ದೇವೆ. ಒಬ್ಬ ಶಿಕ್ಷಕರಾಗಿ, ರಾಷ್ಟ್ರಪತಿಯಾಗಿ ತನ್ನ ಕರ್ತವ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರತಕ್ಕಂಥದ್ದು. ತನ್ನನ್ನು ತಾನು ಗುರುತಿಸಿಕೊಂಡಾಗ ದೇಶ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಗುಣವನ್ನು ಗುರುತಿಸಿಕೊಂಡು ದೇಶ ಗುರುತಿಸ್ತದೆ. ಆ ರೀತಿಯ ಒಂದು ಪ್ರೀತಿ ಮತ್ತು ವಿಶ್ವಾಸಕ್ಕೆ ಪಾತ್ರರಾಗಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಒಂದು ಸಾಧನೆಗಳ ಮೂಲಕ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಯಾರಿದ್ದಾರೆ, ಅವರನ್ನು ಇವತ್ತು ನಾವು ಪ್ರತಿ ವರ್ಷವೂ ಕೂಡ ನೆನಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ಹಾಗೆಯೇ ನಮ್ಮೆಲ್ಲ ಕಾರ್ಯಗಳು ನೆನಪಿಸೋದ್ರಿಂದ ಆ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂದರೆ, ನೆನಪು ಮಾಡಿಕೊಳ್ಳುವುದರಿಂದಾಗಿ ನಾವು ಯಾವುದೇ ರೀತಿಯ ಕಾರ್ಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾವು ಏನಾದರೂ ಕಾರ್ಯ ಸಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ವ್ಯಕ್ತಿಗತ ಗುಣದಲ್ಲಿ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಸಾಧನೆಯನ್ನು ಯಾವಾಗ ಮಾಡಿಕೊಳ್ತೇವೋ ಆಗ ಸಮಾಜ ಗುರುತಿಸುವಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಕೂಡ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರ ಮೂಲಕ ನಾವೆಲ್ಲರೂ ಕೂಡ ಆ ರೀತಿಯ ಒಂದು ಮೇಲ್ಪಂಕ್ತಿಯನ್ನು ಕೂಡ ಹಾಕಲಿಕ್ಕೆ ಸಾಧ್ಯ ಇದೆ. ಇವತ್ತು ಯಾಕೆ ನಮ್ಮ ಮೇಲ್ಪಂಕ್ತಿಗಳು ಆಗಬೇಕು? ಇವತ್ತು ದೇಶ ಉಳಿಬೇಕಾದ್ರೆ ಆ ರೀತಿಯ ಮೇಲ್ಪಂಕ್ತಿ ಬೇಕು. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಉಳಿಸ್ಕೊಳ್ಬೇಕಾದ್ರೆ ಆ ರೀತಿಯ ಮೇಲ್ಪಂಕ್ತಿ ಬೇಕು. ಆ ರೀತಿಯ ಮೇಲ್ಪಂಕ್ತಿಯನ್ನು ಯಾರು ಹಾಕಬೇಕಂದ್ರೆ ಬೇರೆ ಯಾರೂ ಹಾಕಲಿಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಮೇಲ್ಪಂಕ್ತಿಯನ್ನು ನಾವೇ ಹಾಕುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ನಾವು ಗುರುತಿಸುವಂಥ ವ್ಯಕ್ತಿಗಳಾಗ್ತೇವೆ. ಆದರೆ ಇವತ್ತು ಆ ರೀತಿಯ ವ್ಯಕ್ತಿಗಳಾಗಿ ಆಗಬೇಕಾದ್ರೆ ನಾವು ಹೇಳೋದು ಸುಲಭ, ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ನೋಡ್ತೇವೆ ಇವತ್ತು ರಾಜ್ಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಪತ್ರಿಕಾಂಗ ಇರ್ಬೋದು. ಅಂದರೆ ಇವತ್ತು ಒಬ್ಬರಿಂದ ಒಬ್ಬರು ದೂರುವಂಥ ಕಾಲ, ಪರಸ್ಪರ ಟೀಕೆಯನ್ನು ಮಾಡುವಂಥ ಕಾಲ. ಆ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಬ್ಬರಿಂದ ಒಬ್ಬರನ್ನು ದೂರಿಕೊಂಡು ಟೀಕೆಯನ್ನು ಮಾಡಿಕೊಂಡು ಹೇಳುವಂಥವ್ರು, ಅವ ಇಂಥವ, ಇವ ಅಂಥವ, ಅವ ಹಾಗೆ ಮಾಡಿದ, ಇವ ಹೀಗೆ ಮಾಡಿದ. ನಾನು ಏನು ಮಾಡಬೇಕು ಅಂದರೆ ಯಾರೂ ಯೋಚನೆ ಮಾಡೋದಿಲ್ಲ. ಅಂದರೆ ಇವತ್ತು ಆ ಒಂದು ದಿಕ್ಕಿನಿಂದ, ಆ ರೀತಿಯ ಒಂದು ದಿಕ್ಕಿನಿಂದ ನಾವು ಬೆಳಿಬೇಕಾದ್ರೆ ನಮ್ಮ ದೇಶದಲ್ಲಿ ಕೂಡ ಆ ರೀತಿಯ ಒಂದು ಶಿಕ್ಷಣದ ವ್ಯವಸ್ಥೆ ಮತ್ತು ಆ ರೀತಿಯ ವಿಚಾರಗಳು ನಮಗೆ ಬೇಕು. ಯಾಕೆ ಬೇಕು ಅಂದರೆ 1996ರಲ್ಲಿ ನೇಮಕವಾದಂಥ ವಿಶ್ವ ಶಿಕ್ಷಣದ ಆಯೋಗದ ವರದಿ ಅಂದರೆ ಇಡೀ ಜಗತ್ತಿನ 210 ದೇಶಗಳಲ್ಲಿ ಆ ದೇಶದ ಸಾಂಸ್ಕೃತಿಕವಾಗಿರತಕ್ಕಂಥ ಅಡಿಪಾಯದಲ್ಲಿ ಅಲ್ಲಿಯ ಶಿಕ್ಷಣ ವ್ಯವಸ್ಥೆ ನಡೀತಾ ಇದೆ. ಆದರೆ ಭಾರತ ಇಲ್ಲ ಅಂತ ಹೇಳಿದೆ. ಹಾಗಾದರೆ ಭಾರತ ಹೇಗಿಲ್ಲ? ಆ ಭಾರತವಾಗಿ ಉಳಿಬೇಕು. ಹಾಗೆಯೇ ಆ ರೀತಿಯ ಒಂದು ಸಾಂಸ್ಕೃತಿಕವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ದೇಶ ಹೋಗದೇ ಇದ್ದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು, ನಮ್ಮ ಪರಿಸ್ಥಿತಿಗಳು ಏನಾಗ್ಬೋದು. ಅದಕ್ಕೋಸ್ಕರ ಇವತ್ತಿನ ಸಂದರ್ಭದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬಂದಿದೆ. ಆದರೆ ಬದಲಾವಣೆಯನ್ನು ಮಾಡುವಂಥ ಸಮಯದಲ್ಲಿ ಇವತ್ತು ನಮ್ಮ ದೇಶದ ಒಳಗೆ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಂಥ ಒಂದು ಕೆಲಸಗಳು ನಡೀತಾ ಇದೆ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಇವತ್ತು ನಾವು ತುಂಬ ವಿದ್ಯಾವಂತರಾಗ್ತೇವೆ. ವಿದ್ಯಾವಂತರಾಗ್ತಾ ನಮ್ಮಲ್ಲಿ ಭಾವನೆಗಳೇ ಕಡಿಮೆ ಆಗ್ತದೆ. ಅಂದರೆ ಇವತ್ತು ಭಯೋತ್ಪಾದನೆಯನ್ನು ಮಾಡುವಂಥ ವ್ಯಕ್ತಿಗಳು ಯಾರೋ ಒಬ್ಬ ಗಂಜಿಗೆ ಗತಿಲ್ಲದಂಥ ವ್ಯಕ್ತಿ ಮಾಡೋದಿಲ್ಲ, ಯಾರೋ ಒಬ್ಬ ಅವಿದ್ಯಾವಂತ ಮಾಡೋದಿಲ್ಲ. ಆದರೆ ಈ ರೀತಿಯ ಕೃತ್ಯಗಳನ್ನು ಮಾಡುವಂಥ ವ್ಯಕ್ತಿಗಳು ಯಾರು? ಈ ರೀತಿಯ ಕೃತ್ಯವನ್ನು ಮಾಡುವಂಥ ವ್ಯಕ್ತಿಗಳು ತುಂಬ ವಿದ್ಯಾವಂತರಾಗಿರ್ತಕ್ಕಂಥ ವ್ಯಕ್ತಿಗಳೇ ಇವತ್ತು ಆ ರೀತಿಯ ಭಯೋತ್ಪಾದನೆಯಲ್ಲಿ ಭಾಗವಹಿಸಿರುವಂಥ ಕೆಲಸಗಳು. ಅದು ಡಾಕ್ಟ್ರು ಇರ್ಬೋದು, ಇಂಜಿನಿಯರ್ಗಳಿರ್ಬೋದು, ಬೇರೆ ಬೇರೆ ರೀತಿಯ ವೃತ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿದೆ? ಅದಕ್ಕಾಗಿ ನನ್ನ ಅನಿಸಿಕೆ ಅಷ್ಟೇ, ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಉಳಿಸಿಕೊಳ್ಳಬೇಕಾದ್ರೆ ನಮಗೆ ಒಂದು ವ್ಯವಸ್ಥೆಗಳು ಇದೆ. ಆ ವ್ಯವಸ್ಥೆಗಳು ಕೂಡ
ನಾವು ಸಂವಿಧಾನದ ಒಳಗೆ ಇದೆ. ಸಂವಿಧಾನವನ್ನು ಹೇಳುವಂಥ ಸಮಯದಲ್ಲಿ ನಾವು ಹೇಳ್ತೇವೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಒಂದು ಸಂವಿಧಾನವನ್ನು ಬರಿಬೇಕಾದ್ರೆ ಒಟ್ಟು ಬರೀಲಿಲ್ಲ. ನಮ್ಮ ಪ್ರಕೃತಿಯ ನಿಯಮಗಳು ಏನಿದೆ ಆ ನಿಯಮಗಳಿಗೆ ಅನುಗುಣವಾಗಿಯೇ ನಮ್ಮ ಸಂವಿಧಾನ ರಚನೆ ಆಗಿದೆ. ಜಗತ್ತಿನ ಯಾವ ದೇಶದಲ್ಲಿ ಬೇಕಾದ್ರೂ ಇರಲಿ, ಆದರೆ ನಮ್ಮ ದೇಶಕ್ಕೆ ಇರುವಂಥ ಒಂದು ಸಂವಿಧಾನ ಇರ್ಬೋದು ಅಥವಾ ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಗಳಿರ್ಬೋದು, ಆ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಅತ್ಯಂತ ಮಹತ್ವವನ್ನು ಪಡೆದಿರ್ತಕ್ಕಂಥ ಒಂದು ಸಂವಿಧಾನ ನಮ್ಮ ದೇಶದ್ದು. ಮತ್ತು ಜಗತ್ತಿನ ಯಾವ ದೇಶದಲ್ಲಿ ಕೂಡ ಈ ರೀತಿಯ ಸ್ವಾತಂತ್ರ್ಯ ಇಲ್ಲ. ಆದರೆ ಆ ರೀತಿಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾದ್ರೆ ನಾವು ಕೂಡ ಆ ದಿಕ್ಕಿನಿಂದ ಯೋಚನೆಯನ್ನು ಮಾಡಬೇಕು. ಯೋಚನೆ ಹೇಗೆ ಮಾಡಬೇಕು? ಈ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಯಾವುದನ್ನು ಬೇಕಾದ್ರೆ ಮಾಡ್ಬೋದು, ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ನಮ್ಮ ವಿವೇಚನೆ ಬಿಟ್ಟಂಥದ್ದು. ಆದರೆ ಅದರ ಕೊನೆಗೆ ಒಂದು ಕಾಲ ಇದೆ. ಅದು ಯಾವ ಕಾಲ? ಆಗ ಅನುಭವಿಸುವ ಕಾಲ. ಅನುಭವಿಸುವ ಕಾಲದಲ್ಲಿ ಯಾರನ್ನು ಕೂಡ ಆ ಕಾಲ ಬಿಡುವುದಿಲ್ಲ. ಕಾಲ ಹೇಗಿದೆ ನಮಗೆ ಗೊತ್ತಿಲ್ಲ. ನಾವೀಗ ವ್ಯಕ್ತಿಗಳಾಗಿ ನಮಗೊಂದು ರೂಪ ಇದೆ, ನಮಗೆ ನೋಡಲಿಕ್ಕೆ ಹೀಗೆ ಇದೆ ಅಂತ ಹೇಳ್ಬೋದು, ಆದರೆ ಕಾಲಕ್ಕೆ ರೂಪ ಇಲ್ಲ. ಆದರೆ ಆ ಕಾಲ ತೀರ್ಮಾನ ಮಾಡ್ತದೆ, ಆಗ ಅನುಭವಿಸುವಂಥ ಕಾಲ ಬರುವಂಥದ್ದು. ಅದಕ್ಕೋಸ್ಕರ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದ್ದೇವೆ. ಆ ವ್ಯವಸ್ಥೆಗೆ ಮಹತ್ವವನ್ನು ಬರಬೇಕು, ಆ ವ್ಯವಸ್ಥೆ ಉಳಿಬೇಕು. ಆ ವ್ಯವಸ್ಥೆ ಉಳಿದರ ಜೊತೆಗೆ ನಾವು ಕೂಡ ಬದುಕಬೇಕು. ನಾವು ಕೂಡ ಆ ರೀತಿಯಲ್ಲಿ ಬದುಕಬೇಕಾದ್ರೆ ಆ ವ್ಯವಸ್ಥೆ ಗೌರವವನ್ನು ಉಳಿಸ್ಕೊಳ್ಬೇಕು. ನಾನು ಯಾಕೆ ಹೇಳ್ತಾರೆ ಅಂದರೆ, ಇವತ್ತು ನಾನು ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿ. ಹಿಂದೆ ಸುಮಾರು 6 ವರ್ಷಗಳ ಕಾಲ 6 ಅವಧಿಯಲ್ಲಿ ನಾನು ಕ್ಷೇತ್ರ ಶಾಸಕನಾಗಿದ್ದೇನೆ. ಇವತ್ತು ನನಗೆ ಸಚಿವ ಸ್ಥಾನ ಬಂದಿದೆ. ಸಚಿವ ಸ್ಥಾನ ಬಂದಂಥ ಸಮಯದಲ್ಲಿ ಅಥವಾ ಶಾಸಕನಾಗಿರೋ ಸಮಯದಲ್ಲಿ ಕೂಡ ನನ್ನನ್ನು ನಾನು ಉಳಿಸಿಕೊಳ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ ನಾವು ಹೇಳ್ಬೋದು. ಯಾಕಂದರೆ ಆ ರೀತಿಯ ಗೌರವ ಬರ್ತದೆ, ಆ ರೀತಿಯ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳ ಮಧ್ಯೆಯೂ ಕೂಡ ನಾವು ನಮ್ಮನ್ನು ಕಾಪಾಡಿಕೊಳ್ಬೇಕಾದ್ರೆ ನಮ್ಮನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ನಮ್ಮನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳದಿದ್ರೆ ನಮ್ಮನ್ನು ನಾವು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಇದು ನಾವು ಕೂಡ ಸ್ವತಃ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಭವಿಸುವಂಥ ವಿಷಯಗಳು. ಅದಕ್ಕೋಸ್ಕರ ನನ್ನ ಅನಿಸಿಕೆ ಇಷ್ಟೇ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಭಾರಿ ರೀತಿಯ ಒಂದು ಬದಲಾವಣೆಯನ್ನು ತರಬೇಕು. ಹಾಗೆಯೇ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಪಾಠ್ಯಕ್ರಮಗಳು ಇದೆ. ಆ ಪಾಠ್ಯಕ್ರಮದಲ್ಲಿ ಕೂಡ ಕೆಲವು ವಿಷಯಗಳಿಲ್ಲ. ನಾವು ಶಾಲೆಗೆ ಹೋಗೋ ಸಮಯದಲ್ಲಿ ನೀತಿ ಬೋಧನೆ ಒಂದು ಸಬ್ಜೆಕ್ಟ್ ಇತ್ತು, ಒಂದು ಗಂಟೆ. ಆಗ ಯಾವ ವಿದ್ಯಾರ್ಥಿಗಳು ಹೇಗೆ ಇರಬೇಕು, ಹೇಗೆ ನಡ್ಕೊಳ್ಬೇಕು, ಹೇಗೆ ರೀತಿಯ ಗೌರವ ಕೊಡಬೇಕು ಅಂತೇಳಿ ಅದು ಪಾಠ್ಯಪುಸ್ತಕ ಇಲ್ಲರೂ ಕೂಡ ಆಗಿನ ಅಧ್ಯಾಪಕರು ಆ ರೀತಿಯ ಒಂದು ನೀತಿಯನ್ನು ಹೇಳ್ತಿದ್ರು. ಇವತ್ತು ನಮಗೆ ಕೂಡ ನೀತಿ ಇಲ್ಲ. ನಾವು ಎಲ್ಲದರಲ್ಲಿ ಕೂಡ ಮಾತಾಡ್ತೇವೆ, ಆದರೆ ನೀತಿ ಇದ್ದಾಗ ಮಾತ್ರ ನಾವು ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಅಂದರೆ ಆ ರೀತಿಯ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಅಥವಾ ಮುಕ್ತಿಯನ್ನು ಪಡೆದಿರುವಂಥದ್ದು ನೀತಿಯಿಂದಲೇ ಪಡೆದುಕೊಳ್ಳುವಂಥದ್ದು. ಅಕಸ್ಮಾತ್ ಇಲ್ಲ ಅಂತ ಆಗೋದಿಲ್ಲ. ಅದಕ್ಕೋಸ್ಕರ ನನ್ನ ಅನಿಸಿಕೆ ಅಷ್ಟೇ, ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ತಾಲೂಕು ಮಟ್ಟದ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡ್ತೇವೆ, ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ, ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ. ಆದರೆ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂಥ ಅಧ್ಯಾಪಕರು ಕೂಡ ಗಮನವನ್ನು ಕೊಡಬೇಕು, ಅಥವಾ ನಾವು ಸೇವೆಯಲ್ಲಿ ಇರುವಂಥ ಅಧ್ಯಾಪಕರು ಕೂಡ ಗಮನದಲ್ಲಿ ಕೂಡ ಇಟ್ಕೊಳ್ಬೇಕು. ನಾವು ಕೂಡ ಆ ರೀತಿಯ ಶಿಕ್ಷಕರಾಗಿ ಆಗಲಿಕ್ಕೆ ಸಾಧ್ಯ ಯಾಕೆ ಇಲ್ಲ ಅಂದರೆ, ನಾವು ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ನೋಡ್ತೇವೆ. ನಮಗೆ ಒಂದು ಸಮಯ ಇದೆ, 10 ಗಂಟೆಯಿಂದ ಸುಮಾರು 4-5 ಗಂಟೆಯವರೆಗೆ ಸರ್ಕಾರಿ ಸೇವೆ ಅವಧಿ. ಕೆಲವು ಅಧಿಕಾರಿಗಳು 5, 6, 7 ಗಂಟೆವರೆಗೂ ಕೂಡ ಹೋಗೋದಿಲ್ಲ. ತುಂಬ ಒಳ್ಳೆಯ ಅಧಿಕಾರಿಗಳು ಕೂಡ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಟೈಮು ಆಗೋದೇ ತಡ, ಟೈಮು ಮುಂಚೆ ಹೋಗಿಬಿಡ್ತೇವೆ. ಅಂದರೆ ಇವತ್ತು ಒಳ್ಳೆಯ ವ್ಯಕ್ತಿಗಳು ಕೂಡ ಇದ್ದಾರೆ, ಒಳ್ಳೆಯ ಕೆಟ್ಟ ವ್ಯಕ್ತಿಗಳು ಕೂಡ ಇದ್ದಾರೆ. ಆದರೆ ಇವತ್ತು ಅದು ಕೆಟ್ಟ ವ್ಯಕ್ತಿಯಿಂದ ಒಳ್ಳೆಯ ವ್ಯಕ್ತಿ ಕೂಡ ಹಾಲು ಬರ್ತದೆ. ಒಳ್ಳೆಯ ವ್ಯಕ್ತಿಯಿಂದ ಕೆಟ್ಟ ವ್ಯಕ್ತಿಗೆ ಒಳ್ಳೆಯ ಹೆಸರು ಬರಬೇಕಾದ್ರೆ ಅಷ್ಟು ಸುಲಭದಲ್ಲಿ ಬರುವುದೇ ಇಲ್ಲ. ಯಾಕಂದರೆ ಒಳ್ಳೆಯ ವ್ಯಕ್ತಿಗಾಗಿ ಮಾಡಿಕೊಂಡು ಹೋಗಬೇಕು, ಆಗ ಮಾತ್ರ ಆ ರೀತಿಯ ಒಂದು ಗೌರವ ಬರಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳುವಂಥದ್ದು, ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಗೌರವವನ್ನು ಉಳಿಸ್ಕೊಳ್ಬೇಕು, ವೃತ್ತಿಯ ಒಂದು ಗೌರವವನ್ನು ಉಳಿಸ್ಕೊಳ್ಬೇಕು. ನಾನು ಇದನ್ನು ಯಾಕೆ ನಾನು ಹೇಳ್ತೇನೆ ಅಂದರೆ, ನಾನು ರಾಜಕೀಯಕ್ಕೆ ಪ್ರವೇಶ ಆಗುವ ಮುಂಚೆ ನಾನು ಕೂಡ ಒಬ್ಬ ಕೂಲಿ ಕಾರ್ಮಿಕ. ಈ ಕೂಲಿ ಕಾರ್ಮಿಕ ಆಗುವ ಸಮಯದಲ್ಲಿ ಆಗ ಒಂದು ಸಂಬಳ ಇತ್ತು,
ಈಗ ಕೂಲಿ ಕಾರ್ಮಿಕರಿಗೆ ಕನಿಷ್ಠ 350ರಿಂದ ಮೇಲೆ ಸಂಬಳ ಇದೆ. ಅದು ಕೂಡ ಟೈಮ್ ಕರೆಕ್ಟಾಗಿ 8-9 ಗಂಟೆಗೆ ಬರ್ತಾರೆ, 5 ಗಂಟೆ ಒಳಗೆ ಅವರು ಕೂಡ ಹೋಗಿಬಿಡ್ತಾರೆ. ಮತ್ತು ಕೆಲಸದಲ್ಲಿ ಕೂಡ ನಮಗೆ ನಿಯತ್ತೇನೇ ಇಲ್ಲ, ಸಂಬಳ ಜಾಸ್ತಿ ಸಿಗ್ತದೆ, ಆದರೆ ಅದು ಫಲಕ್ಕೆ ಸಿಕ್ಕುವುದಿಲ್ಲ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ನಾನು ಶಾಸಕನಾಗಿರೋ ಸಮಯದಲ್ಲಿ ನಾನು ನೋಡಿದ್ದೇನೆ, ಸಚಿವನಾಗಿ ನೋಡೋ ಸಮಯದಲ್ಲಿ ಕೂಡ ನೋಡ್ತೇನೆ. ಅಂದರೆ ನಮಗೆ ಆ ರೀತಿಯ ಒಂದು ಸಂಪಾದನೆಗಳು ಫಲಕ್ಕೆ ಬರಬೇಕು. ಫಲಕ್ಕೆ ಬಂದಾಗ ಮಾತ್ರ ನಮಗೆ ಆ ಒಂದು ಫಲದಿಂದ ಆ ರೀತಿಯ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ದುಡಿಯುವಂಥ ಒಂದು ಕೆಲಸವನ್ನು ಮಾಡಿದರೆ ನಮ್ಮ ಕ್ಷೇತ್ರ ಕೂಡ ಗೌರವ ಬರ್ತದೆ. ಅದರ ಮೂಲಕ ನಮ್ಮ ಹಿರಿಯರು ನಮಗೊಂದು ಆದರ್ಶವನ್ನು ಕೊಟ್ಟಿದ್ದಾರೆ. ಆದರ್ಶವನ್ನು ಉಳಿಸಿಕೊಳ್ಬೇಕಾದ್ರೆ ನಾವು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಆಗ ಆ ಒಂದು ಗೌರವದ ಹಿನ್ನೆಲೆಯಲ್ಲಿ ನಮಗೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಿಂದ ಸರ್ವಪಳ್ಳಿ ರಾಧಾಕೃಷ್ಣ ಅವರು ನಮಗೆಲ್ಲರಿಗೂ ಕೂಡ ಬರೀ ಶಿಕ್ಷಕರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಅವರು ಆ ರೀತಿಯ ಒಂದು ಮಾರ್ಗದರ್ಶಕರು. ತನ್ನ ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಸಾಧನೆಯನ್ನು ಮಾಡಿ ಆ ರೀತಿಯ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಮತ್ತು ನಮಗೆ ಮಾರ್ಗದರ್ಶಕರಾಗಿ ಉಳಿದಿರತಕ್ಕಂಥ ರಾಧಾಕೃಷ್ಣ ಅವರನ್ನು ನಾವು ನೆನಪಿಸುವಂಥ ಸಮಯದಲ್ಲಿ ನಾವು ಆ ಒಂದು ನೆನಪಿನ ಮೂಲಕ ನಾವು ಕೂಡ ನಮ್ಮ ಜೀವನದಲ್ಲಿ ಆ ರೀತಿಯ ಒಂದು ನಡವಳಿಕೆಯನ್ನು ಇಟ್ಟುಕೊಂಡು ನಡ್ಕೊಂಡಾಗ ನಮಗೂ ಕೂಡ ಆ ರೀತಿಯ ಒಂದು ಗೌರವ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಿಂದ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂಥ ಒಂದು ಅನಿವಾರ್ಯತೆ ಇದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು, ವಿಶೇಷವಾಗಿ ಇವತ್ತಿನ ಈ ಒಂದು ಕೋವಿಡಿನ ಸಂದರ್ಭದಲ್ಲಿ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಕಾರ್ಯಕ್ರಮವನ್ನು ಮಾಡುವ ಸಮಯದಲ್ಲಿ ಕೋವಿಡಿನ ನಿಯಮಗಳಿದೆ, ಆ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಒಂದು ಕೋವಿಡಿನ ಪರಿಸ್ಥಿತಿಯಾಗಿ ಇವತ್ತು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಕೂಡ ಭಾರಿ ರೀತಿಯಾದ ಒಂದು ಸಮಸ್ಯೆಗಳು ಬಂದಿದೆ. ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣವನ್ನು ಕೊಡಲಿಕ್ಕಾಗೋದಿಲ್ಲ. ನಾವು ಆನ್ಲೈನ್ ಮೂಲಕ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಗಳು, ಆನ್ಲೈನ್ ಶಿಕ್ಷಣ ಕೊಡುವಂಥ ಸಮಯದಲ್ಲಿ ನಮಗೆ ಸರಿಯಾಗಿರತಕ್ಕಂಥ ನೆಟ್ವರ್ಕ್ ಸಿಗೋದಿಲ್ಲ. ಕೆಲವು ಸಮಯದಲ್ಲಿ ಮರಕ್ಕೆ ಹತ್ತಿ ಕೊಡೆಯನ್ನು ಹಿಡಿದು ಫೋನ್ ಮಾಡೋದರ ಮೂಲಕ ನಮಗೆ ಸಂದೇಶವನ್ನು ಕಳಿಸ್ತಾರೆ. ಇವತ್ತು ನೆಟ್ವರ್ಕ್ ಸಿಗೋದಿಲ್ಲ, ಈ ರೀತಿಯ ಪರಿಸ್ಥಿತಿಗಳು. ಆದರೆ ಇಷ್ಟು ವೇಗದಲ್ಲಿ ನಮ್ಮ ದೇಶದಲ್ಲಿ ಈ ಒಂದು ತಾಂತ್ರಿಕ ಒಂದು ಬೆಳವಣಿಗೆಗಳಾಗ್ತದೆ ಅಂದರೆ ಯಾರು ಕೂಡ ಯೋಚನೆ ಮಾಡಲಿಲ್ಲ. ಪ್ರಾರಂಭದಲ್ಲಿ ನೋಡಿದ್ದೇವೆ, ಮೊಬೈಲ್ ಯಾರಿಗೆ ಬೇಡ ಇತ್ತು. ಈಗ ಎಲ್ಲರಲ್ಲೂ ಕೂಡ ಮೊಬೈಲ್ ಇಲ್ಲದಂಥ ವ್ಯಕ್ತಿಗಳೇ ಇಲ್ಲ. ಅಂದರೆ ಇವತ್ತು ಆ ರೀತಿಯಲ್ಲಿ ನಾವು ಬುದ್ಧಿವಂತರಾಗಿದ್ದೇವೆ, ಆ ರೀತಿಯ ಜ್ಞಾನವಂತರಾಗಿ ಬಿಟ್ಟಿದ್ದೇವೆ. ಅಂದರೆ ಆ ಎಲ್ಲ ರೀತಿಯ ವ್ಯವಸ್ಥೆಗಳು ಪ್ರತಿಯೊಬ್ಬರಿಗೂ ಬೇಕು. ಆದರೆ ಇವತ್ತು ನೆಟ್ವರ್ಕಿನ ಒಂದು ವ್ಯವಸ್ಥೆಯನ್ನು ಕೂಡ ಭಾರಿ ರೀತಿಯಲ್ಲಿ ಒಂದು ಬದಲಾವಣೆಗಳು ಆಗುವಂಥ ಒಂದು ಅವಶ್ಯಕತೆಗಳಿದೆ. ಅದಕ್ಕಾಗಿ ನಾನು ಹಿಂದೆನೂ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಗಮನ ತಂದಿರುವಂಥದ್ದು, ನಾವು ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಒಂದು ಸಭೆಯನ್ನು ಮಾಡಿದೆವು. ಇವತ್ತು ನೆಟ್ವರ್ಕಿನ ಭಾರಿ ಸಮಸ್ಯೆಗಳಿದೆ. ನೆಟ್ವರ್ಕಿನ ಸಮಸ್ಯೆಗಳು ಏನು? ಮಂಗಳೂರಿನಲ್ಲಿ ಯಾವುದೇ ರೀತಿಯ ಕಾಡು ಇಲ್ಲದರೂ ಕೂಡ ಮಂಗಳೂರಿನಲ್ಲಿ ಕೂಡ ನೆಟ್ವರ್ಕಿನ ಸಮಸ್ಯೆ ಇದೆ. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಗುಡ್ಡಗಾಡು, ಮಲೆನಾಡು, ಹೆಚ್ಚು ಕಾಡುಗಳನ್ನು ಹೊಂದಿರುವಂಥ ಭಾಗಗಳಾದ ಸಮಯದಲ್ಲಿ ಅಲ್ಲಿ ನಮಗೆ ನೆಟ್ವರ್ಕಿನ ಸಮಸ್ಯೆ ಎಲ್ಲ ಭಾಗದಲ್ಲಿ ಕೂಡ ಇದೆ. ಆದರೆ ನಾನು ಆ ರೀತಿಯ ನೆಟ್ವರ್ಕ್ ಸಮಸ್ಯೆ ಇರುವ ಸಂದರ್ಭದಲ್ಲಿ ಕೂಡ ಈಗ ಖಾಸಗಿ ಸಂಸ್ಥೆಗಳದು ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಆ ಇಲಾಖೆ ಆ ಸಂಸ್ಥೆಯವರನ್ನು ಕೂಡ ನಾವು ಕರೆದು ಸಭೆಯನ್ನು ಮಾಡಿದ್ದೇವೆ. ಆದರೆ ಒಂದು ನಾವಿರುವಂಥದ್ದು, ನಾವು ಟವರನ್ನು ಮಾಡಲಿಕ್ಕೆ, ನೆಟ್ವರ್ಕನ್ನು ಮಾಡಲಿಕ್ಕೆ ನಾವು ಹೆಚ್ಚು ಗಮನವನ್ನು ಕೊಡ್ತೇವೆ. ಆದರೆ ನಮಗೆ ಕೆಲವು ಸಮಸ್ಯೆಗಳಿದೆ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದರು. ಅದಕ್ಕಾಗಿ ನಾನು ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ AC ಅವರು, ಇಒಗಳು, ತಹಸೀಲ್ದಾರರು, PDOಗಳು, VAಗಳು ಎಲ್ಲರನ್ನೂ ಕೂಡ ಕರೆಸಿಕೊಂಡು ಎಲ್ಲೆಲ್ಲಿ ನಮಗೆ ಟವರಿನ ಅವಶ್ಯಕತೆಗಳಿದೆ, ಎಲ್ಲಿ ಅವರು ಲೊಕೇಶನ್ ತೋರಿಸ್ತಾರೆ, ಅಲ್ಲಿ ಯಾವ ಜಮೀನು ಬರ್ತದೆ, ಅದಕ್ಕೆ ಆ ರೀತಿಯ ಜಮೀನುಗಳಿಗೆ ನಾವೆಲ್ಲ ಇಲಾಖೆಯ ಅಧಿಕಾರಿಗಳು ಒಟ್ಟಾಗಿ ನಾವು ತಕ್ಷಣ ಯಾವ ರೀತಿಯ NOCಯನ್ನು ಕೊಡಬೇಕು, ಆ ರೀತಿಯ NOCಯನ್ನು ಕೊಡುವುದರ ಮೂಲಕ ನಾವು ನೆಟ್ವರ್ಕನ್ನು ಕೂಡ ಹೆಚ್ಚೆಚ್ಚು ಮಾಡುವಂಥ ಟವರ್ಗಳನ್ನು ಕೂಡ ಹೆಚ್ಚೆಚ್ಚು ಮಾಡುವಂಥ ಒಂದು ಅವಶ್ಯಕತೆಗಳಿದೆ. ಆ ದಿಕ್ಕಿನಲ್ಲೂ ಕೂಡ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಆ ರೀತಿಯ ಸಮಸ್ಯೆಗಳಿದೆ. ಇವತ್ತು ಕೆಲವು ಸಮಯದಲ್ಲಿ ನಮ್ಮ ಇಲಾಖೆಗಳಿದ್ದಲ್ಲಿ ಕೆಲವು ತೊಂದರೆಗಳಾಗ್ತದೆ. NOC ಕೊಡುವಂಥ ಸಮಯದಲ್ಲಿ ಭಾರಿ ನಿಧಾನಗತಿಯಲ್ಲಿ. ಮೊನ್ನೆ ನಾನು ಬಲ್ಪಕ್ಕೆ ಹೋಗಿದ್ದೆ. ಬಲ್ಪಕ್ಕೆ ಹೋಗಬೇಕಾದ್ರೆ ಅಲ್ಲಿಯ ಲೋಕೋಪಯೋಗಿ ರಸ್ತೆ ಬರ್ತದೆ. ಲೋಕೋಪಯೋಗಿ ರಸ್ತೆ ಬರೋದಿಲ್ಲ, ರಸ್ತೆಯ ಪಕ್ಕದಲ್ಲಿ ಬರ್ತದೆ. ಆದರೆ ಲೋಕೋಪಯೋಗಿ ಇಲಾಖೆಯಿಂದ NOC ಕೊಡಬೇಕು. ಲೋಕೋಪಯೋಗಿನ ಇಲಾಖೆಯವರು NOC ಕೊಡಬೇಕಾದ್ರೆ ಸುಮಾರು 2 ತಿಂಗಳು ಕಳೆದು ಬಿಟ್ಟಿದೆ. ಅಂದರೆ ಈ ರೀತಿಯ ಸಮಸ್ಯೆಗಳಿರೋದಾಗಿ ಇವತ್ತು ಯಾವುದು ಟವರ್ನ ಒಂದು ಕೆಲಸಗಳನ್ನು ಕೂಡ ನಾವು ವೇಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದಿಕ್ಕಿಂದಲೂ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಎರಡನೇದಾಗಿ ನಿನ್ನೆ ನಾವು ವಿಡಿಯೋ ಕಾನ್ಫರೆನ್ಸ್ ಇತ್ತು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಲ್ಲಿ. ಇವತ್ತು ನಮಗೆ ಎಲ್ಲ ಭಾಗದಲ್ಲಿ ಕೂಡ ಅನೇಕ ರೀತಿಯ ಒತ್ತಡಗಳು ಬರ್ತದೆ. ಜಿಲ್ಲಾಧಿಕಾರಿಗಿರ್ಬೋದು, CO ಇರ್ಬೋದು, ನಮಗೆಲ್ಲರಿಗೂ ಕೂಡ ಶಾಸಕರಿಗೂ ಕೂಡ ಭಾರಿ ರೀತಿಯ ಒತ್ತಡಗಳು ಬರ್ತದೆ.
ಆದರೆ ನಾವು ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡೋದಿಷ್ಟೇ, ಇವತ್ತು ಸರಕಾರದ ನಿಯಮಗಳು ಏನಿದೆ ಆ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲನೆ ಮಾಡಿದರೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಆದರೆ ಇವತ್ತು ಸಮಸ್ಯೆಗಳು ಎಲ್ಲಿಂದ ಆಗ್ತಾರೆ? ಸಮಸ್ಯೆಗಳು ನಮ್ಮಿಂದಲೇ ಸಮಸ್ಯೆಗಳು ಪ್ರಾರಂಭವಾಗುವಂಥ. ಆಗ ಸರ್ಕಾರನೂ ಕೂಡ ಆ ರೀತಿಯ ನಿಯಮಗಳನ್ನ ನಾವು ಹಾಕುವಂಥದ್ದು, ಕಡ್ಡಾಯ ಮಾಡುವಂಥದ್ದು ಅನಿವಾರ್ಯವಾಗಿ ಆಗ್ತದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಹೇಳಿದ್ದೇನೆ, ಒಂದಷ್ಟು ವೀಕೆಂಡ್ ಕರ್ಫ್ಯೂ ಏನಿದೆ ಅದರಲ್ಲಿ ಕೂಡ ಒಂದಷ್ಟು ಸಡಿಲಿಕೆ ಮಾಡಬೇಕು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಏನೇನು ಸಮಸ್ಯೆಗಳಿದೆ, ಏನೇನು ಅದಕ್ಕೋಸ್ಕರ ಅಲ್ಲಲ್ಲಿ ಒಂದಷ್ಟು ವ್ಯವಸ್ಥೆಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಅದಕ್ಕೆ ಸೋಮವಾರ ನಮಗೆ ವಿಷಯವನ್ನು ಹೇಳ್ತಾ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಡಳಿತ ಇವತ್ತು ಕೋವಿಡಿಗೆ ಸಂಬಂಧಪಟ್ಟಾಗಿ ನಾವು ಹೆಚ್ಚು ಜಾಗ್ರತೆಯನ್ನು ವಹಿಸಿಕೊಂಡು ಜನಗಳಿಗೆ ಯಾವ್ಯಾವ ರೀತಿಯ ಕಷ್ಟ ಇದೆ ಅದಕ್ಕೆ ಸ್ಪಂದಿಸಲಿಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ಜನನೂ ಕೂಡ ಅದಕ್ಕೆ ನಮಗೆ ಸಹಕಾರವನ್ನು ಕೊಡಬೇಕು. ಆ ರೀತಿಯ ಸಹಕಾರವನ್ನು ಕೊಟ್ಟರೆ ನಾವು ಕೋವಿಡಿಗೆ ಸಂಬಂಧಪಟ್ಟಾಗೆ ಇನ್ನೂ ಹೆಚ್ಚಿನ ಒಂದು ಜಾಗ್ರತೆಯನ್ನು ಎಲ್ಲೆಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು, ಅದಕ್ಕಿಂತಲೂ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಾನು ನಿನ್ನೆ ಕೂಡ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಅವರು ಹೇಳಿದ್ದೇನೆ, ಕೋವಿಡ್ ಕಡಿಮೆ ಆಯಿತು ಅಂತಲಿಕೊಂಡು ನಾವು ಯಾವುದೇ ಟೆಸ್ಟ್ ಏನಿದೆ ನಮಗೆ ಕೊಟ್ಟಿರತಕ್ಕಂಥ ಟಾರ್ಗೆಟ್ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಕಡಿಮೆಯನ್ನು ಮಾಡಬಾರ್ದು. ಕೊಟ್ಟಂಥ ಟಾರ್ಗೆಟ್ ಏನಿದೆ ಅದನ್ನು ಖಂಡಿತವಾಗಿ ನಾವು ರೀಚ್ ಆಗಲೇಬೇಕು. ಅದು ಪಾಸಿಟಿವ್ ಬರಲಿ ಬಾರದೇನೇ ಇರಲಿ. ಆದರೆ ಇವತ್ತು ಆ ರೀತಿಯಲ್ಲಿ ಕೂಡ ಟೆಸ್ಟಿಗೆ ಮಹತ್ವವನ್ನು ಕೊಡಬೇಕು. ವ್ಯಾಕ್ಸಿನೇಷನಿಗೂ ಕೂಡ ಈಗ ನಮ್ಮ ಜಿಲ್ಲೆಗೆ ಹೆಚ್ಚು ವ್ಯಾಕ್ಸಿನೇಷನ್ ಬರ್ತಾ ಇದೆ. ಆದರೆ ಕೊಟ್ಟಂಥ ಟಾರ್ಗೆಟು ದಿನಕ್ಕೆ ದಿನ ಮುಗಿಸ್ಬೇಕು ನಾವು. ಯಾಕಂದರೆ ನಮ್ಮ ಒಂದು ಜಿಲ್ಲೆನೇ ಕಾದ್ಕೊಂಡು ಇರಲಿಕ್ಕೆ ಆಗೋದಿಲ್ಲ, ಬಾಕಿ ಉಳಿದ ಜಿಲ್ಲೆಗೂ ಕೂಡ ನಾವು ಕೊಡಬೇಕು. ಅದಕ್ಕೋಸ್ಕರ ನಮಗೆ ಬಂದಂಥ ಟಾರ್ಗೆಟನ್ನು ನಾವು ಆಯಾಯ ದಿನಕ್ಕೆ ಮುಗಿಸಿದಾಗ ನಾವು ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಆ ರೀತಿಯ ವ್ಯಾಕ್ಸಿನೇಷನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದಾಗಿ ನಾವಿವತ್ತು 3ನೇ ಹಂತದ ಒಂದು ಕೋವಿಡ್ ಬರ್ತದೆ, ಅದಕ್ಕೂ ಕೂಡ ನಾವು ಮುಂಜಾಗ್ರತವಾಗಿ ಒಂದಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೂ ಕೂಡ ಗಮನವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದಕ್ಕೋಸ್ಕರ ನಾನು ಇಷ್ಟೇ ಹೇಳುವಂಥದ್ದು, ಎಲ್ಲ ಶಿಕ್ಷಕರು ಕೂಡ ಅಷ್ಟೇ, ಇವತ್ತು ನಾವು ಕೂಡ ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಗುರುಗಳು ಅಥವಾ ಶಿಕ್ಷಕರು ಇಲ್ಲದೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ನಮ್ಮ ಒಂದು ಬೆಳವಣಿಗೆ ಕೂಡ ಇವತ್ತು ಗುರುಗಳು ಆ ರೀತಿಯ ಶಿಕ್ಷಕರ ಒಂದು ನೆಲೆಯಿಂದಲೇ ನಾವು ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಹಿರಿಯರು ಗುರಿಯರಿದ್ದರೆ ಅವರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ವಿಶೇಷವಾಗಿ ನಾವೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ, ಒಳ್ಳೆಯ ಸಾಧನೆಯನ್ನು ಮಾಡೋಣ. ಅದರ ಮೂಲಕ ನಮ್ಮ ಮುಂದಿನ ಪೀಳಿಗೆ ಕೂಡ ಆ ರೀತಿಯ ಒಂದು ಆದರ್ಶ ಪ್ರಿಯರಾಗಿ ಬೆಳೆಯೋಣ. ಆ ರೀತಿಯಿಂದ ನಮಗೆ ಇವತ್ತು ರಾಧಾಕೃಷ್ಣ ಅವರು ಕೂಡ ಒಂದು ಆದರ್ಶರು ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಸಚಿವರಿಗೆ ನಮ್ಮ ಒಂದು ಮನವಿಯನ್ನು ನೀಡಲಿಕ್ಕೆ ಬಯಸಿ ನಾನು ಇಲ್ಲಿ ನಿಂತಿದ್ದೇನೆ. ಮಾನ್ಯರೇ, ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಎಲ್ಲ ಸಮಸ್ತ ಸರ್ಕಾರಿ ನೌಕರರಿಗೆ ಶಿಶುಪಾಲನೆ ರಜೆ, ಶೀಘ್ರದಲ್ಲೇ ತುಟ್ಟಿ ಭತ್ಯೆಯನ್ನು ಮಂಜೂರುಗೊಳಿಸಿದ್ದು, ಅದಲ್ಲದೆ ಆರೋಗ್ಯ ಸಂಜೀವಿನಿ ಎಂಬಂಥ ಉಚಿತ ಭಾಗ್ಯವನ್ನು ನಮಗೆ ಒದಗಿಸಿದ್ದಕ್ಕೆ ತಮಗೆ ಎಲ್ಲ ಸಮಸ್ತ ಶಿಕ್ಷಕರ ಪರವಾಗಿ, ಸರ್ಕಾರಿ ನೌಕರರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಸರ್ಕಾರದಲ್ಲಿ ಮತ್ತು ಸಚಿವರಲ್ಲಿ ನಮ್ಮ ವಿನಂತಿ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರು ಮತ್ತು ಅನುದಾನಿತ ಕನ್ನಡ ಮಾಧ್ಯಮದ ಶಾಲೆಯ ಎಲ್ಲ ಶಿಕ್ಷಕರ ಪರವಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಚಿಂತನೆಯಲ್ಲಿ ಮಕ್ಕಳ ಪರವಾಗಿ ನಾನು ಕೆಲವೊಂದು ಬೇಡಿಕೆಯನ್ನು ತಮಗೆ ಬಯಸ್ತಾ ತಾವು ಸರ್ಕಾರದಲ್ಲಿ ಇದಕ್ಕೆ ಒತ್ತಡ ತರಬೇಕಂತ ವಿನಂತಿಸ್ತಾ ಇದ್ದೇನೆ. ಮಾನ್ಯರೇ, 2019-20 1,000 ಶಾಲೆಯನ್ನು, ಸರ್ಕಾರಿ ಶಾಲೆಯನ್ನು ಆಂಗ್ಲ ಮಾಧ್ಯಮವಾಗಿ ತೊಡಗಿಸಿಕೊಂಡು ಕಳೆದ ವರ್ಷ, ಈ ವರ್ಷ ಅದಕ್ಕಿಂತಲೂ ಹೆಚ್ಚು ಸುಮಾರು 2,000 ಆಂಗ್ಲ ಮಾಧ್ಯಮ ಶಾಲೆ ಆಗಿದೆ. ಆದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ಒದಗಿಸದೇ ಇರುವುದರಿಂದ ಶೈಕ್ಷಣಿಕ ಚಟುವಟಿಕೆ ಕುಂಠಿತಗೊಂಡಿದೆ. ದಯವಿಟ್ಟು ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಬೇರೆ, ಕನ್ನಡ ಮಾಧ್ಯಮ ಬೇರೆ ಶಿಕ್ಷಕರನ್ನು ಒದಗಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಎರಡನೇ ವಿಚಾರ, ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅನೇಕ ಮಂದಿ 80,000ದಷ್ಟು ಪದವೀಧರ ಶಿಕ್ಷಕರಿದ್ದಾರೆ. ಅವರು ನೇಮಕಾತಿ ಹೊಂದುವಾಗ ಪದವೀಧರ ಶಿಕ್ಷಕರಾಗಿಲ್ಲದಿದ್ದರೂ ನಂತರ ಪದವಿಯನ್ನು ಪಡೆದವರಿದ್ದಾರೆ. ಅವರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ದಯವಿಟ್ಟು ವೃಂದ ಮತ್ತು ನೇಮಕಾತಿಗೆ ತಿದ್ದುಪಡಿಗೊಳಿಸಿ ಪದವೀಧರ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮೂರನೆಯದಾಗಿ, ಅನೇಕ ಮಂದಿ ಶಿಕ್ಷಕರು ಮುಖ್ಯ ಶಿಕ್ಷಕರಾಗಿ ಬಡ್ತಿ ಪಡೆದಿದ್ದಾರೆ. ಬಡ್ತಿ ಹೊಂದಿದ್ದಲ್ಲ, ಆರ್ಥಿಕವಾಗಿ ಹಿಂಬಡ್ತಿ ಪಡೆದಿದ್ದಾರೆ ಮತ್ತು ನಿರಾಕರಿಸಿದವರಿಗೆ ಹಿಂಬಡ್ತಿ. ದಯವಿಟ್ಟು ನಮಗೆ 10, 15, 20, 25 ಮತ್ತು 30 ವರ್ಷಗಳ ಹೆಚ್ಚುವರಿ ಬಡ್ತಿಯನ್ನು ತಮಗೆ ಒದಗಿಸುವಂತೆ ತಾವು ಕ್ರಮ ಕೈಗೊಳ್ಳಬೇಕಂತ ವಿನಂತಿಸ್ತಾ ಇದ್ದೇನೆ. ಮತ್ತು
ಶೈಕ್ಷಣಿಕ ಪ್ರಗತಿ ಆಗಬೇಕಾದ್ರೆ ಮಕ್ಕಳಿಗೆ ತರಗತಿಗೊಬ್ಬ ಶಿಕ್ಷಕರನ್ನು ಕೊಡಬೇಕು, ಶಾಲೆಗೊಬ್ಬ ಮುಖ್ಯ ಶಿಕ್ಷಕರನ್ನು ಕೊಡಬೇಕು, ಶಾಲೆಗೊಬ್ಬ ದೈಹಿಕ ಶಿಕ್ಷಕರನ್ನು ಕೊಡಬೇಕು ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಡಿ ದರ್ಜೆ ನೌಕರರನ್ನು ನಮಗೆ ಒದಗಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಎಲ್ಲ ಪ್ರಾಥಮಿಕ ಶಾಲೆಗಳಿಗೆ ಸುಸಜ್ಜಿತ ಪೀಠೋಪಕರಣ ಮತ್ತು ಸ್ಮಾರ್ಟ್ ಕ್ಲಾಸ್ ಮಾಡಬೇಕಾದ್ರೆ ದೃಕ್ಶ್ರಾವ್ಯ ಸಾಧನಗಳನ್ನು ತಾವು ದಯವಿಟ್ಟು ನಿಮ್ಮ ಅವಧಿಯಲ್ಲಿ ಒದಗಿಸಬೇಕಂತ ವಿನಂತಿಸ್ತೇನೆ. ಮತ್ತೊಂದು, ಇಡೀ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದ ನಮಗೆ ಒಂದು ಕಳಂಕ NPS. ಆದ್ದರಿಂದ ದಯವಿಟ್ಟು 2006ರ ಮೊದಲು OPS ಇತ್ತು. ಆ 2006ರ ನಂತರ ನೇಮಕಾತಿಯವರಿಗೆ ಆದವರಿಗೆ NPS ಬಂದು ಬಹಳ ಕಷ್ಟಕರವಾಗಿದೆ. ಇದರ ಬಗ್ಗೆ ಹೋರಾಟ ಬಹಳಷ್ಟು ಆಗಿದೆ. ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೊಳಿಸಬೇಕಂತ ವಿನಂತಿಸ್ತಾ, ಅದರ ಜೊತೆಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀರಿ. 2006ರಲ್ಲಿ ಅಧಿಸೂಚನೆ, ನೇಮಕಾತಿ ಅಧಿಸೂಚನೆಯವರು 2007ರಲ್ಲಿ ನೇಮಕಾತಿ ಆದವರಿಗೆ ಅಧಿಸೂಚನೆ ಇದು ಜಾರಿಗೊಳಿಸಿದ್ದೀರಿ. ಆದರೆ ಕೆಲವರಿಗೆ ಶಿಕ್ಷಕರಿಗೆ ಒದಗಿಸಿಲ್ಲ. 2005 ಮತ್ತು 6ರಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಿ ನಂತರ OPS ಜಾರಿಗೊಂಡ ನಂತರ ನೇಮಕಾತಿ ಆದವರಿಗೆ ಅವರಿಗೆ OPS ಅನ್ನು ಜಾರಿಗೊಳಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆಯವರ ಬಗ್ಗೆ ಬಹಳಷ್ಟು ಕಳಕಳಿಯ ವಿನಂತಿ. ಯಾಕೆಂದರೆ ಮಾನ್ಯತೆಯನ್ನು ನವೀಕರಣಗೊಳಿಸಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ ವರ್ಷ. ಅದರ ಜೊತೆಗೆ ಈಗ ದೊಡ್ಡ ಒಂದು ಕಂಟಕ ಬಂದಿದೆ. ಅಗ್ನಿಶಾಮಕ ವ್ಯವಸ್ಥೆಯನ್ನು ಅನುದಾನಿತ ಶಾಲೆಯಲ್ಲಿ ವ್ಯವಸ್ಥೆಗೊಳಿಸಬೇಕಂತ ಆಡಳಿತ ಮಂಡಳಿ ನಿರಾಕರಣೆ ಆಗ್ತದೆ. ಅಲ್ಲಿರುವಂಥ 1-2 ಮಂದಿ ಶಿಕ್ಷಕರು ಎಲ್ಲಿಂದ ಅಗ್ನಿಶಾಮಕ ವ್ಯವಸ್ಥೆಯನ್ನು ಮಾಡೋದು? ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಬೇಕಾಗ್ತದೆ. ಅದನ್ನು ದಯವಿಟ್ಟು ಆ ಅಗ್ನಿಶಾಮಕ ನಂದಕ ವ್ಯವಸ್ಥೆಯನ್ನು ಅನುದಾನಿತ ಶಾಲೆಯಿಂದ ಹೋಗಲಾಡಿಸಬೇಕಂತ ವಿನಂತಿಸ್ತಾ, ಎಲ್ಲ ಸಮಸ್ತ ಮಕ್ಕಳ ಪರವಾಗಿ ಶೈಕ್ಷಣಿಕ ಪ್ರಗತಿಗೆ ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ತಮಗೆ ಈ ಮನವಿಯನ್ನು ನಾವು ಜಿಲ್ಲಾ ಸಂಘದ ಪರವಾಗಿ ಮಂಗಳೂರು ದಕ್ಷಿಣ ವಲಯದ ಪರವಾಗಿ ತಮಗೆ ಅರ್ಪಿಸ್ತಾ ಇದ್ದೇವೆ. ಶಿಕ್ಷಕರ ಸಮಸ್ಯೆ ಹಾಗೂ ಸಂಘದ ವಿವಿಧ ಬೇಡಿಕೆಯನ್ನು ಸನ್ಮಾನ್ಯ ಸಚಿವರಿಗೆ ಎಲ್ಲ ಸಂಘದ ಪದಾಧಿಕಾರಿಗಳು ನೀಡ್ತಿದ್ದಾರೆ. ನಮ್ಮೆಲ್ಲ ಬೇಡಿಕೆಗಳನ್ನು ಸರ್ ತಾವು ಪರಿಹರಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕಂತೇಳಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೋತೇವೆ ಸರ್. ಜನ್ಮದಿನೋತ್ಸವದ ಅಂಗವಾಗಿ ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ವೇದವಾಸ್ ಕಾಮತ್ರವರೇ, ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾಳ ಅರ್ಥಪೂರ್ಣವಾಗಿ ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಒಂದು ಶುಭ ಸಂದೇಶವನ್ನು ನೀಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಂಗಾರ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕೆ ರವೀಂದ್ರ ಶೆಟ್ಟಿಯವರೇ, ವೀಣಾ ಮಂಗಳ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಶಿಕ್ಷಕ ಬಾಂಧವರೇ ಮತ್ತು ಎಲ್ಲ ಶಿಕ್ಷಕ ಬಾಂಧವರಿಗೆ ಈ ಒಂದು ಶಿಕ್ಷಕ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೋರಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈಗಾಗಲೇ ಮಾನ್ಯ ಸಚಿವರು ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಶಿಕ್ಷಕರ ದಿನಾಚರಣೆ ಅನ್ನುವಂಥದ್ದು ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ, ಇದು ಕೇವಲ ಶಿಕ್ಷಕರಿಗೆ ಮಾತ್ರ ಅಲ್ಲ, ಜೀವನದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಅಂದರೆ ನಮ್ಮ ಬದುಕಿನಲ್ಲಿ ನಮಗೆ ಒಂದು ವಿದ್ಯೆಯನ್ನು ಕಲಿಸಿ ಬದುಕನ್ನು ಕಲಿಸಿಕೊಡ್ಲಿದ್ದ ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಟ್ಟಂಥ ನಮ್ಮ ಶಿಕ್ಷಕರನ್ನು ನಾವು ನೆನೆಯುವಂಥ ದಿನ ನಮಗೆ ಎಲ್ರಿಗೂ ಕೂಡ. ಆದರೆ ಜೊತೆಗೆ ಶಿಕ್ಷಕರಾಗಿರೋಂಥವರು ತಾವು ಹೋಗುವಂಥ ದಾರಿ ಯಾವ ರೀತಿ ಇದೆ, ನಾನು ಯಾವ ದಾರಿನಲ್ಲಿ ಹೋಗ್ತಾ ಇದ್ದೇನೆ, ನಮ್ಮ ತಪ್ಪುಗಳನ್ನು ನಾನು ತಿದ್ಕೊಳ್ಳಿಕ್ಕೆ ಮತ್ತು ನಮ್ಮನ್ನು ನಾವು ಒಂದು ಆತ್ಮವಿಮರ್ಶೆ ಮಾಡಲಿಕ್ಕೆ, ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಿಕ್ಕೆ ಇರುವಂಥ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ಇದು ಪ್ರತಿದಿನ ಶಿಕ್ಷಕರ ದಿನಾಚರಣೆ ಇರುವಂಥದ್ದು, ಶಿಕ್ಷಕರನ್ನು ಗೌರವಿಸುವಂಥದ್ದು, ಶಿಕ್ಷಕರನ್ನು ನೆನೆಯುವಂಥದ್ದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಪ್ರತಿದಿನ ನಾವು ಗೌರವಿಸಬೇಕಾಗ್ತದೆ. ಸೊ ಆ ದೃಷ್ಟಿಯಿಂದ ಶಿಕ್ಷಕರಾಗಿರ್ತಕ್ಕಂಥವರು ನಾವು ಹೋಗ್ತಾ ಇರುವಂಥ ದಾರಿ ಸರಿ ಇದೆಯಾ, ನಮ್ಮಲ್ಲಿ ಏನೆಲ್ಲ ತಪ್ಪುಗಳಿದೆ, ಸಮಾಜಕ್ಕೆ ನನ್ನಿಂದ ಏನು ಕೊಡುಗೆ ಕೊಡ್ತಾ ಇದ್ದೇನೆ, ಮತ್ತು ಶಿಕ್ಷಕ ವೃತ್ತಿ ಏನು ಬಹಳ ಮೌಲ್ಯಯುತವಾಗಿರ್ತಕ್ಕಂಥ ವೃತ್ತಿ ಏನಿದೆ, ಆ ವೃತ್ತಿಗೆ ಒಂದು ನ್ಯಾಯಸಮ್ಮತವಾದಂಥ ಒಂದು ಕೊಡುಗೆಯನ್ನು ನಾನು ಕೊಡ್ತಾ ಇದ್ದೇನೆ ಅನ್ನುವಂಥ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ದಿನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಒಂದು ಕರೋನಾ ಸಂಭ್ರಮದಿಂದಲೂ ಕೂಡ ಈ ಒಂದು ಕರೋನಾದ ಒಂದು ದಿನಗಳಲ್ಲಿ ಶಾಲೆಯ ಸಂಭ್ರಮದ ದಿನಗಳನ್ನು ಕೋವಿಡ್ ಕಿತ್ಕೊಂಡಿದೆ. ಸುಮಾರು 1.5 ವರ್ಷಗಳಿಂದ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವುದೇ ಸಂಪರ್ಕ ಇಲ್ಲ, ಕನೆಕ್ಷನ್ ಇಲ್ಲ. ಸೊ ಆ ದೃಷ್ಟಿಯಿಂದ ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಕಂಪ್ಯೂಟರ್ನ ಮೊರೆ ಹೋಗಿದ್ದೇವೆ.
ಎಲ್ಲೋ ಒಂದು ಕಡೆ ಒಂದು ಶಿಕ್ಷಣ ಕ್ಷೇತ್ರಕ್ಕೆ, ಶಾಲೆಯ ಸಂಭ್ರಮದ ದಿನಗಳಿಗೆ ಒಂದು ತೊಡಕಾಗಿದೆ ಅನ್ನುವಂಥದ್ದನ್ನು ನಾವೆಲ್ಲ ಮನಗಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ SSLC ಪರೀಕ್ಷೆಯನ್ನು ಭಾಳ ಅತ್ಯುತ್ತಮವಾಗಿ, ಯಾವುದೇ ಒಂದು ಲೋಪದೋಷ ಇಲ್ಲದಂತೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಶಿಕ್ಷಕ ಬಾಂಧವರಿಗೆ ನಾನು ಜಿಲ್ಲಾ ಪಂಚಾಯತಿ ಮತ್ತು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜೊತೆಗೆ ನನ್ನದು ಒಂದು ಬೇಡಿಕೆ ಇದೆ. ಕೆಲವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಬೇಡಿಕೆಯನ್ನು ಇಟ್ಟರು. ನಾವು ಕಳೆದ ಬಾರಿ SSLC ಪರೀಕ್ಷೆಯಲ್ಲಿ ಇನ್ನೂ ಸಹ ನಮ್ಮ ಜಿಲ್ಲೆ A ಗ್ರೇಡ್ನಲ್ಲಿದೆ, ಅದಕ್ಕೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಇನ್ನೂ ಸಹ ಸುಮಾರು 140 ಶಾಲೆಗಳು B ಗ್ರೇಡ್ನಲ್ಲಿ ಇದೆ. ದಕ್ಷಿಣ ಕನ್ನಡ ಅಂತ ಜಿಲ್ಲೆ ಶೈಕ್ಷಣಿಕವಾಗಿ ಮುಂದುವರಿತಕ್ಕಂಥ ಜಿಲ್ಲೆ ಅಂದರೆ ಇಲ್ಲಿ ಯಾವ ಒಂದು ಶಾಲೆಯೂ ಕೂಡ B ಗ್ರೇಡ್ ಇರಬಾರ್ದು, ಎಲ್ಲ ಶಾಲೆಗಳು ಕೂಡ A ಗ್ರೇಡ್ ಇರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕ ಬಾಂಧವರು ಕೂಡ ಏನು 140 ಶಾಲೆಗಳು B ಗ್ರೇಡ್ ಇದೆ, ಆ ಮುಂದಿನ SSLC ಪರೀಕ್ಷೆಗೆ A ಗ್ರೇಡ್ ಬರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಶಿಕ್ಷಕ ಪದ ಅನ್ನುವಂಥದ್ದು ನನ್ನ ದೃಷ್ಟಿಯಿಂದ ಕೇವಲ 3 ಅಕ್ಷರಗಳಿಗೆ ಸೀಮಿತವಲ್ಲ. ಆ ಶಿಕ್ಷಕ ಪದ ಅನ್ನುವಂಥದ್ದು ಇಡೀ ದೇಶವನ್ನು, ಇಡೀ ನಾಡನ್ನು ಬೆಳಗಿಸುವಂತಹ ಮತ್ತು ಆ ಒಂದು ಬೆಳಕನ್ನು ಕೊಡುವಂಥ ಒಂದು ಪದ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂಥ ಒಂದು ಶಿಕ್ಷಕ ವೃತ್ತಿ ಏನಿದೆ ಅದು ಒಂದು ಉದಾತ್ತವಾದಂಥ ವೃತ್ತಿ. ಆ ಒಂದು ವೃತ್ತಿಗೆ ಬೇರೆ ಯಾವ ವೃತ್ತಿಯೂ ಕೂಡ ಸರಿ ಸಮಾನ ಅಲ್ಲ. ಆ ದೃಷ್ಟಿಯಿಂದ ಆ ಉದಾತ್ತ ವೃತ್ತಿ ಅಂತ ಹೇಳ್ಕೊಂಡು ನಮಗೆ ನಾವೇ ಪ್ರಶಂಸೆ ಪಡ್ಕೊಂಡ್ರೆ ಸಾಕಾಗೋದಿಲ್ಲ. ಆ ಉದಾತ್ತ ವೃತ್ತಿಯ ಜೊತೆಗೆ ಬಹುದೊಡ್ಡ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಯಾವುದು ಜವಾಬ್ದಾರಿ ಅಂತ ಹೇಳಿದ್ರೆ ಸೋಷಿಯಲ್ ಆಬ್ಲಿಗೇಷನ್, ಸಾಮಾಜಿಕ ಋಣ ಅಂತ ನಾವೇನು ಕರಿತೇವೆ. ಹಾಗಾಗಿ ಸಮಾಜವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸಮಷ್ಟಿ ರೂಪದಲ್ಲಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಹೊಣೆಗಾರಿಕೆ ನಿಮ್ಮಲ್ಲಿದೆ. ಸಮಾಜದ ಆಗು ಹೋಗುಗಳನ್ನು ತಿದ್ದುವಂಥ ಹೊಣೆಗಾರಿಕೆ ನಿಮ್ಮಲ್ಲಿದೆ. ಜೊತೆಗೆ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ಹಾಗಾಗಿ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ನಾವು ಅದನ್ನು ಬಹಳ ಪ್ರಮುಖವಾಗಿ ನೋಡುವಂಥದ್ದು. ಸಂಪೂರ್ಣ ಇಡೀ ಸಮಾಜದ ಹೊಣೆಗಾರಿಕೆ ನಿಮ್ಮೆಲ್ಲರ ಮೇಲಿದೆ. ಇವತ್ತು ನಾನೊಬ್ಬ ಅಧಿಕಾರಿಯಾಗಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಶಿಕ್ಷಕರು. ಅಂದರೆ ಶಿಕ್ಷಕ ವೃತ್ತಿ ಅನ್ನೋದು ಬೇರೆ ಎಲ್ಲ ವೃತ್ತಿಗಳನ್ನು ಸೃಷ್ಟಿ ಮಾಡುವಂಥ ಒಂದು ವೃತ್ತಿ. ಹಾಗಾಗಿ ಅಂಥ ಒಂದು ವೃತ್ತಿಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಒಂದು ವಿದ್ಯಾರ್ಥಿಗಳಲ್ಲಿ ಸಮಷ್ಟಿ ರೂಪದ ಒಂದು ನೈತಿಕ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ ನಿಮ್ಮೆಲ್ಲರ ಮೇಲಿರೋದ್ರಿಂದ ಅದರ ತೀವ್ರತೆಯನ್ನು, ಅದರ ಘನತೆಯನ್ನು, ಅದರ ಮಹತ್ವವನ್ನು ಅರಿತುಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಮಾನ್ಯ ಸಚಿವರು ಕೂಡ ಬಹಳ ಸುಂದರವಾಗಿ ಹೇಳಿದರು ನಮ್ಮ ಮೇಲೆ ಇರುವಂಥ ಹೊಣೆಗಾರಿಕೆ ಏನಿದೆ ಅನ್ನುವಂಥದ್ದು. ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು, ಈಗ ಹೊಸದಾಗಿ ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈಗಾಗಲೇ ಭಾರತ ಸರ್ಕಾರ ಜಾರಿಗೆ ತರ್ತಾ ಇದೆ. ದಯವಿಟ್ಟು ಶಿಕ್ಷಕರಾಗಿರ್ತಕ್ಕಂಥವರು ಮೊದಲು ಮಾಡಬೇಕಾಗಿರುವಂಥ ಕೆಲಸ ಶಿಕ್ಷಣ ನೀತಿಯನ್ನು ಓದಬೇಕು. ಏನೋ 2-3 ಪೇಜ್ ಓದಿ ಸುಮಾರು 28 ಚಾಪ್ಟರ್ಸ್ ಇದೆ. ಆ 28 ಚಾಪ್ಟರ್ಸಲ್ಲಿ 8 ಚಾಪ್ಟರ್ಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಯಾವ ರೀತಿ ನಾವು ಸದೃಢಗೊಳಿಸಬೇಕು, ಒಬ್ಬ ವಿದ್ಯಾರ್ಥಿಯ ಒಂದು ಸಮಷ್ಟಿ ವ್ಯಕ್ತಿತ್ವ ನಿರ್ಮಾಣ ಹೇಗಾಗಬೇಕು, ವಿದ್ಯಾರ್ಥಿಗಳಲ್ಲಿ ಹೇಗೆ ನಾವು ನೈತಿಕ ಮೌಲ್ಯಗಳನ್ನು ತುಂಬುವುದರ ಜೊತೆಗೆ ಆ ವಿದ್ಯಾರ್ಥಿಯ ಸಾಮಾಜಿಕ, ಆರ್ಥಿಕ ಮತ್ತು ಎಲ್ಲ ಸಮಗ್ರ ದೃಷ್ಟಿಕೋನದಿಂದ ಇರುವಂಥ 8 ಚಾಪ್ಟರ್ಗಳನ್ನು ಓದಬೇಕು. ಭಾಳ ಅತ್ಯಂತ ಸುಂದರವಾಗಿ ಸುಮಾರು 35 ವರ್ಷಗಳ ನಂತರ ಈ ದೇಶಕ್ಕೆ ಒಂದು ಹೊಸ ನೀತಿ ಬರ್ತಾ ಇದೆ. 1969ರಲ್ಲಿ ಕಟೋರಿ ಆಯೋಗ ಆದ ನಂತರ, ಕೊಠಾರಿಯವರ ಆಯೋಗದ ನಂತರ ಬಂದಂಥ ಏನು ನೀತಿ ಇದೆ ಅದು 1996ರಲ್ಲಿ ಬದಲಾವಣೆ ಆಯಿತು. ಸುಮಾರು 35 ವರ್ಷಗಳ ನಂತರ ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ. ಒಂದೇ ಒಂದು ಸಾಲಿನಲ್ಲಿ ಹೇಳಬೇಕಂದ್ರೆ ಒಂದು ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಸಮಗ್ರ ಶಿಕ್ಷಣ ಸ್ವರೂಪವನ್ನು ಬದಲಾವಣೆ ಮಾಡುವಂಥ ಒಂದು ನೀತಿ ಇದಾಗಿದೆ. ನಾವೆಲ್ಲರೂ ಅದನ್ನು ಓದಬೇಕು. ಓದೋದಷ್ಟೇ ಅಲ್ಲ, ಅದನ್ನು ಅನುಷ್ಠಾನ ಮಾಡಬೇಕು. ಆ ಅನುಷ್ಠಾನ ಮಾಡಬೇಕಂದ್ರೆ ನಾವು ಮೊದಲು ಶಿಕ್ಷಕರು ಆದರ್ಶ ಶಿಕ್ಷಕರಾಗಬೇಕು. ನನ್ನ ಪ್ರಕಾರ ಕೆಲವರು ಹೇಳ್ತಾರೆ ನಾನು ಆದರ್ಶ ಶಿಕ್ಷಕ. ಶಿಕ್ಷಕ ಅಂದರೆ ಎಲ್ಲರೂ ಆದರ್ಶ ಶಿಕ್ಷಕರೇ, ಅದರಲ್ಲಿ ಒಬ್ಬರು ಆದರ್ಶ ಶಿಕ್ಷಕರು ಅಂತ ನನ್ನ ಒಂದು ಭಾವನೆ ಅಲ್ಲ. ಶಿಕ್ಷಕ ವೃತ್ತಿಗೆ ಬಂದಿದ್ದಾರೆ ಅಂದರೂ ಅವರೆಲ್ಲ ಆದರ್ಶ ಶಿಕ್ಷಕರಾಗಲೇ ಇರಬೇಕಾಗ್ತದೆ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಬಹಳ ಮುಖ್ಯವಾಗಿ ಮೌಲ್ಯಗಳು ಶಿಕ್ಷಕರಲ್ಲಿ ಅಧಂಪತನ ಆಗಬಾರ್ದು. ನೈತಿಕ ಮೌಲ್ಯಗಳು ಶಿಕ್ಷಕರಲ್ಲಿದ್ದರೆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಇವತ್ತು ಕ್ವಾಲಿಟಿ ಇಂಪಾರ್ಟೆಂಟು, ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ.
ನಮ್ಮ ಶಿಕ್ಷಕರಾಗಿರ್ತಕ್ಕಂಥವ್ರು ಕ್ವಾಂಟಿಟಿಯಿಂದೇ ಹೋಗಬಾರ್ದು, ಕ್ವಾಲಿಟಿಯಿಂದ ಹೋಗಬೇಕು. ಗುಣಮಟ್ಟದ ಶಿಕ್ಷಣದಿಂದ ನಾವೆಲ್ಲರೂ ಕೂಡ ಹೋಗಬೇಕಾಗತ್ತೆ. ವ್ಯಕ್ತಿತ್ವವನ್ನು ಸಮಗ್ರವಾಗಿ ರೂಪಿಸುವಂಥ ಶಿಕ್ಷಣ ನಮ್ಮದೆಲ್ಲ ಆಗಲಿ ಅಂತ ನಾನು ಹೇಳ್ತಾ, ಮನುಷ್ಯನ ಸರ್ವಶ್ರೇಷ್ಠ ಮನುಷ್ಯನಾಗಿ ರೂಪಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದನ್ನು ನಾವೆಲ್ಲರೂ ಅರ್ಥಕೊಳ್ಳೋಣ ಅಂತ ನಾನು ಹೇಳ್ತಾ, ಇವತ್ತು ನಾವು 4 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ಶಿಕ್ಷಕ ರಾಷ್ಟ್ರ ರಕ್ಷಕ ಅನ್ನುವಂಥ ವಿಷಯದ ಬಗ್ಗೆ ಹಿರೇಮಂಗಳೂರು ಕಣ್ಣನವರ ಮೂಲಕ ಒಂದು ಉಪನ್ಯಾಸವನ್ನು ಕೊಡಿಸ್ತಾ ಇದ್ದೇವೆ ಆನ್ಲೈನ್ ಮೂಲಕ. ತಾವೆಲ್ಲರೂ ಕೂಡ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಶಿಕ್ಷಕ ದಿನಾಚರಣೆಯ ಅಂಗವಾಗಿ ತಾವೆಲ್ಲ ಆಗಮಿಸಿದ್ದೀರಾ. ಮತ್ತು ನಾನು ಮೊದಲೇ ಹೇಳಿದಂಗೆ ಶಿಕ್ಷಕರ ದಿನ ಅಂತಂದ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಕೋರೆಗಳನ್ನು ತಿದ್ದುಕೊಂಡು ಸಮಾಜವನ್ನು ಒಂದು ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಒಂದಿವಸ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತು ನಿವೃತ್ತರಿಗೆ ಸನ್ಮಾನಗಳು ನಮ್ಮ ಬಾಕಿ ಇದೆ. ಆದರೆ ಈ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರು ಅನ್ಯ ಕಾರ್ಯನಿಮಿತ್ತ ಬೇರೆ ಕಡೆ ಹೋಗಲಿಕ್ಕೆ ಇರುವುದರಿಂದ ಅಧ್ಯಕ್ಷೆಯ ನೆಲೆಯಲ್ಲಿ ಮಾತಾಡಬೇಕಂತ ಅವರು ವಿನಂತಿ ಮಾಡಿಕೊಡ್ತಿದ್ದೇನೆ. ಎಲ್ಲ ಗೌರವಾನ್ವಿತ ಶಿಕ್ಷಕರಿಗೆ ವಿಶೇಷವಾದ ಗೌರವವನ್ನು ಸಮರ್ಪಿಸ್ತಾ ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವವರು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವಂಥ ಗೌರವಾನ್ವಿತ ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೀನುಗಾರಿಕಾ ಮತ್ತು ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಅಂಗರ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಮಿತ್ರರಾಗಿರುವಂತಹ ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಕೆ ರವೀಂದ್ರ ಶೆಟ್ಟಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಈ ಭಾಗದ ಮಹಾನಗರ ಪಾಲಿಕಾ ಸದಸ್ಯರಾಗಿರುವಂಥ ಶ್ರೀಮತಿ ವೀಣಾ ಮಂಗಳ ಅವರೇ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಗೌರವಾನ್ವಿತ ಡಾಕ್ಟರ್ ಕುಮಾರ್ ಅವರೇ, ಸಹ ನಿರ್ದೇಶಕರು ಮತ್ತು ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಸಿಪ್ರಿಯನ್ ಮೊಂತೇರವರೇ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀಮತಿ ರಾಜಲಕ್ಷ್ಮಿ ಅವರೇ, ಉಪನಿರ್ದೇಶಕರಾಗಿರುವಂತಹ ಶ್ರೀ ಮಲ್ಲೇಸ್ವಾಮಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶ್ರೀ ಕೃಷ್ಣ ಅವರೇ, ಶಿವಪ್ರಸಾದ್ ಅವರೇ, ಸ್ಟಾನಿ ತಾವ್ರು ಅವರೇ, ಎಂ ಕೆ ಮಂಜನಾಡಿ ಅವರೇ, ಶಿವರಾಮ್ ಏನೇಕಲ್ ಅವರೇ, ಚೆಲುವಮ್ಮ ಅವರೇ, ಯುವರಾಜ್ ಅವರೇ, ಶ್ರೀ ಜಗದೀಶ್ ಶೆಟ್ಟಿ ಅವರೇ, ಜಯವಂತಿ ಸೋನ್ಸ್ ಅವರೇ, ಶ್ರೀಮತಿ ಪ್ರಮೀಳಾ ಅವರೇ, ಶ್ರೀಮತಿ ಲಿಲ್ಲಿ ಪಾಯಸ್ ಅವರೇ, ಶ್ರೀ ತ್ಯಾಗಂ ಹರೇಕಳ್ ಅವರೇ, MH ಮಲಾರ್ ಅವರೇ, ಚಿತ್ರಕಲಾ ಅವರೇ, ಮೋಹನ್ ಶಿರ್ಲಾಲ್ ಅವರೇ, ಶ್ರೀಮತಿ ಪೂರ್ಣಿಮಾ ರೈ ಅವರೇ ಸೇರಿದಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಆತ್ಮೀಯ ಮಿತ್ರರೇ, ಮಾಧ್ಯಮದ ಗೌರವಾನ್ವಿತ ಬಂಧು ಭಗಿನಿಯರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಸರ್ಕಾರದ ವತಿಯಿಂದ ವಿಶೇಷವಾಗಿ ಶಿಕ್ಷಕರ ದಿನಾಚರಣೆ ಅಂತ ಹೇಳುವಂಥದ್ದನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ಅವರು ಮಾಡಿದಂಥ ತ್ಯಾಗ, ಅವರು ಕೊಟ್ಟಂಥ ಸೇವೆಯನ್ನು ಗಮನಿಸಿಕೊಂಡು ಶಿಕ್ಷಕರ ದಿನಾಚರಣೆಯನ್ನು ಇಡೀ ದೇಶದ ಎಲ್ಲ ಭಾಗದಲ್ಲೂ ಭಾಳ ಯಶಸ್ವಿಯಾಗಿ ಆಚರಿಸ್ತಾ ಮುಂದಿನ ಯುವ ಪೀಳಿಗೆಗೆ ಒಂದು ಪ್ರೇರಣಾದಾಯಕವಾದ ಕಾರ್ಯಕ್ರಮಗಳಾಗಬೇಕು ಅಂತೇಳುವಂಥ ಚಿಂತನೆ ಸರ್ಕಾರದಿರ್ತದೆ. ಅದಕ್ಕಾಗಿ ಬಹಳ ಯಶಸ್ವಿಯಾಗಿ ಇವತ್ತು ಕೆಲಸ ಕಾರ್ಯಗಳು ಆಗ್ತಾ ಇರುವಂಥದ್ದು ನಾವೆಲ್ಲ ಗಮನಿಸುವಂಥದ್ದು. ಇವತ್ತು ಭಾರತೀಯ ಶಿಕ್ಷಣ ಕ್ಷೇತ್ರಕ್ಕೊಂದು ಅರ್ಥವತ್ತಾದ ಒಂದು ಚೌಕಟ್ಟನ್ನು ನೀಡುವ ಮೂಲಕ ಬಹಳ ದೊಡ್ಡ ಸಾಧನೆಯನ್ನು, ತತ್ವಜ್ಞಾನವನ್ನು
ದೇಶದ ಅಭಿವೃದ್ಧಿಗೋಸ್ಕರ ಕೊಟ್ಟಂಥ ಮಹಾನ್ ಪುರುಷರಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ಒಬ್ಬರು. ತಮ್ಮ ಸ್ಕಾಲರ್ಶಿಪ್ ಹಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಳ್ತಾ ಒಂದು ಶಿಕ್ಷಕನಾಗಿ ರಾಷ್ಟ್ರದ ಮೊಟ್ಟ ಮೊದಲನೇ ಒಂದು ಶಿಕ್ಷಕ ರಾಷ್ಟ್ರಪತಿ ಅಂತೇಳುವಂಥ ಹೆಗ್ಗಳಿಕೆಯ ಪಾತ್ರವನ್ನು ಕೂಡ ವಹಿಸಿಕೊಂಡದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ಶಿಕ್ಷಕರ ಪಾತ್ರ ಪ್ರತಿಯೊಂದು ವ್ಯಕ್ತಿಗಳ ಜೀವನದಲ್ಲಿ ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇವತ್ತು ಶಿಕ್ಷಕರು ಕೊಡುವಂಥ ಮಾರ್ಗದರ್ಶನದಿಂದ ಮಕ್ಕಳ ಮನಸ್ಸಿಗೆ ಮುಟ್ಟುವಂಥ ಕೆಲಸ ಕಾರ್ಯಗಳು ಭಾಳ ದೊಡ್ಡ ರೀತಿಯಲ್ಲಿ ಆಗುವಂಥದ್ದು, ಪರಿಣಾಮ ಬೀರುವಂಥದ್ದು ಶಿಕ್ಷಕರ ಕೊಡುಗೆಯಿಂದ ಅಂತ ಹೇಳುವಂಥದ್ದು ನಾವೆಲ್ಲರೂ ತಿಳ್ಕೊಂಡಿರ್ತೇವೆ. ಹಾಗಾಗಿ ಎಲ್ಲ ಶಿಕ್ಷಕರಿಗೆ ಗೌರವಾರ್ಥವಾಗಿ ಮಕ್ಕಳ ಮುಗ್ಧ ಮನಸ್ಸನ್ನು ಹೃದಯದಿಂದ ಅನುಭವಿಸುವಂಥ ಸಾಮರ್ಥ್ಯ ಹೊಂದಿದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ತಾಯಿಯ ನಂತರ ಒಬ್ಬರು ಶಿಕ್ಷಕರು. ಹಾಗಾಗಿ ಆ ಶಿಕ್ಷಕರಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸಬೇಕು. ಅವರ ಕೊಡುಗೆಯಿಂದಾಗಿ ಪ್ರತಿಯೊಂದು ವ್ಯಕ್ತಿ ಜೀವನದ ಉದ್ದಕ್ಕೂ ಎಷ್ಟೇ ದೊಡ್ಡ ಸಾಧನೆಗಳನ್ನು ಮಾಡಿದರೂ ಕೂಡ ಅವರ ಸಾಧನೆಯಿಂದ ಶಿಕ್ಷಕರ ಭಾಳ ದೊಡ್ಡ ಕೊಡುಗೆ ಇದೆ. ಹಾಗಾಗಿ ಇವತ್ತು ಶಿಕ್ಷಕರ ಕೊಡುಗೆಯನ್ನು ತಮ್ಮ ವೃತ್ತಿಯುದ್ದಕ್ಕೂ ಮಕ್ಕಳೊಂದಿಗೆ ಒಡನಾಟ ಮಾಡ್ಕೊಳ್ತಾ ಅವರಿಗೊಂದು ಪ್ರೇರಣೆಯನ್ನು, ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಶಿಕ್ಷಕರು ಮಾಡ್ತಾರೆ. ಹಲವು ಕಡೆಗಳಲ್ಲಿ ಹೆಚ್ಚಿನ ಜನರು ಇವತ್ತಿನ ಆಧುನಿಕ ವ್ಯವಸ್ಥೆಗಳಲ್ಲಿ ಮಂತ್ರಿಗಳು ಹೇಳಿದ ಹಾಗೆ ಒಂದು ರೀತಿಯ ಲೈಫ್ ಅಂತ ಹೇಳಿದ್ರೆ ರನ್ನಿಂಗ್ ರೇಸ್, ಓಡಾಡಬೇಕು ಅಂತೇಳುವಂಥ ಮಾನಸಿಕತೆ ಇದೆ. ಆದರೆ ಎಲ್ಲೋ ಒಂದು ಕಡೆಗಳಲ್ಲಿ ಮಕ್ಕಳು ಜೀವನ ಎಂಬ ಶಾಲೆಯಲ್ಲಿ ಉತ್ತೀರ್ಣರಾಗಬೇಕು ಅಂತೇಳುವಂಥ ಚಿಂತನೆ ಅಧ್ಯಾಪಕರು ಮಾಡಬೇಕು. ಲೈಫ್ ಇಸ್ ಅ ರನ್ನಿಂಗ್ ರೇಸ್ ಅಂತೇಳಿ ಅವರಿಗೆ ಓಡಿಸುವಂಥ ಅಭ್ಯಾಸಗಳನ್ನು ಮಾಡಿಕೊಂಡು ಕೇವಲ ಶಿಕ್ಷಣದ ವ್ಯವಸ್ಥೆಯಲ್ಲಿ ಪ್ರಥಮ ರ್ಯಾಂಕನ್ನು ಪಡ್ಕೊಂಡ್ರೆ ಜೀವನದಲ್ಲಿ ಬಹಳ ದೊಡ್ಡ ಮಹತ್ವದ ಸಾಧನೆಯನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಜೀವನ ಎಂಬ ಶಾಲೆಯಲ್ಲಿ ಉತ್ತೀರ್ಣರಾಗುವಂಥ ಒಂದು ಪ್ರೇರಣೆಯನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇದಕ್ಕೆ ಶಿಕ್ಷಕರು ಮಹತ್ವದ ಪಾತ್ರವನ್ನು ಕೊಡ್ತಾ ಇರುವಂಥ ಕಾರಣ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಾಧನೆಯನ್ನು ಕೇವಲ ಶಾಲಾ ಕಾಲೇಜುಗಳಲ್ಲಿ ಉತ್ತೀರ್ಣರಾಗುವುದಲ್ಲದೆ ಜೀವನ ಎಂಬ ಶಾಲೆಯಲ್ಲಿ ಕೂಡ ಉತ್ತೀರ್ಣರಾಗಿ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮಾಡಿದ್ದು ಕೂಡ ನಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಇವತ್ತೊಂದು ವಿದ್ಯಾರ್ಥಿಗೆ ಒಂದು ದೇಶ ಪ್ರೇಮ, ಒಂದು ದೇಶಭಕ್ತಿಯನ್ನು ಮೂಡಿಸುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯ ಆ ಮಕ್ಕಳ ಮನಸ್ಸಿಗೆ ಪ್ರೇರಣೆಯನ್ನು ಕೊಡುವಂಥದ್ದು ಯಾರು ಅಂತ ಹೇಳಿದರೆ ಶಿಕ್ಷಕರು. ಪ್ರತಿಯೊಂದು ವ್ಯಕ್ತಿಗೆ ದೇಶ ಮೊದಲು, ಈ ದೇಶ ಉಳಿದರೆ ನಾನು ಉಳಿಬಹುದು ಅಂತೇಳುವಂಥ ಮಾನಸಿಕತೆ ಬೆಳಿಬೇಕು. ಆ ವಿದ್ಯಾರ್ಥಿಗಳಿಗೆ ಆ ರೀತಿಯ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಜೋಡಿಸ್ಕೊಳ್ಬೇಕು ಅಂತೇಳೋಂಥ ಚಿಂತನೆ ಇವತ್ತು ಪ್ರತಿಯೊಂದು ಶಿಕ್ಷಕರು ಮಾಡಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೀರಿ ಅಂತೇಳುವಂಥ ವಿಶ್ವಾಸದೊಂದಿಗೆ ಇವತ್ತು ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ಹಾಗಾಗಿ ಶಿಕ್ಷಕರು ಅಂತ ಹೇಳಿದರೆ ಪ್ರೇರಣೆಯೊಂದಿಗೆ, ಸಹನೆಯೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡುವುದು. ನಾನು ಬಾಲ್ಯದಲ್ಲಿರುವಾಗಂತೂ ನಾವು ಭಾಳಷ್ಟು ನನಗೆ ಕಲಿಸಿದಂಥ ಒಬ್ಬರು ಇದ್ದಾರೆ ಅಧ್ಯಾಪಕರಲ್ಲಿ, ರೇಣುಕಾ ಮೇಡಮ್ ಅವರು ಇದ್ದಾರೆ. ನಾನು ಕೆನರಾ ಹೈಸ್ಕೂಲಲ್ಲಿ ಕಲಿತಾಗ ಅವರು ಪ್ರಾರಂಭದಲ್ಲಿ ಅಧ್ಯಾಪಕರಾಗಿ ಬಂದವರು. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಆ ಶಾಲೆಯಿಂದ ನಿರ್ಗಮಿಸುವಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಯ ಒಟ್ಟು ಶಾಲಾ ಜೀವನವನ್ನು ಗಮನಿಸಿದಾಗ ಆ ಅಧ್ಯಾಪಕರಿಗೆ ಈ ವಿದ್ಯಾರ್ಥಿ ಯಾಕಪ್ಪ ಇಲ್ಲಿ ಬಂದ ಅಂತೇಳುವಂಥ ಮಾನಸಿಕತೆಯೂ ಬರ್ಬೋದು. ಇಲ್ಲ, ಇಂಥ ವಿದ್ಯಾರ್ಥಿಗಳು ಇನ್ನಷ್ಟು ಹಲವು ಬರಬೇಕು ಅಂತೇಳುವಂಥ ಮಾನಸಿಕಗಳು ಬರ್ಬೋದು. ಆದರೆ ಅಂಥ ವಿದ್ಯಾರ್ಥಿಗಳಿಗೆ ತಿದ್ದಿ ಸರಿದಾರಿಗೆ ತರುವಂಥ ಒಂದು ದೊಡ್ಡ ಶಕ್ತಿ ಇರುವಂಥದ್ದು ಇವತ್ತು ಅಧ್ಯಾಪಕರಿಗೆ. ಅಂಥ ಅಧ್ಯಾಪಕರು ಶಿಕ್ಷಕರಿಗೆ ಕೊಡುವಂಥ ವಿಶೇಷವಾದ ಗೌರವ ಇವತ್ತು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿಸಿ ಅವರಿಗೊಂದು ಗೌರವ ಸಮರ್ಪಣೆ ಕೆಲಸ ಕಾರ್ಯಗಳು ಜಿಲ್ಲಾಡಳಿತದಿಂದ ನಮ್ಮ ಸಚಿವರ ನೇತೃತ್ವದಲ್ಲಿ ಆಗಿದೆ, ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ. ತಮಗೆಲ್ಲರಿಗೂ ನಾನು ತಮ್ಮ ಮುಂದಿನ ಜೀವನ ಯಶಸ್ವಿನಲ್ಲಿ ಕೂಡಿ ಬರಲಿ, ಆಗಲಿ ಅಂತೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ತಮಗೆಲ್ಲರಿಗೂ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ಕಳೆದ 1-2 ವರ್ಷಗಳಲ್ಲಿ ಸರ್ಕಾರ ಇರ್ಬೋದು, ಪ್ರತಿಯೊಂದು ವ್ಯಕ್ತಿ ಜೀವನದ ಬಹಳ ದೊಡ್ಡ ಕಠಿಣ ಸವಾಲುಗಳನ್ನು ಎದುರಿಸ್ತಾ ಇದ್ದಾನೆ.
ಇವತ್ತು ಒಂದು ಕಡೆಗಳಲ್ಲಿ ಹೆತ್ತವರು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥದ್ದು, ಒಂದು ಕಡೆಗಳಲ್ಲಿ ಹಲವು ವ್ಯಕ್ತಿಗಳು ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು ಅಂತೇಳುವಂಥ ಒಂದು, ಹಲವು ತಜ್ಞರ ಸಲಹೆ ಶಾಲೆಯನ್ನು ಪ್ರಾರಂಭಿಸಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಮುಂದಿನ ಜೀವನಕ್ಕೆ ಕಷ್ಟ ಆಗಬಹುದು ಅಂತೇಳುವಂಥ ಸಲಹೆಗಳು. ಆದರೆ ಸರ್ಕಾರಗಳು ಎಲ್ಲರ ಮನಸ್ಸಿಗೆ ಸಮಾಧಾನಕರವಾದ ಕೆಲಸ ಕಾರ್ಯಗಳನ್ನಂತೂ ಮಾಡಲಿಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆಗಳಲ್ಲಿ ನನಗೆ ಕಂಡಂಥ ಹಾಗೆ ಹಲವು ಹೆತ್ತವರು ಬಂದು ಹೇಳುವಂಥದ್ದು, ಇವತ್ತು ಕೊರೋನಾ ಸಂದರ್ಭದಲ್ಲಿ ಭಾಳ ದೊಡ್ಡ ಕಷ್ಟವನ್ನು ಅನುಭವಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದಲ್ಲಿ ಕೂಡ ಶಿಕ್ಷಕರ ಕೊಡುಗೆ ಭಾಳ ದೊಡ್ಡದಿದೆ. ಆದರೆ ಮುಂದಿನ ದಿನಗಳಲ್ಲಿ ಕಾಲೇಜು ಶಾಲೆಗಳನ್ನು ಪ್ರಾರಂಭಿಸಿದಲ್ಲದ್ರೆ ವಿದ್ಯಾರ್ಥಿಗಳು ಅವರು ಯಾವ ದೃಷ್ಟಿಕೋನದಲ್ಲಿ ಹೋಗಬಹುದು ಅಂತೇಳುವಂಥದ್ದಕ್ಕೆ ಹಲವು ಉದಾಹರಣೆಗಳನ್ನು ಹೆತ್ತವರು ತಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಶಾಲೆ ಎಲ್ಲೋ ಒಂದು ಕಡೆಗೆ ಪ್ರಾರಂಭ ಆಗಬೇಕು. ನನ್ನ ಮನೆಯಲ್ಲಿ ನೋಡಿದ್ರೆ ನನ್ನ ಮನೆಯ ಮಕ್ಕಳ ಪರಿಸ್ಥಿತಿ ಏನಂತೇಳಿದ್ರೆ ಇನ್ನು ಶಾಲೆ ಪ್ರಾರಂಭವೇ ಆಗುವುದಿಲ್ಲ ಅಂತೇಳುವಂಥ ಮಾನಸಿಕತೆ ಇದೆ. ಮತ್ತು ಕೆಲವು ಮಕ್ಕಳಂತೂ ಕೊರೋನಾ ಪಾಸಾಗಿ ಆರಾಮಾಗಿ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗಳಲ್ಲಿ ಶಾಲೆ ಪ್ರಾರಂಭಿಸಿ ಅವರಿಗೆ ಪುನರಪಿ ನಿರಂತರವಾಗಿ ಚಟುವಟಿಕೆಯಲ್ಲಿ ಇಡುವಂಥದ್ದು, ಇಲ್ಲದೆ ಚಟುವಟಿಕೆ ಇಲ್ಲದೆ ಮಕ್ಕಳು ಆ ಆನ್ಲೈನ್ ಮುಖಾಂತರ ವ್ಯವಸ್ಥೆಗಳಿಗೆ ಒಗ್ಗಿಕೊಳ್ತಾ ಎಲ್ಲೋ ಒಂದು ಕಡೆಗಳ ಆ ಭಾವನೆಗಳು, ಮನೆಯ ಒಳಗಡೆ ಇರುವಂಥ ವಾತಾವರಣಗಳಲ್ಲಿ ಮಕ್ಕಳಿಗೆ ಮುಕ್ತವಾಗಿ ಬೆಳೆಯುವಂಥ ಅವಕಾಶಗಳು ಕಳ್ಕೊಳ್ಬೇಕಾಗ್ತದೆ ಅಂತೇಳುವಂಥ ಭಾವನೆ ಇದೆ. ಹಾಗಾಗಿ ಸರ್ಕಾರ ಆ ಪ್ರಕಾರ ಭಾಳಷ್ಟು ಚಿಂತನೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ನಿರ್ಧಾರಗಳನ್ನು ಸರ್ಕಾರ, ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ತೆಗೆದುಕೊಳ್ತಾರೆ. ಆದರೆ ಎಲ್ಲರ ಸಹಕಾರ ಏನು ಅಂತ ಹೇಳಿದ್ರೆ ಶಿಕ್ಷಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಈ ಒಂದು ಏನು ನಿರ್ಧಾರ ಇದೆ ಅದರೊಂದಿಗೆ ಕೈ ಜೋಡಿಸ್ತಾ ಮಕ್ಕಳಿಗೆ ಹೆಚ್ಚಿನ ರೀತಿಯ ಪ್ರೇರಣೆ ಮುಖಾಂತರ ಅವರಿಗೊಂದು ವಿದ್ಯಾರ್ಥಿ ಜೀವನವನ್ನು ಅವ್ರದ್ದು ಯಶಸ್ವಿಯಾಗಿ ಮಾಡಿಸುವಂಥ ದೃಷ್ಟಿಯಲ್ಲಿ ಸರ್ಕಾರದೊಂದಿಗೆ ಕೈ ಜೋಡಿಸಬೇಕು. ಅದರಲ್ಲಂತೂ ಸಾಮಾಜಿಕ ಜಾಲತಾಣಗಳಲ್ಲಂತೂ ಶಾಲೆಯನ್ನು ಪ್ರಾರಂಭಿಸಿದರೆ ತಪ್ಪು, ಪ್ರಾರಂಭಿಸಿದ್ರು ತಪ್ಪು, ಏನನ್ನು ಮಾಡುವುದು ಅಂತೇಳಿ ಒಂದು ತಿಳುವಳಿಕೆ, ಜನರ ನಿರ್ಧಾರಗಳು ಏನು ಅಂತೇಳಿ ಒಂದು ತಿಳುವಳಿಕೆ ಮಾಡುವಂಥದ್ದು ಕಷ್ಟ ಆಗಿದೆ. ಇವತ್ತು ಈ ರೀತಿಯ ವಿಷಯಗಳಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಈ ಕೊರೋನಾ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅದನ್ನು ಸರ್ಕಾರ ಜನರ ಜೀವವನ್ನು ರಕ್ಷಿಸುವಂಥದ್ದು ಪ್ರಮುಖ ಪಾತ್ರ ಅಂತೇಳುವಂಥ ತಿಳ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರಗಳು ಮುಂದಿನ ದಿನಗಳಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೀವನವನ್ನು ಈ ಕೊರೋನಾದ 3ನೇ ಅಲೆ ಬರಬಹುದು, ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆ ಮಾಧ್ಯಮದಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯಶಸ್ವಿಯಾಗಿ ನಿರ್ವಹಿಸಬೇಕಾದಂಥ ಭಾಳ ದೊಡ್ಡ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಬೇಕು. ಸರ್ಕಾರದೊಂದಿಗೆ ನಿಂತು ತಾವೆಲ್ಲರೂ ಸಹಕಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕಾಗಿದೆ. ಅದಕ್ಕೆ 100ಕ್ಕೆ 100 ನಮಗೆಲ್ಲರಿಗೂ ವಿಶ್ವಾಸ ಇದೆ. ತಾವೆಲ್ಲ ಅಧ್ಯಾಪಕರು, ಶಿಕ್ಷಕರು ನಿಲ್ತೀರಿ ಅಂತೇಳುವಂಥ ವಿಶ್ವಾಸ ಕೂಡ ನಮಗೆಲ್ಲರಿಗೂ ಇದೆ. ಅದರ ಮಧ್ಯದಲ್ಲಿ ಹಲವು ಸಂಘ ಸಂಸ್ಥೆಯವರು ಬೇರೆ ಬೇರೆ ಮನವಿಯನ್ನು ಮಂತ್ರಿಗಳಿಗೆ ಮತ್ತು ನನಗೆ ಶಾಸಕರಿಗೆ ಕೊಟ್ಟಿದ್ದೀರಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ದೃಷ್ಟಿಯಲ್ಲಿ ನಮ್ಮ ಸಚಿವರಾದ ಅಂಗರವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಶಿಕ್ಷಕರಿಗೆ ಭಾಳಷ್ಟು ಅವರ ಬೇಡಿಕೆ ಈಡೇರಿಸುವಂಥ ದೃಷ್ಟಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಡುವಂಥ ದೃಷ್ಟಿಯಲ್ಲಿ ನಮ್ಮ ಸಕಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತೀನಿ. ಮತ್ತು ಎಲ್ಲ ಶಿಕ್ಷಕರಿಗೆ ಪುನರಪಿ ಅಭಿನಂದನೆಯನ್ನು, ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಶಿಕ್ಷಕರಿಗೆ ವಿಶೇಷವಾಗಿ ಪುನರಪಿ ಅಭಿನಂದನೆಗಳನ್ನು ಕೊಡ್ತಾ ಅವರ ಮುಂದಿನ ಜೀವನಗಳು ಯಶಸ್ವಿಯಾಗಿ ಮೂಡಿ ಬರಲಿ ಅಂತೇಳುವಂಥ ಹಾರೈಕೆಯನ್ನು ಹೇಳ್ತಾ ಎಲ್ಲ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಶಿಕ್ಷಕರಿಗೆ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿ ಸನ್ಮಾನ್ಯ ವೇದವ್ಯಾಸ ಕಾಮತ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಮಾನ್ಯ ಸಚಿವರು ಹಾಗೆ ಶಾಸಕರು ನಮ್ಮ ಈ ಕಾರ್ಯಕ್ರಮದಿಂದ ಅನ್ಯ ನಿಮಿತ್ತ ಬೇರೆ ಕಡೆ ತೆರಳುತ್ತಿರುವುದರಿಂದ ಅವರನ್ನು ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನು ಅಭಿನಂದಿಸಿಕೊಂಡು ಅವರನ್ನು ಬೀಳ್ಕೊಡುವ. ಸಹಶಿಕ್ಷಕರು ಹಾಗೆ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಶ್ರೀಯುತ ರಾಧಾಕೃಷ್ಣರಾವ್ ಅವರು ವೇದಿಕೆ ಬರಬೇಕು. ಹಾಗೆ ಮತ್ತೋರ್ವರು ಶ್ರೀಯುತ MH ಮಲಾರ್ ಟಿಪ್ಪು ಸುಲ್ತಾನ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ತಾಲೂಕಿನ ಅಧ್ಯಕ್ಷರು, ಶ್ರೀಮತಿ ಜಯಶ್ರೀ ದೈಹಿಕ ಶಿಕ್ಷಣ ಶಿಕ್ಷಕಿಯವರು ಕಿನ್ನಿಕಂಬಳ ಸರ್ಕಾರಿ ಪ್ರೌಢಶಾಲೆ, ಶ್ರೀಯುತ ಶೇಖರ್ ಕಡ್ತಳ ಶ್ರೀ SDM ಮಂಗಳಜ್ಯೋತಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು, ಯೋಗ ಶಿಕ್ಷಕರು, ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂಥ ಶ್ರೀಯುತ ಶೇಖರ್ ಕಡ್ತಳ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ. ಜಯಶ್ರೀ ಮೇಡಮ್ ಅವರು ಕೂಡ ಬರಬೇಕು ವೇದಿಕೆಗೆ, ತಮ್ಮನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಡ್ತಿದ್ದೇವೆ. ನಮ್ಮ ಅತಿಥಿಗಳು ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು, ಅಲೆಮಾರಿ ಹಾಗೂ ಅರೆಮಾರಿ ನಿಗಮದ ರಾಜ್ಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವೀಂದ್ರ ಕೆ ಶೆಟ್ಟಿಯವರು,
ಸನ್ಮಾನಿಸಿ ಗೌರವಿಸ್ತಿದ್ದಾರೆ. ಶ್ರೀಮತಿ ಜಯಶ್ರೀ ಮೇಡಮ್ ಅವರನ್ನು ವೀಣಾಮಂಗಳ ಮೇಡಮ್ ಅವರು ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಜಪ್ಪಿನ ಮಗುರು ಈ ಭಾಗದ ಕಾರ್ಪೊರೇಟರ್ ಆಗಿರುವಂಥ ಶ್ರೀಮತಿ ವೀಣಾಮಂಗಳ ಇವರು ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಎಲ್ಲರೂ ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣವೇ. ದೇವತಿ ಮೇಡಮ್ ಅವರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ. ಹಾಗೆ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು ನಮ್ಮ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಈಗ ಮಾಜಿಯಾಗಿರುವಂಥ ಧನಲಕ್ಷ್ಮಿ ಗಟ್ಟಿ ಅವರು ಕೂಡ MS ಮಲಾರ ಸರ್ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವರು ರಾಧಾಕೃಷ್ಣ TD, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣದ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲಾರ್ ಇಲ್ಲಿಯ ಸಹಶಿಕ್ಷಕರು ಆಗಿರುವಂಥ ಶ್ರೀಯುತ ರಾಧಾಕೃಷ್ಣರಾವ್ TD ಇವರನ್ನು ಸಿಪ್ರಿಯನ್ ಸರ್ ಅವರು ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ. ಡಾಕ್ಟರ್ ಸಿಪ್ರಿಯನ್ ಮೊಂತೇರು ಸಹ ನಿರ್ದೇಶಕರು, ಪ್ರಾಂಶುಪಾಲರು, ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ದಕ್ಷಿಣ ಕನ್ನಡ ಸರ್ ಇವರು ಶಾಲು ಹೊದಿಸಿ ಫಲ ಪುಷ್ಪ ಹಾಗೂ ಹಾರದೊಂದಿಗೆ ಗೌರವ ಅರ್ಪಣೆ ಮಾಡ್ತಿದ್ದಾರೆ. ನಮ್ಮೆಲ್ಲ ಗೌರವಾನ್ವಿತ ಅತ್ಯುತ್ತಮ ಶಿಕ್ಷಕರನ್ನು ಗೌರವಿಸಿರುವಂಥ ನಮ್ಮ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಇವರೆಲ್ಲರಿಗೂ ಇಲಾಖಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಗಟ್ಟಿಯಾಗಿ ಕೈ ಚಾಪಳೆ ತೊಟ್ಟಿ ಮಗದೊಮ್ಮೆ ಅವರನ್ನು ಅಭಿನಂದಿಸೋಣ. ವಿಶೇಷವಾದಂಥ ನಮ್ಮ ಈ ವರ್ಷದಲ್ಲಿ ನಿವೃತ್ತಿಯಾಗಿರುವಂಥ ನಿವೃತ್ತ ಶಿಕ್ಷಕರನ್ನು ಗೌರವಿಸುವಂಥ ಸಂದರ್ಭ. ವೃತ್ತಿಯಿಂದ ನಿವೃತ್ತಿ ಹೊಂದಿರುವಂಥ ನಮ್ಮೆಲ್ಲ ಹಿರಿಯ ಶಿಕ್ಷಕ ಬಂಧುಗಳು, ಎಲ್ಲ ಶಿಕ್ಷಕರನ್ನು ನಾವು ಗೌರವಿಸುವಂಥ ಸಮಯ. ಎಲ್ಲ ಶಿಕ್ಷಕರ ವರದಿಯನ್ನು ವಾಚನ ಮಾಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಶ್ರೀಮತಿ ಜಯವಂತಿ ಸೋನ್ಸ್. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಶಿಕ್ಷಕ ದಿನಾಚರಣೆಯ ಶುಭಾಶಯವನ್ನು ಸಲ್ಲಿಸುವುದರೊಂದಿಗೆ 2021 ಸಾಲಿನ ನಿನ್ನೆಯ ದಿನಾಂಕದವರೆಗೆ ನಿವೃತ್ತರಾದ ಶಿಕ್ಷಕರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ. ನಿವೃತ್ತ ಶಿಕ್ಷಕರು ಯಾರಾದರೂ ಬರದಿದ್ದಲ್ಲಿ ಅವರ ಬದಲಿಗೆ ಯಾರಾದರೂ ಶಿಕ್ಷಕರು ಅಥವಾ ಬೇರೆಯವರು ಯಾರಾದರೂ ಬಂದಿದ್ದರೆ ತಮ್ಮ ಗೌರವ ಸಮರ್ಪಣೆಯನ್ನು ಕಾರ್ಯಕ್ರಮದ ನಂತರ ಬಂದು ತೆಗೆದುಕೊಳ್ಬೇಕಾಗಿ ವಿನಂತಿ. ಶಿಕ್ಷಕರ ಹೆಸರುಗಳನ್ನು ಹೇಳುವಾಗ ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಬೆನ್ನಿ ಫೆರ್ನಾಂಡಿಸ್, ಅರುಣಕುಮಾರಿ, ಐರಿನ್ ಲೋಬೋ, ಸುಶೀಲ ಭಟ್, ಪರಮೇಶ್ವರ ಭಟ್, ಗೀತಾಬಾಯಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಶಿಕ್ಷಕರೆಲ್ಲರೂ ದಯವಿಟ್ಟು ಬೇಗ ಬರಬೇಕಾಗಿ ವಿನಂತಿ. ಬೆನ್ನಿ ಫೆರ್ನಾಂಡಿಸ್ ಇವರು ರೋಸಾ ಮಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇಲ್ಲಿ ಸಹ ಶಿಕ್ಷಕರಾಗಿದ್ದು ಬದ್ರಿಯಾ ನಗರದ ಕ್ಲಸ್ಟರ್ಗೆ ಸಂಬಂಧಪಟ್ಟಿದ್ದು ದಿನಾಂಕ 9/9/1960 ಜನನ ಹೊಂದಿದ್ದು 18/9/1980 ಸೇವೆಗೆ ಸೇರಿದ್ದು 30/9/2020 ನಿವೃತ್ತಿ ಹೊಂದಿರುತ್ತಾರೆ. ಇವರ ಸೇವಾವಧಿ 40 ವರ್ಷಗಳು. ಶ್ರೀಮತಿ ಅರುಣಕುಮಾರಿ. ಶ್ರೀಮತಿ ಅರುಣಕುಮಾರಿ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡೂರು ಶಾಲೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿ 13/7/1961 ಜನನ ಹೊಂದಿದ್ದು 28/6/1991 ಸೇವೆಗೆ ಸೇರಿದ ದಿನಾಂಕ 31/7/2021 ನಿವೃತ್ತಿಯಾಗಿ 29 ವರ್ಷ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಬದ್ರಿಯಾ ನಗರ ಕ್ಲಸ್ಟರಿಗೆ ಸೇರಿದವರು. ಶ್ರೀಮತಿ ಐರಿನ್ ಲೋಬೋ ಸಹ ಶಿಕ್ಷಕಿ, ರೋಸಾ ಮಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಈ ಶಾಲೆಗೆ ಸೇರಿದವರು. ಇವರು 14/4/1961 ಜನನ ಹೊಂದಿದ್ದು
30/10/1985 ಸೇವೆಗೆ ಸೇರಿದ್ದು 34/20/21 ನಿವೃತ್ತಿ ಹೊಂದಿರುತ್ತಾರೆ. ಇವರ ಸೇವಾ ಅವಧಿ 34 ವರ್ಷ 6 ತಿಂಗಳು. ಸಿಸ್ಟರ್ ಸಿಸಿಲಿಯಾ ಗ್ರೆಟ್ಟಾ ಬ್ರಾಕ್ಸ್, ಸಹ ಶಿಕ್ಷಕಿ, ಸೇಂಟ್ ಲಿಗೋರಿಯಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಇವರ ಜನ್ಮ ದಿನಾಂಕ 22/11/1960, 1/6/92 ಇವರು ಸೇವೆಗೆ ಸೇರಿದ್ದು 30/11/2020 ನಿವೃತ್ತಿ, 28 ವರ್ಷ 5 ತಿಂಗಳು. ಇವತ್ತು ಇವರು ಇಲ್ಲಿ ಭಾಗವಹಿಸಿರುವುದಿಲ್ಲ. ಶ್ರೀಮತಿ ಸುಶೀಲಾ ಭಟ್, ಸಹ ಶಿಕ್ಷಕಿ, ಕಪಿತಾನಿಯು ಪ್ರೌಢಶಾಲೆ ಮಂಗಳೂರು ಕಂಕನಾಡಿ. ಜನ್ಮ ದಿನಾಂಕ 2/6/1963. ಇವರು ಸೇವೆಗೆ 10/6/88 ಸೇರಿದ್ದು 31/5/21 ನಿವೃತ್ತಿ ಹೊಂದಿದ್ದು 33 ವರ್ಷ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತ ಎಂ ಪರಮೇಶ್ವರ ಭಟ್, ಅನುದಾನಿತ ರಾಜೇಶ್ವರ್ ಪ್ರೌಢಶಾಲೆ ಅಡ್ಯಾರ್ಪದವು, 26/5/61 ಜನನ, 11/6/87 ಸೇವೆಗೆ ಸೇರಿದ್ದು 31/5/2021 ನಿವೃತ್ತಿಯಾಗಿ 33 ವರ್ಷ 11 ತಿಂಗಳು ಇವರ ಸೇವೆ. ಶ್ರೀಮತಿ ಗೀತಾಬಾಯಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಇವರು ಬಜಾಲ್ ನಂತೂರು ಕ್ಲಸ್ಟರ್ನವರು. 1/3/61 ಜನನ, 27/6/91 ಸೇವೆಗೆ ಸೇರಿದ್ದು 31/3/21 ಸೇವೆಯಿಂದ ನಿವೃತ್ತಿ, 29 ವರ್ಷ 8 ತಿಂಗಳು ತಮ್ಮ ಸೇವೆ. ಎಲ್ಲ ನಿವೃತ್ತಿಗೊಂಡಂಥ ಶಿಕ್ಷಕರಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಮುಂದಿನ ಲಿಸ್ಟನ್ನು ಶ್ರೀಮತಿ ಲಿಲ್ಲಿ ಮೇಡಮ್ ಅವರು ಓದಲಿದ್ದಾರೆ. ಗೌರವಾನ್ವಿತ ನಿವೃತ್ತ ಶಿಕ್ಷಕರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಹೆಸರು ಕರೆದ ತಕ್ಷಣ ತಾವು ಬಂದು ಆಸೀನರಾಗಬೇಕು. ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ಕ್ಯಾಥರಿನ್ ಡಿಸೂಜಾ, ಶ್ರೀಮತಿ ಅನಿತಾ ಎಂ ಗೋಮ್ಸ್, ಶ್ರೀಮತಿ ಅರುಣಾ HP, ಶ್ರೀ ವೆಂಕಟೇಶ್ ಪೈ, ಶ್ರೀ ವಸಂತ್ ಕುಮಾರ್ ಗೌಡ ಇವರು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಮತಿ ಪೂರ್ಣಿಮಾ ಬಾಯ್, ಮುಖ್ಯ ಶಿಕ್ಷಕಿಯವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಳಚಿಲ್. ಅವರು ದಿನಾಂಕ 21/5/1961 25/10/1982 ಸೇವೆಗೆ ಸೇರಿದರು. ದಿನಾಂಕ 31/5/2020 ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಇವರದು ಸೇವಾ ಅವಧಿ 38 ವರ್ಷ. ಶ್ರೀಮತಿ ಕ್ಯಾಥರಿನ್ ಡಿಸೋಜಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಇವರ ಜನ್ಮ ದಿನಾಂಕ 23/11/1961 ಸೇವೆಗೆ ಸೇರಿದ ದಿನಾಂಕ 12/1/1996 ನಿವೃತ್ತಿ ದಿನಾಂಕ 31/5/2021 ಅವರು VRS ತಗೊಂಡಿದ್ದಾರೆ. ಇವರ ಸೇವಾವಧಿ 25 ವರ್ಷ. ಶ್ರೀಮತಿ ಅನಿತಾ ಗೋಮ್ಸ್, ಸಹ ಶಿಕ್ಷಕಿ, ಸೈಂಟ್ ಮೇರೀಸ್ ಪ್ರೌಢಶಾಲೆ ಫಳ್ನೀರ್ ಮಂಗಳೂರು. ಇವರ ಜನ್ಮ ದಿನಾಂಕ 6/7/1961 ಸೇವೆಗೆ ಸೇರಿದ ದಿನಾಂಕ 25/9/1996 ನಿವೃತ್ತಿ 31/7/2021 ಸೇವಾ ಅವಧಿ 25 ವರ್ಷಗಳು. ಶ್ರೀಮತಿ ಅರುಣಾ HP, ಸಹ ಶಿಕ್ಷಕಿ, ಕಿಟ್ಟೆಲ್ ಮೆಮೋರಿಯಲ್ ಪ್ರೌಢಶಾಲೆ ಗೋರಿಗುಡ್ಡ. ಜನ್ಮ ದಿನಾಂಕ 19/2/1961 ಸೇವೆಗೆ ಸೇರಿದ ದಿನಾಂಕ 1/6/1985 ನಿವೃತ್ತಿ ದಿನಾಂಕ 28/2/2021 ಸೇವಾ ಅವಧಿ 14 ವರ್ಷಗಳು. ಶ್ರೀ ವೆಂಕಟೇಶ್ ಪೈ, ಸಹ ಶಿಕ್ಷಕರು, ಅಭ್ಯಾಸಿ ಪ್ರೌಢಶಾಲೆ ಹಂಪನಕಟ್ಟ ಮಂಗಳೂರು. ಜನ್ಮ ದಿನಾಂಕ 20/7/1961 ಸೇವೆಗೆ ಸೇರಿದ ದಿನಾಂಕ 7/3/1996 ನಿವೃತ್ತಿ ದಿನಾಂಕ 31/7/2021
ಒಟ್ಟು ಸೇವಾವಧಿ 25 ವರ್ಷಗಳು. ಶ್ರೀ ವಸಂತ್ ಕುಮಾರ್ ಗೌಡ, ದೈಹಿಕ ಶಿಕ್ಷಣ ಶಿಕ್ಷಕರು, ಅಭ್ಯಾಸಿ ಪ್ರೌಢಶಾಲೆ ಹಂಪನಕಟ್ಟ ಮಂಗಳೂರು. ಜನ್ಮ ದಿನಾಂಕ 5/8/1961. ಸೇವೆಗೆ ಸೇರಿದ ದಿನಾಂಕ 21/2/2004. ಸೇವೆಯಿಂದ ನಿವೃತ್ತರಾದವರು ನಿವೃತ್ತಿ ಪಡೆದ ದಿನಾಂಕ 31/8/2021. ಒಟ್ಟು 17 ವರ್ಷಗಳು. ಧನ್ಯವಾದಗಳು. ನಿವೃತ್ತಿ ಹೊಂದಿದಂಥ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಅವಿರತ ಸೇವೆಯನ್ನು ಇಲಾಖೆಗೆ ನೀಡಿ ಭವ್ಯ ಭಾರತದ ಭಾವಿ ಪ್ರಜೆಗಳನ್ನು ಸುಂದರ ಭವಿಷ್ಯ ನಿರ್ಮಾಣದ ಶಿಲ್ಪಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆಂದು ಹೇಳುವುದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ನಿವೃತ್ತ ಜೀವನದಲ್ಲಿ ಭಗವಂತ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ನೀಡಿ ಆತನ ಅಂಗೈಯಲ್ಲಿಟ್ಟು ತಮ್ಮನ್ನು ಕಾಪಾಡಲಿ ಹಾಗೂ ಆಶೀರ್ವದಿಸಲಿ ಎಂದು ಶಿಕ್ಷಣ ಇಲಾಖೆಯ ಪರವಾಗಿ, ನೆರೆದಂಥ ಎಲ್ಲರ ಪರವಾಗಿ ನಿಮಗಿದು ಶುಭ ಹಾರೈಕೆ. ಎಲ್ಲರೂ ಗಟ್ಟಿಯಾಗಿ ಕೈ ಚಾಪಳೆ ತಟ್ಟಿ ಇವರನ್ನು ಅಭಿನಂದಿಸೋಣ. ಶ್ರೀಮತಿ ಸಿಲ್ವಿಯಾ ಗೀತಾ ಡಿಸೋಜಾ, ಸಹಶಿಕ್ಷಕರು, ಸಂತ ಜೋಸೆಫರ ಪ್ರೌಢಶಾಲೆ ಕಂಕನಾಡಿ, ಇವರು ಮೇಲೆ ಬರಬೇಕು. ಶ್ರೀಮತಿ ರೂಬಿ ಬಿ ಸಿಕ್ವೇರಾ, ಸಹಶಿಕ್ಷಕರು. ಶ್ರೀಮತಿ ಅರುಣಾ, ಸಹಶಿಕ್ಷಕರು. ಶ್ರೀಮತಿ ಮಾಧವಿ, ಸಹಶಿಕ್ಷಕರು. ಶ್ರೀಮತಿ ಕುಮುದಿನಿ, ಮುಖ್ಯ ಶಿಕ್ಷಕರು. ಶ್ರೀಮತಿ ಲತಾ, ಸಹಶಿಕ್ಷಕರು. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಇವರನ್ನು ವೇದಿಕೆಗೆ ಆಹ್ವಾನ ಮಾಡಿಕೊಳ್ಳೋಣ. ಶಿಕ್ಷಕರು ದಯವಿಟ್ಟು ತುರ್ತಾಗಿ ಬರಬೇಕು, ಸಮಯದ ಅಭಾವ. ಶ್ರೀಮತಿ ಸಿಲ್ವಿಯಾ ಗೀತಾ ಡಿಸೋಜಾ, ಸಂತ ಜೋಸೆಫರ ಪ್ರೌಢಶಾಲೆ ಕಂಕನಾಡಿ, 1961 ಮೇ 5 ಜನಿಸಿದ ಇವರು 1/6/1988 ಸೇವೆಗೆ ಸೇರಿ ದಿನಾಂಕ 31/5/2021 ನಿವೃತ್ತಿ ಹೊಂದಿರುತ್ತಾರೆ. ಸುಮಾರು 33 ವರ್ಷ ಸುದೀರ್ಘ ಸೇವಾವಧಿಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ರೂಬಿ ಬಿ ಸಿಕ್ವೇರಾ, ಕಾಸಿಯಾ ಪ್ರೌಢಶಾಲೆ ಜೆಪ್ಪು, ಇವರು ಜೂನ್ 10, 1960 ಜನಿಸಿದ್ದು ದಿನಾಂಕ 23/8/1984 ಸೇವೆಗೆ ಸೇರಿ 31/10/2020 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸುಮಾರು 34 ವರ್ಷ 8 ತಿಂಗಳ ಸುದೀರ್ಘ ಸೇವಾವಧಿಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಅರುಣಾ, ಸಹಶಿಕ್ಷಕರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಧೇರಳಕಟ್ಟೆ. ಜುಲೈ 1, 1961 ಜನಿಸಿದ ಇವರು 2/7/1981 ಸೇವೆಗೆ ಸೇರಿ 31/7/2021 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸುದೀರ್ಘ 40 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರುತ್ತಾರೆ. ಶ್ರೀಮತಿ ಮಾಧವಿ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಿಯಾರು ಮಸೀದಿ ಬಳಿ, ಇವರು ಜೂನ್ 2, 1965 ಜನಿಸಿದ್ದು 27/7/1994 ಸೇವೆಗೆ ಸೇರಿ 31/7/2021 ಸ್ವಯಂ ವೃತ್ತಿಯನ್ನು ತೆಗೆದುಕೊಂಡು ಸುದೀರ್ಘ 27 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿರುತ್ತಾರೆ. ಶ್ರೀಮತಿ ಕುಮುದಿನಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಚ್ಚೂರು, ದಿನಾಂಕ 1/1/1961 ಜನಿಸಿದ ಇವರು 26/5/1991 ಸೇವೆಗೆ ಸೇರಿ 31/12/2020 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸುದೀರ್ಘ 29 ವರ್ಷ 6 ತಿಂಗಳ ಸೇವಾವಧಿಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಲತಾ, ಸಹಶಿಕ್ಷಕರು, ಅನುದಾನಿತ AKU ಪ್ರೌಢಶಾಲೆ ಗುರುಕಂಬ್ಳ, ಇವರು ಏಪ್ರಿಲ್ 1, 1963 ಜನಿಸಿದ್ದು 1/6/1986 ಸೇವೆಗೆ ಸೇರಿ 31/7/2021 ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಸುಮಾರು 35 ವರ್ಷ 1 ತಿಂಗಳ ಸುದೀರ್ಘ ಸೇವಾವಧಿಯನ್ನು ಸಲ್ಲಿಸಿರುತ್ತಾರೆ. ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳು. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಇವರನ್ನು ಅಭಿನಂದಿಸೋಣ ಹಾಗೂ ಗೌರವಿಸೋಣ.
ಧಾರವಾಡ, ಶ್ರೀಮತಿ ಮಾತಾ ಮೇರಿ, ಶ್ರೀಮತಿ ಮೇರಿ ವಾಸ್, ಶ್ರೀಮತಿ ಸಿಂಥಿಯಾ ಹೆಲೆನ್ ಫೆರ್ನಾಂಡಿಸ್, ಶ್ರೀಮತಿ ಹೆಲ್ಫ್ರೆಡ್ ಡಿಸೋಜಾ, ಶ್ರೀಮತಿ ಉಷಾ ಇವರು ವೇದಿಕೆಗೆ ಬರಬೇಕೆಂದು ವಿನಂತಿಸುತ್ತಿದ್ದೇನೆ. ಮೊಹಮ್ಮದ್ ಅಲಿ, ನೆಕ್ಸ್ಟ್ ಮೇರಿ ವಾಸ್. ಶಿಕ್ಷಕರು ದಯವಿಟ್ಟು ತುರ್ತಾಗಿ ಬರಬೇಕಾಗಿ ವಿನಂತಿ. ಅನುದಾನಿತ AKU ಪ್ರೌಢಶಾಲೆ ಗುರುಕಂಬಳ, ಇಲ್ಲಿಯ ಶ್ರೀ ಮೊಹಮ್ಮದ್ ಅಲಿ ಧಾರವಾಡ. ಇವರು 22/7/1961 ಜನಿಸಿರುತ್ತಾರೆ. ಇವರು 10/6/1985 ಸೇವೆಗೆ ಸೇರಿ 31/7/2021 ನಿವೃತ್ತಿಯಾಗಿರುತ್ತಾರೆ. ಇವರು 36 ವರ್ಷ 1 ತಿಂಗಳು ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಮತಿ ಮಾತಾ ಮೇರಿ, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮೊಗರು. ಇವರು 31/3/1961 ಜನಿಸಿ 22/11/1982 ಸೇವೆ ಸೇರಿದ್ದು 31/3/2021 ನಿವೃತ್ತಿಯಾಗಿರುತ್ತಾರೆ. ಇವರು 38 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಮೇರಿ ವಾಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಡಿ. ಇವರು 20/6/1961 ಜನಿಸಿ 25/10/1982 ಸೇವೆಗೆ ಸೇರಿದ್ದು 30/6/2021 ನಿವೃತ್ತಿಯಾಗಿರುತ್ತಾರೆ. ಇವರು 38 ವರ್ಷ 8 ತಿಂಗಳು ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಸೆಲಿ ಹೆಲೆನ್ ಫೆರ್ನಾಂಡಿಸ್, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಾಪಕಿ. ಇವರು 10/3/1961 ಜನಿಸಿ 25/10/1982 ಸೇವೆಗೆ ಸೇರಿ 31/3/2021 ನಿವೃತ್ತಿಯಾಗಿರುತ್ತಾರೆ. ಇವರು 38 ವರ್ಷ 5 ತಿಂಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಎಲ್ಫ್ರೆಡ್ ಫೆರ್ನಾಂಡ್ ಡಿಸೋಜಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಲಂಬೆ. ಇವರು 6/10/1961 ಜನಿಸಿ 8/1/1999 ಸೇವೆಗೆ ಸೇರಿ 31/10/2020 ನಿವೃತ್ತಿಯಾಗಿರುತ್ತಾರೆ. ಇವರು 22 ವರ್ಷ 10 ತಿಂಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಉಷಾ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂಪಡ್ಪು. ಇವರು 25/7/1991 ಜನಿಸಿ 25/6/1991 ಸೇವೆಗೆ ಸೇರಿ 31/7/2021 ನಿವೃತ್ತಿಯಾಗಿರುತ್ತಾರೆ. ಇವರು 30 ವರ್ಷ 10 ತಿಂಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇನ್ನು ಮುಂದಿನ ಸನ್ಮಾನಿಕ ಪಟ್ಟಿಯನ್ನು ಗೌರವಾನ್ವಿತ ನಿವೃತ್ತ ಶಿಕ್ಷಕರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ತಮ್ಮ ನಿವೃತ್ತ ಜೀವನ ಅತ್ಯುತ್ತಮವಾಗಿ ಆರೋಗ್ಯಪೂರ್ಣವಾಗಿ ತಾವು ಮುಂದುವರಿಯಿರಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾ ತಮಗೆ ನಿವೃತ್ತ ಜೀವನಕ್ಕೆ ಶುಭಾಶಯವನ್ನು ಕೋರ್ತಿದ್ದೇವೆ. ಮುಂದಿನ ವರದಿಯನ್ನು ವಾಚಿಸಬೇಕಂತೇಳಿ ನಾನು ವಿನಂತಿ ಮಾಡಿಕೊಡ್ತಿದ್ದೇನೆ. ಪುಷ್ಪಾವತಿ ಮೇಡಮ್ ಅವರು. ಶ್ರೀಮತಿ ಮಂಜುಳಾ BM, ಶ್ರೀಮತಿ ವಿನೋದ, ಶ್ರೀಮತಿ ಎವ್ಜಿನ್ ರೋಜ್, ಶ್ರೀಮತಿ ಕ್ರಿಸ್ಟಿಯನ್ ಸಂತಾನೇಜ್, ಶ್ರೀಮತಿ ಜುಲಿಯನ್ ಪ್ರೆಸಿಲಾ ಸಲ್ಡಾನಾ, ಶ್ರೀಮತಿ ಲೋರ್ನಾ ವೇಗಸ್ ಇಷ್ಟು ಮಂದಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಮಂಜುಳಾ BM, ಶ್ರೀಮತಿ ವಿನೋದ, ಶ್ರೀಮತಿ ಎವ್ಜಿನ್ ರೋಜ್, ಶ್ರೀಮತಿ ಕ್ರಿಸ್ಟಿಯನ್ ಸಂತಾನೇಜ್, ಶ್ರೀಮತಿ ಜುಲಿಯನ್ ಪ್ರೆಸಿಲಾ ಸಲ್ಡಾನಾ, ಶ್ರೀಮತಿ ಲೋರ್ನಾ ವೇಗಸ್. ಪುಷ್ಪ ಮೇಡಮ್ ಸ್ಟಾರ್ಟ್ ಮಾಡಿ. ಶ್ರೀಮತಿ ಮಂಜುಳಾ BM, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನ್ಯೂ ಪಡ್ಪು. ಇವರ ಜನ್ಮ ದಿನಾಂಕ 22/7/1961, ಸೇವೆಗೆ ಸೇರಿದ ದಿನಾಂಕ 13/2/1996, ನಿವೃತ್ತಿ ಹೊಂದಿದ ದಿನಾಂಕ 31/7/2021. ಇವರ ಸೇವಾವಧಿ 25 ವರ್ಷ 5 ತಿಂಗಳು. ಮಂಜುಳಾ BM. ಶ್ರೀಮತಿ ವಿನೋದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ. ಇವರ ಜನ್ಮ ದಿನಾಂಕ 15/2/1961, ಸೇವೆಗೆ ಸೇರಿದ ದಿನಾಂಕ 26/6/1991, ನಿವೃತ್ತಿ ಹೊಂದಿದ ದಿನಾಂಕ 28/2/2021. ಸೇವೆ ಸಲ್ಲಿಸಿದ ಅವಧಿ 29 ವರ್ಷ 7 ತಿಂಗಳು. ಶ್ರೀಮತಿ ಎವ್ಜಿನ್ ರೋಜ್,
ಅರೇಕಳ, ಜನ್ಮ ದಿನಾಂಕ 20/10/1960, ಸೇವೆಗೆ ಸೇರಿದ ದಿನಾಂಕ 23/1/1985, ನಿವೃತ್ತಿ ಹೊಂದಿದ ದಿನಾಂಕ 31/10/2020, ಸೇವಾವಧಿ 34 ವರ್ಷ 3 ತಿಂಗಳು. ಶ್ರೀಮತಿ ಕ್ರಿಸ್ಟಿಯನ್ ಸಂತಾನೇಜ್, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂಜನಾಡಿ, ಜನ್ಮ ದಿನಾಂಕ 8/6/1961, ಸೇವೆಗೆ ಸೇರಿದ ದಿನಾಂಕ 5/8/1998, ನಿವೃತ್ತಿ ಹೊಂದಿದ ದಿನಾಂಕ 30/6/2021, ಸೇವಾವಧಿ 23 ವರ್ಷ 2 ತಿಂಗಳು. ಜುಲಿಯಾನಾ ಪ್ರೆಸಿಲ್ಲಾ ಸಲ್ಡಾನಾ, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ರಾಣಿಪುರ, ಜನ್ಮ ದಿನಾಂಕ 7/2/1961, ಸೇವೆಗೆ ಸೇರಿದ ದಿನಾಂಕ 1/6/1982, ನಿವೃತ್ತಿ ಹೊಂದಿದ ದಿನಾಂಕ 28/2/2021, ಸೇವಾವಧಿ 39 ವರ್ಷ. ಸೆಂಟ್ ಫ್ರಾನ್ಸಿಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಿಜೆಯಿ, ಜನ್ಮ ದಿನಾಂಕ 19/1/1961, ಸೇವೆಗೆ ಸೇರಿದ ದಿನಾಂಕ 1/6/1985, ನಿವೃತ್ತಿ ಹೊಂದಿದ ದಿನಾಂಕ 31/1/2021, ಸೇವಾ ಅವಧಿ 31 ವರ್ಷ 4 ತಿಂಗಳು. ನಮ್ಮ ನಿವೃತ್ತ ಶಿಕ್ಷಕರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿವೃತ್ತ ಜೀವನಕ್ಕೆ ಶುಭಾಶಯವನ್ನು ಕೋರ್ತಿದ್ದೇವೆ. ಎಲ್ಲರಿಗೂ ಅಭಿನಂದನೆಗಳು. ತಮ್ಮ ಮುಂದಿನ ಜೀವನ ಆರೋಗ್ಯಪೂರ್ಣವಾಗಿ ಇರಲಿ ಅಂತೇಳಿ ತಮ್ಮಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಿದ್ದೇವೆ. ಮುಂದಿನ ವರದಿಯನ್ನು ವಾಚನ ಮಾಡಬೇಕಂತೇಳಿ ರಾಣಾ ಅಲಿ ಇವರಲ್ಲಿ ಶ್ರೀಯುತ ಮೋಹನ್ ಇವರಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಸಿಸ್ಟರ್ ಮರಿಯಾ SL ಡಿಸೋಜಾ, ಸಿಸ್ಟರ್ ಲೆತಿಸಿಯಾ ಡಿ ಸಿಲ್ವಾ, ಶ್ರೀ ಜಾನ್ ಗಿಲ್ಬರ್ಟ್ ಡಿಸೋಜಾ, ಶ್ರೀಮತಿ ಜುಲಿಯಾನಾ ಮೇಬಲ್ ಡಿಸೋಜಾ, ಶ್ರೀ ರೆಮಿಡಿಯನ್ ಎಡ್ಮಂಡ್ ಡಿಸೋಜಾ, ಶ್ರೀ PD ಶೆಟ್ಟಿ. ಸೀಕ್ರೆಟ್ ಹಾರ್ಟ್ಸ್ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿರುವಂತಹ ಸಿಸ್ಟರ್ ಮರಿಯಾ SL ಡಿಸೋಜಾ ಇವರು 15/7/1961 ಜನಿಸಿ 14/8/2003 ಸೇವೆಗೆ ಸೇರಿ 31/7/2021 ನಿವೃತ್ತಿ ಹೊಂದಿ 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿನ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಲೆತಿಸಿಯಾ ಡಿ ಸಿಲ್ವಾ ಇವರು 9/10/1960 ಜನಿಸಿ 1/6/1995 ಸೇವೆಗೆ ಸೇರಿ 10/9/2020 ನಿವೃತ್ತಿ ಹೊಂದಿ 26 ವರ್ಷ 4 ತಿಂಗಳುಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೀಕ್ರೆಟ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಕುಲಶೇಖರ ಇಲ್ಲಿಯ ಸಹಶಿಕ್ಷಕರಾದ ಶ್ರೀ ಜಾನ್ ಗಿಲ್ಬರ್ಟ್ ಡಿಸೋಜಾ ಇವರು 19/9/1960 ಜನಿಸಿ 1/6/2009 ಸೇವೆಗೆ ಸೇರಿ 30/6/2020 ನಿವೃತ್ತಿ ಹೊಂದಿದ್ದಾರೆ. 11 ವರ್ಷ 3 ತಿಂಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೀಕ್ರೆಟ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕುಲಶೇಖರ ಇಲ್ಲಿಯ ಸಹಶಿಕ್ಷಕರಾದ ಶ್ರೀಮತಿ ಜುಲಿಯಾನಾ ಮೇಬಲ್ ಡಿಸೋಜಾ ಇವರು 18/10/1960 ಜನಿಸಿ 1/6/1999 ಸೇವೆಗೆ ಸೇರಿ 31/10/2020 ನಿವೃತ್ತಿ. ಪದುವ ಪ್ರೌಢಶಾಲೆ ನಂತೂರು ಇಲ್ಲಿನ ಕಚೇರಿ ಸಹಾಯಕರಾದಂಥ ಶ್ರೀ ರೆಮಿಡಿಯನ್ ಎಡ್ಮಂಡ್ ಡಿಸೋಜಾ ಅವರು 20/11/1960 ಜನಿಸಿ 16/11/1984 ಸೇವೆಗೆ ಸೇರಿ 30/11/2020 ನಿವೃತ್ತಿ ಹೊಂದಿ 38 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಅನುದಾನಿತ
ಮದನಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಶ್ರೀ ಪಿ ಡಿ ಶೆಟ್ಟಿಯವರು 5/8/1961ರಂದು ಜನಿಸಿ 1/6/1987ರಂದು ಸೇವೆಗೆ ಸೇರಿ 31/8/2021ರಂದು ನಿವೃತ್ತಿ ಹೊಂದಿ 34 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ನಮ್ಮ ಪ್ರೀತಿಪೂರ್ವಕ ವಿದಾಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ರೇಹನಾ ಮೇಡಮ್. ನಿವೃತ್ತ ಶಿಕ್ಷಕರಿಗೆ ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಎನ್ನುವಂಥ ಹಾರೈಕೆಗಳು ಹಾಗೆ ದೇವರಲ್ಲಿ ಬೇಡಿಕೊಳ್ಳುತ್ತಾನಂತೆ ಮಾಡಿಕೊಡ್ತಿದ್ದೇನೆ. ಶ್ರೀಮತಿ ಸರೋಜಿನಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸರೋಜಿನಿಕೆ ಇವರು ಸರಕಾರಿ ಪ್ರೌಢಶಾಲೆ ಪೆರ್ಮನೂರು. ಇವರು 20/12/1960ರಂದು ಜನಿಸಿರುತ್ತಾರೆ. ಇವರು 9/1/2004 ಸೇವೆಗೆ ಸೇರಿದ್ದು 31/12/2020 ನಿವೃತ್ತರಾಗಿರುತ್ತಾರೆ. ಇವರು ಒಟ್ಟು 16 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಾಥಮಿಕ ಶಾಲೆ ಕಲ್ಲಾಪುಪಟ್ಲ. ಇವರು 21/4/1961ರಂದು ಜನಿಸಿರುತ್ತಾರೆ. ಇವರು 1/7/1991ರಂದು ಸೇವೆಗೆ ಸೇರಿದ್ದು 30/4/2021ರಂದು ನಿವೃತ್ತಿ ಹೊಂದಿರುತ್ತಾರೆ. ಇವರು ಒಟ್ಟು 30 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಸಿಂಥಿಯಾ ಜೆ ಡಿಸೋಜಾ ಹೋಲಿ ಏಂಜಲ್ಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು. ಇವರು 17/9/1961 ಜನಿಸಿದ್ದು 27/9/1981 ಸೇವೆಗೆ ಸೇರಿದ್ದು 30/9/2020ರಂದು ನಿವೃತ್ತರಾಗಿರುತ್ತಾರೆ. ಇವರು ಒಟ್ಟು 40 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ರೇಣುಕಾ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು. ಇವರು 11/11/1960ರಂದು ಜನಿಸಿದ್ದು 13/9/1986 ಸೇವೆಗೆ ಸೇರಿದ್ದು 30/11/2020ರಂದು ನಿವೃತ್ತಿ ಹೊಂದಿರುತ್ತಾರೆ. ಇವರು ಒಟ್ಟು 34 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ರಾಜೀವ್ ಐಲ್ ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇವರು 21/6/1961 ಜನಿಸಿದ್ದು 1/7/1991ರಂದು ಸೇವೆಗೆ ಸೇರಿ 30/6/2021ರಂದು ನಿವೃತ್ತಿ ಹೊಂದಿರುತ್ತಾರೆ. ಇವರು ಒಟ್ಟು 30 ವರ್ಷ 1 ತಿಂಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಅನುಸೂಯ ಪಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೆಪಿನಮೊಗೆರು. ಇವರು 27/1/1961ರಂದು ಜನಿಸಿದ್ದು 7/2/1990ರಂದು ಸೇವೆಗೆ ಸೇರಿ 31/1/2021 ನಿವೃತ್ತಿ ಹೊಂದಿರುತ್ತಾರೆ. ಇವರು ಒಟ್ಟು 30 ವರ್ಷ 11 ತಿಂಗಳು ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ನಿವೃತ್ತಿ ಜೀವನ ಸುಖ ಸಂತೋಷ ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ. ಮುಂದಿನ ವಿಷಯವನ್ನು ಶೀಲಾವತಿಯವರು ಮುಂದಿಡುತ್ತಾರೆ. ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ತಮ್ಮ ನಿವೃತ್ತ ಜೀವನ ಆರೋಗ್ಯಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಸಾಗಲೆಂದು ಶ್ರೀ ದೇವರಲ್ಲಿ ನಾವು ಬೇಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿವೃತ್ತ ಜೀವನಕ್ಕೆ ಶುಭಾಶಯವನ್ನು ಕೋರ್ತಿದ್ದೇವೆ. ಹಾಗೆ ಮುಂದಿನ ವರದಿಗಳನ್ನು ವಾಚಿಸಬೇಕಂತೇಳಿ ಶ್ರೀಮತಿ ಶೀಲಾವತಿ ಮೇಡಮ್ ಇವರಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇನೆ. ರೋಹಿತ ಅಶ್ವ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು. ಶ್ರೀಮತಿ ಜಯಪ್ರಭಾ ಪಿ ಉಚ್ಚಿಲ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯ. ಶ್ರೀಮತಿ ಎಲ್ ಸಿ ಡಿಸೋಜಾ ಅನುದಾನಿತ ಟಿಪ್ಪು ಸುಲ್ತಾನ್ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಶ್ರೀಮತಿ ನಳಿನಿ ಉಚ್ಚಿಲ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ. ಶ್ರೀಮತಿ ಅನಿತಾ ಎಸ್ ಉಚ್ಚಿಲ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ. ಶ್ರೀ ಮೋಹನ್ ಬಿ ಒ ಕಚೇರಿ. ಶ್ರೀಮತಿ ಜಾಯ್ಸ್ ಮಾರ್ಗರೆಟ್ ಮೇಧಾಮುತ್ತು ಕಚೇರಿ ಸಹಾಯಕರು ಕಿಟ್ಟಲ್ ಮೆಮೋರಿಯಲ್ ಪ್ರೌಢಶಾಲೆ ಗೋರಿಗುಡ್ಡ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಶ್ರೀಯುತ ರೋಹಿತಾಶ್ವ ಇವು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು. ಇವರು 24/1961ರಂದು ಜನಿಸಿದ್ದು 6/1/86 ಸೇವೆಗೆ ಸೇರಿದ್ದು 30/4/21ರಂದು ನಿವೃತ್ತಿಯನ್ನು ಹೊಂದಿರುತ್ತಾರೆ. 35 ವರ್ಷ 5 ತಿಂಗಳು ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಭಿನಂದನೆಗಳು. ಪಿ ಉಚ್ಚಿಲ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯ. ಇವರು 29/11/1964ರಲ್ಲಿ ಜನಿಸಿ 21/11/1990ರಲ್ಲಿ ಸೇವೆಗೆ ಸೇರಿ 31/7/2020ರಂದು ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರು 30 ವರ್ಷ 8 ತಿಂಗಳು ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಎಲ್ ಸಿ ಡಿಸೋಜಾ ಅನುದಾನಿತ ಟಿಪ್ಪು ಸುಲ್ತಾನ್ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಇವರು 20/7/1961ರಲ್ಲಿ ಜನಿಸಿ
4/12/1982 ಸೇವೆಗೆ ಸೇರಿ 31/7/2021 ನಿವೃತ್ತಿಯನ್ನು ಹೊಂದಿರ್ತಾರೆ. 34 ವರ್ಷ 7 ತಿಂಗಳು ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ನಳಿನಿ ಉಚ್ಚಿಲ್, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ, 8/3/1961 ಜನಿಸಿ 12/2/1982 ಸೇವೆಗೆ ಸೇರಿ 31/3/2021 ನಿವೃತ್ತಿಯನ್ನು ಹೊಂದಿರುತ್ತಾರೆ. 34 ವರ್ಷ 1 ತಿಂಗಳು ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಅನಿತಾ ಎಸ್ ಉಚ್ಚಿಲ್, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ. ಇವರು 24/11/1960 ಜನಿಸಿ 9/7/1985 ಸೇವೆಗೆ ಸೇರಿ 30/11/2020 ನಿವೃತ್ತಿಯನ್ನು ಹೊಂದಿರುತ್ತಾರೆ. 31 ವರ್ಷ 4 ತಿಂಗಳು ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತ ಮೋಹನ್, BO ಕಚೇರಿಯ ಸಹಾಯಕರು. ಇವರು 9/4/1961 ಜನಿಸಿ 4/9/1987 ಸೇವೆಗೆ ಸೇರಿ 30/4/2021 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಸೇವೆಯನ್ನು ಸಲ್ಲಿಸಿದ ಇವರಿಗೆ ಅಭಿನಂದನೆಗಳು. ನಿವೃತ್ತ ಹೊಂದಿದಂಥ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಅವಿರತ ಸೇವೆಯನ್ನು ಇಲಾಖೆಗೆ ನೀಡಿ ಭವ್ಯ ಭಾರತದ ಭಾವಿ ಪ್ರಜೆಗಳ ಸುಂದರ ಭವಿಷ್ಯವನ್ನು ನಿರ್ಮಾಣದ ಶಿಲ್ಪಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದು ಹೇಳುವುದರಲ್ಲಿ 2 ಮಾತಿಲ್ಲ. ನಿಮ್ಮ ನಿವೃತ್ತ ಜೀವನ ಭಗವಂತ ಆಶೀರ್ವದಿಸಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೀಡಲಿ, ಹಾಗೂ ಅವರು ನಿಮ್ಮೆಲ್ಲರನ್ನು ಅವರ ಅಂಗೈಯಲ್ಲಿಟ್ಟು ಕಾಪಾಡಲಿ ಅಂತ ನೆರೆದಂಥ ಎಲ್ಲರ ಪರವಾಗಿ ಶುಭ ಹಾರೈಕೆ. ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಿ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ಎಲ್ಲ ಶಿಕ್ಷಕರಿಗೆ ಸಲ್ಲಿಸುತ್ತಾ, ನಾನು ನಂಬುವಂಥ ಎಲ್ಲ ದೇವದೇವರನ್ನು ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ಬಹಳ ಔಚಿತ್ಯಪೂರ್ಣವಾದ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ತೊಡಗಿದ್ದೇವೆ. ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಎಸ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನದ ಈ ಶುಭ ದಿನದಂದು ನಾವು ಅವರ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಸಚಿವರಾದಂಥ ಎಸ್ ಅಂಗಾರ್ರವರು, ಈ ಭಾಗದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವಾಸ್ ಕಾಮತ್ರವರು ಈಗಾಗಲೇ ಶುಭಾಶಯವನ್ನು ಸಲ್ಲಿಸಿ ನಿರ್ಗಮಿಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕರಾದ ಗೌರವಾನ್ವಿತ ಮಲ್ಲೇಸ್ವಾಮಿ ಅವರಿದ್ದಾರೆ. ನಮ್ಮ ಈ ಭಾಗದ ಕಾರ್ಪೊರೇಟರ್ ವೀಣಾ ಮಂಗಲ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷೆಯಾಗಿದ್ದಂಥ ಧನಲಕ್ಷ್ಮಿ ಗಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ವೇದಿಕೆಯ ಮೇಲೆ ಬಹಳಷ್ಟು ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳು ವೇದಿಕೆಯ ಮೇಲೆ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲೂ ಕೂಡ ನಮ್ಮೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, 1888 ಸೆಪ್ಟೆಂಬರ್ 5 ತಮಿಳುನಾಡಿನ ತಿರುತ್ತಣಿಯಲ್ಲಿ ಡಾಕ್ಟರ್ ಎಸ್ ಈ ಒಂದು ಪುಣ್ಯಾತ್ಮನ ಜನನ ಆದದ್ದು ಇಡೀ ನಮ್ಮ ದೇಶಕ್ಕೆ ಭಾಳ ಒಂದು ಸುದಿನ. ಯಾಕೆ ಅಂತೇಳಿದ್ರೆ ಇವತ್ತು ಆದರ್ಶ ಶಿಕ್ಷಕರಾಗಿ, ದೇಶದ ಉಪರಾಷ್ಟ್ರಪತಿಯಾಗಿ, ದೇಶದ ರಾಷ್ಟ್ರಪತಿಯಾಗಿ, ತತ್ವಜ್ಞಾನಿಯಾಗಿ, ಸಾಹಿತಿಯಾಗಿ ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದಂಥ, ಆದರ್ಶ ಜೀವನವನ್ನು ಪಾಲಿಸಿದಂಥ ಡಾಕ್ಟರ್ ಎಸ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಈ ಜನ್ಮದಿನದ ಈ ಶಿಕ್ಷಕರಿಗೆ ಕೊಡುವಂಥ ಗೌರವದ ಈ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳಷ್ಟು ಜವಾಬ್ದಾರಿ ಇದೆ. ಇವತ್ತು ಒಬ್ಬ ಶಿಕ್ಷಕ ಅಂತ ಹೇಳಿದರೆ ಅದು ಅಂಗನವಾಡಿ ಅಥವಾ ನಮ್ಮ ಆಂಗ್ಲ ಮಾಧ್ಯಮದ LKGಯಿಂದ ಹಿಡಿದು ಎಷ್ಟುವರೆಗೆ ನಾವು ಶಿಕ್ಷಣವನ್ನು ಪಡಿತೇವೆ ಅಲ್ಲಿಯವರೆಗೆ ಆ ಒಂದು ಪ್ರೈಮರಿ ಶಿಕ್ಷಣ ಏನಿದೆ, ಆ ಒಂದು ಮಣ್ಣಿನ ಮುದ್ದೆ ಇರತಕ್ಕಂಥ
ಆ ಮಗುವನ್ನು ಯಾವ ರೀತಿ ನಾವು ಆ ಮಗುವಿಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟು ಒಂದು ನೈತಿಕ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಶಿಕ್ಷಕರ ಮೇಲೆ ಇದೆ. ನಿಜವಾಗಿಯೂ ನನಗೆ ಬಹಳ ಹೆಮ್ಮೆ ಎನಿಸ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಎಲ್ಲೂ ಹೋದರೂ ಕೂಡ ಬಹಳ ಬುದ್ಧಿವಂತರ ಜಿಲ್ಲೆ ಅಂತ ಕೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಯಾಕೆ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಇಲ್ಲಿ ಇದೆ. ಒಟ್ಟಿನಲ್ಲಿ ಡಾಕ್ಟರ್ ಎಸ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ಇವರ ಬಗ್ಗೆ ನಾವು ಹೆಚ್ಚೇನು ಗುಣಗಾನ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಶಿಕ್ಷಕರು ಅವರ ಬಗ್ಗೆ ಬಹಳಷ್ಟು ನಮಗೆ ಗೌರವ ಇರುವುದರಿಂದಲೇ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ನಾವು ಇವತ್ತು ಆಚರಿಸ್ತಿದ್ದೇವೆ. ಒಂದು ಘಟನೆಯನ್ನು ಉಲ್ಲೇಖಿಸ್ತೇನೆ. ಮಾನ್ಯ ನಮ್ಮ ಡಾಕ್ಟರ್ ಎಸ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ಆಗಿನ ಕಾಲದಲ್ಲಿ ನಮ್ಮ ಮೈಸೂರು ಮಹಾರಾಜರ ಆ ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕರಿದ್ದಾಗ ಅವರನ್ನು ಗಣ ಸರ್ಕಾರ ಉಪರಾಷ್ಟ್ರಪತಿಯಾಗಿ ನೇಮಿಸಿದ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕನಿಗೆ ಯಾವ ರೀತಿಯ ಗೌರವವನ್ನು ತೋರಿಸ್ತಾರೆ ಎಂಬುದನ್ನು ಇವತ್ತೇನಾಗಿದೆ ಅಂತಂದರೆ ಆ ಸಂದರ್ಭದಲ್ಲಿ ಆ ರೀತಿಯ ಭಯ ಭಕ್ತಿ ಎಂಬುವಂಥದ್ದು ನಮ್ಮಲ್ಲಿ ಇತ್ತು, ನನ್ನಲ್ಲೂ ಕೂಡ ಇತ್ತು. ಈಗಿನ ವಿದ್ಯಾರ್ಥಿಗಳು ಎಷ್ಟು ಭಯ ಭಕ್ತಿ ಇದೆ ಎಂಬುದನ್ನು ನಾವು ನೋಡ್ತೀವಿ. ಆದ್ರೂ ಕೂಡ ಎಲ್ಲ ವಿದ್ಯಾರ್ಥಿಗಳನ್ನು ಹೇಳಿದ್ದಲ್ಲ, ಆ ಸಂದರ್ಭದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರಿಗೆ ದೆಹಲಿಗೆ ಹೋಗಲಿಕ್ಕೆ ಒಂದು ಕುದುರೆಯ ಸಾರೋಟನ್ನು ಮಾಡಿದ್ರಂತೆ. ಮಾಡಿದಾಗ ಅಲ್ಲಿ ಇರತಕ್ಕಂಥ ಕಾಲೇಜಿನ ಮೈಸೂರು ಮಹಾರಾಜ ಕಾಲೇಜಿನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಾವೇ ಕುದುರೆಗಳಾಗಿ ಆ ಸಾರೋಟನ್ನು ರೈಲ್ವೆ ನಿಲ್ದಾಣದವರೆಗೆ ಹೊತ್ತುಕೊಂಡು ಹೋದಂಥ ಘಟನೆಯನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ಆವಾಗ ಅವರು ಉಲ್ಲೇಖ ಮಾಡ್ತಿದ್ರಂತೆ. ಆ ರೀತಿಯಾದ ಗುರುಗಳಿಗೆ ನಾವು ಭಯಭಕ್ತಿಯಿಂದ, ಯಾವ ಒಬ್ಬ ವಿದ್ಯಾರ್ಥಿ ಭಯಭಕ್ತಿಯಿಂದ ಆ ಕೊಠಡಿಯ ಒಳಗೆ, ಶಾಲಾ ಕೊಠಡಿಯ ಒಳಗೆ ತಮ್ಮ ಗುರುಗಳಿಗೆ ಆ ಕೊಡುವಂಥ ಶಿಕ್ಷಣವನ್ನು ಕೇಳ್ತಾನ, ಆ ವಿದ್ಯಾರ್ಥಿ ಒಂದು ಒಳ್ಳೆಯ ಸಮಾಜದಲ್ಲಿ ನಾಗರಿಕನಾಗಿ ಸತ್ಪ್ರಜೆಯಾಗಿ ಬಾಳಿ ಬದುಕಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿಯಾದ ವಿದ್ಯಾರ್ಥಿಗಳನ್ನು ತಯಾರಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲ ಶಿಕ್ಷಕರ ಮೇಲೆ ಇದೆ ಅಂತ ಹೇಳುತ್ತಾ, ಇವತ್ತು ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಯಾವ ರೀತಿ ಚಂದವಾದ ಒಂದು ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಅದಕ್ಕೊಂದು ರೂಪವನ್ನು ಕೊಟ್ಟಾಗ ಆ ಮೂರ್ತಿ ಪೂಜೆಗೆ, ಗರ್ಭಗುಡಿಯ ಒಳಗೆ ಪೂಜೆಗೆ ಆಗ್ತದೆ. ಅದರ ಜೊತೆಗೆ ಅಲಂಕಾರಿಕ ವಸ್ತುಗಳಾಗಿ ನಾವು ಉಪಯೋಗ ಮಾಡ್ತೇವೆ. ಅದೇ ಸ್ವಲ್ಪ ವಿಕಾರ ಆದರೆ ಅದು ಯಾವುದಕ್ಕೂ ಬಾರದ ರೀತಿಯಲ್ಲಿ ಆಗ್ತದೆ. ಆ ರೀತಿಯಾದ ಶಿಲ್ಪಿಗಳ ಮೂರ್ತಿಯನ್ನು ಕೆತ್ತುವಂಥ ಕೆಲಸ ನಮ್ಮ ಶಿಕ್ಷಕರಿಂದ ಆಗಬೇಕಾಗಿದೆ. ಆ ರೀತಿಯಾಗಿ ಮಾಡಿದಾಗ ಒಂದು ಒಳ್ಳೆಯ ಸುಂದರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಎಲ್ಲ ಶಿಕ್ಷಕರಿಗೆ, ಎಲ್ಲ ಶಿಕ್ಷಕರಿಗೆ ಇವತ್ತು ಬಹಳಷ್ಟು ಶಿಕ್ಷಕರನ್ನು ನಾವು ಕಲ್ಕೊಂಡಿದ್ದೇವೆ. ಅವರೆಲ್ಲರಿಗೂ ಕೂಡ ಶ್ರದ್ಧಾಂಜಲಿ ಕೂಡ ನಾವು ಅರ್ಪಿಸಿದ್ವಿ. ಎಲ್ಲರಿಗೂ ಕೂಡ ಭಗವಂತನ ಚಿರಶಾಂತಿಯನ್ನು ಕರುಣಿಸಲಿ. ಬರತಕ್ಕಂಥ ದಿನಗಳಲ್ಲಿ ನಮ್ಮ ಶಾಲೆಗಳಿಗೆ ಬರತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಆಗ ಸಚಿವರು ಶಾಸಕರು ಉಲ್ಲೇಖ ಮಾಡಿದ್ರು. ನಮ್ಮ ಶಾಲೆಯಲ್ಲೆಲ್ಲ ನಾವು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಮಾಡುವಾಗ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಜಾಗ್ರತೆ ಅಂತ ಹೇಳ್ತಿದ್ವಿ. ಕೆಲವು ಮಕ್ಕಳು ಮೊಬೈಲಿಂದ ಕಿತ್ತು ಕೈಯಿಂದ ತಗೊಂಡ ಸಂದರ್ಭ ಕೂಡ ಇದೆ. ಆದರೆ ಇವತ್ತು ನೀನೇ ಮೊಬೈಲ್ ನೋಡ್ಕೋ, ಆ ಮೂಲಕನೇ ಪಾಠ ಕಲ್ತುಕೊಂಡ ಸಂದರ್ಭ ಇವತ್ತು ಬಂದೋದಗಿದೆ. ನಾನು ಯಾತಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ರೆ, ಅದನ್ನು ಬೇಕಾದಲ್ಲಿ ಮಾತ್ರ ನಾವು ಬೇಕಾದ ರೀತಿಯಲ್ಲಿ ಉಪಯೋಗಿಸಿದಾಗ ಅದಕ್ಕೆ ಮಹತ್ವ ಬರ್ತದೆ. ಇವತ್ತು ಯಾವುದೇ ವಸ್ತು ಯಾವುದೇ ಆಗಲಿ ನಾವು ಅದನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸಬೇಕು. ಅದನ್ನು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿದಾಗ ಅದರ ಇದು ಬೇರೆ ರೀತಿ ಆಗ್ತದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಬರತಕ್ಕಂಥ ದಿನಗಳಲ್ಲಿ ಏನು ಈ ಕೋವಿಡ್-19 ಇದೆ, ಇದರ ನೀತಿ ನಿಯಮಗಳನ್ನು ಸರ್ಕಾರ ಏನು ಕೊಟ್ಟಿದೆ ಅವೆಲ್ಲವನ್ನು ಕೂಡ ಪಾಲಿಸುತ್ತಾ ಬರತಕ್ಕಂಥ ದಿನಗಳಲ್ಲಿ ಆದಷ್ಟು ಬೇಗ 1-2 ವರ್ಷಗಳ ಹಿಂದೆ ಯಾವ ರೀತಿ ನಮ್ಮ ಸಮಾಜದಲ್ಲಿ ನಾವು ಇದ್ವಿ ಆ ಕಾಲ ಆದಷ್ಟು ಬೇಗ ಬರಲಿ. ಇಡೀ ಲೋಕದಿಂದ ಕೊರೋನಾ ಮುಕ್ತವಾಗಲಿ ಅಂತ ನಾವು ಪ್ರತಿ ದೇವರನ್ನು ನಮ್ಮ ದೇವರನ್ನು ಪ್ರಾರ್ಥನೆ ಮಾಡುವಾಗ ಆ ಒಂದು ರೀತಿಯನ್ನು ಪ್ರಾರ್ಥನೆ ಕೂಡ ಮಾಡೋಣ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಒಂದು ಭಾರತದ ಸತ್ಪ್ರಜೆಗಳನ್ನು ನಿರ್ಮಿಸುವಂಥ ಭಾಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಲ್ಲಿಂದ ನಾವು ಹೊರಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು 1-2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಸಂಘಟಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ 1-2 ಮಾತುಗಳು ನಿಲ್ಲಿಸ್ತೇನೆ. ದಿನಾಚರಣೆಯ ಈ ಸಂದರ್ಭದಲ್ಲಿ ನಾನು ನಮ್ಮ ಇಲಾಖಾ ವತಿಯಿಂದ ತಮಗೆಲ್ಲರೂ ಕೂಡ ಆತ್ಮೀಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಗಣ್ಯ ಅತಿಥಿಗಳು ತಮ್ಮ ಸಂದೇಶದಲ್ಲಿ ಶಿಕ್ಷಕರ ಸೇವೆಯನ್ನು ಕೊಂಡಾಡಿರುತ್ತಾರೆ. ಎಲ್ಲ ವೃತ್ತಿಗಳನ್ನು ಕೂಡ ರೂಪಿಸುವಂಥ ಒಂದು ವಿಶೇಷ ಒಂದು ವೃತ್ತಿ ಅಂತ ಹೇಳಿದರೆ ಅದು ಶಿಕ್ಷಕ ವೃತ್ತಿ. ಟೀಚರ್ಸ್ ದೇ ಫಾರ್ಮ್ ಆಲ್ ಅದರ್ ಪ್ರೊಫೆಷನ್ಸ್. ನಮ್ಮ ವೃತ್ತಿ
ಅತ್ಯಂತ ಯಶಸ್ವಿಯಾದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಉತ್ತಮವಾದ ಬದುಕನ್ನು ಹೊಂದಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ಟೀಚರ್ಸ್ ಡೇ ಅಂದರೆ ನಾವು ಶಿಕ್ಷಕರು ಇವತ್ತು ತುಂಬ ಸಂತೋಷದಿಂದ ಕಾಲ ಕಳೆಯುವಂಥ ಒಂದು ಸುಸಂದರ್ಭ. ಪೂರ್ವನಿಂದಲೇ ನಾವು ನೋಡ್ತಾ ಇದ್ದೇನೆ, ಎಲ್ಲರೂ ಕೂಡ ಭಾಳ ತುಂಬ ಸಂತೋಷದಿಂದ ಇದ್ದೀರಿ. ಬಹುಶಃ ಕೋವಿಡ್-19 ಇಲ್ಲದಿರ್ತಿದ್ರೆ ಇವತ್ತು ನಮ್ಮ ಸಂಭ್ರಮ ಇನ್ನೂ ಕೂಡ ತುಂಬ ಚೆನ್ನಾಗಿ ಆಗ್ತಿತ್ತು. ಖಂಡಿತವಾಗಿ ಮುಂದಿನ ವರ್ಷದಲ್ಲಿ ನಾವು ಹಿಂದಿನ ವೈಭವದ ಈ ಟೀಚರ್ಸ್ ಡೇ ಖಂಡಿತವಾಗಿಯೂ ಆಚರಿಸಲಿಕ್ಕೆ ಸಾಧ್ಯ ಆಗ್ಬೋದೆಂಬ ನಿರೀಕ್ಷೆ. ಏನೇ ಇರಲಿ, ಈ ಆತ್ಮೀಯ ಶಿಕ್ಷಕರು ಇವತ್ತು ತುಂಬ ಮಂದಿ ಟೀಚರ್ಸ್, ಸುಮಾರು 50 ಮಂದಿ ಟೀಚರ್ಸ್ ನಿವೃತ್ತಿ ಆಗ್ತಾ ಇರುವ ಆದಂಥ ಸಂದರ್ಭದಲ್ಲಿ ನಾವು ಅವರನ್ನು ಗೌರವಿಸಿದ್ದೇವೆ. ಪ್ರತಿ ವರ್ಷವೂ ಕೂಡ ಸರಿಸುಮಾರು 50 ಶಿಕ್ಷಕರು ನಿವೃತ್ತಿ ಆಗ್ತಾ ಇದ್ದಾರೆ. ಇಲಾಖೆ ಒಂದು ರೀತಿಯಲ್ಲಿ ಅತ್ಯುತ್ತಮ ಶಿಕ್ಷಕರನ್ನು ನಾವು ಕಳೆದುಕೊಳ್ತಾ ಇದ್ದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಅವರ ಸೇವೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ಆದರೆ ಅಷ್ಟು ಶಿಕ್ಷಕರ ನೇಮಕಾತಿ ಭರ್ತಿ ಆಗ್ತಾ ಇಲ್ಲ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಕೂಡ ತಾವು ಶಿಕ್ಷಕರು ನಿಮ್ಮ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ತಾವು ಎಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀರಿ. ಕಳೆದ 2 ಶೈಕ್ಷಣಿಕ ವರ್ಷದಲ್ಲಿ ಕೋವಿಡ್-19 ಈ ಕಷ್ಟದ ಸಂದರ್ಭದಲ್ಲಿ ಕೂಡ ನಾವು ಇಲಾಖೆ ಗಮನಿಸಿದಾಗೆ ಎಲ್ಲ ಶಿಕ್ಷಕರು ಕೂಡ ತಮ್ಮ ತಮ್ಮ ವಿದ್ಯಾರ್ಥಿಗಳ ಈ ಶೈಕ್ಷಣಿಕ ಪ್ರಕ್ರಿಯೆ ಏನಿದೆ ಅದನ್ನು ಅತ್ಯಂತ ಯಶಸ್ವಿಯಾಗಿ ತಾವು ನಿರ್ವಹಿಸಿದ್ದೀರಿ. ಅದಕ್ಕೋಸ್ಕರ ನಮ್ಮ ಇಲಾಖೆ ಶಿಕ್ಷಕರ ಸೇವೆ ಮತ್ತು ಕರ್ತವ್ಯವನ್ನು ಖಂಡಿತವಾಗಿಯೂ ನಾವು ಕೊಂಡಾಡ್ತಾ ಇದ್ದೇವೆ. ಈ ಕರಾವಳಿ ಭಾಗದ ಈ 4-5 ಜಿಲ್ಲೆಗಳ ಬಗ್ಗೆ ವಿಶೇಷವಾದ ಅಭಿಮಾನ ನಮ್ಮ ಇಲಾಖೆಯಲ್ಲಿ ಇದೆ. ಅದಕ್ಕೆ ಕಾರಣಕರ್ತರು ತಾವಿದ್ದೀರಿ. ನಾನು ಉದಾಹರಣೆಗೆ ಹೇಳುವುದಾದರೆ, ನಮ್ಮ ಕರಾವಳಿ ಭಾಗದ 4 ಜಿಲ್ಲೆಗಳಿಗೆ ನೋಡಲ್ ಅಧಿಕಾರಿಗಳು ಬೇಡ ಅಂತೇಳಿ ನಮ್ಮ ಕಮಿಷನರ್ ಹೇಳಿದರು. ಯಾಕಂತ ಹೇಳಿದರೆ ಯಾವುದೇ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಇರಲಿ, ಅದು ಶೈಕ್ಷಣಿಕ ಅಂದರೆ ಕ್ವಾಲಿಟಿಗೆ ಸಂಬಂಧಪಟ್ಟದಿರಲು ಇರ್ಬೋದು, ಇತರ ಯಾವುದೇ ಕಾರ್ಯಕ್ರಮ ಸಂಬಂಧಪಟ್ಟ ಅದನ್ನು ಮೇಲ್ವಿಚಾರಣೆ ಮಾಡುವ ಅವಶ್ಯಕತೆ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ನಮ್ಮ ಅಧಿಕಾರಿಗಳು ಶಿಕ್ಷಕರು ನಿಭಾಯಿಸ್ತಾ ಇದ್ದಾರೆ. ಅದರ ಎಲ್ಲ ಕ್ರೆಡಿಟ್ ತಮಗೆ ಹೋಗ್ತಾ ಇದೆ. ನಾನು ನಮ್ಮ CT ವ್ಯಾಪ್ತಿಯ ಈ 4 ಜಿಲ್ಲೆಗಳ ವತಿಯಿಂದ ನಮ್ಮ ಉಪನಿರ್ದೇಶಕರು ಮಲ್ಲೇಸ್ವಾಮಿ ಹಾಗೂ ಎಲ್ಲ DDPI, ಎಲ್ಲ BOs, BRC ಅವರು, CRP ಎಲ್ಲ ಶಿಕ್ಷಕರು ತಾವೆಲ್ಲರೂ ಕೂಡ ಅತ್ಯುತ್ತಮವಾದ ನೀವು ಸೇವೆ ಸಲ್ಲಿಸ್ತಾ ಇರೋದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಕೂಡ ಮತ್ತು CT ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದು ಅತ್ಯಂತ ಸುಂದರವಾದ ಕಾರ್ಯಕ್ರಮ, ಭಾಳ ಚೆನ್ನಾಗಿ ನೀವು ಸಂಘಟಿಸಿದ್ದೀರಿ, ತುಂಬ ಚೆನ್ನಾದ ಪೂರ್ವ ಸಿದ್ಧತೆ ಮಾಡಿದ್ದೀರಿ. ಅದಕ್ಕೂ ಕೂಡ ನಾನು ನಮ್ಮ ಇಲಾಖೆ ವತಿಯಿಂದ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೂಡ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಶಿಕ್ಷಕ ಪ್ರಶಸ್ತಿ ಪಡೆದಂಥ ನಮ್ಮ ಅತ್ಯುತ್ತಮ ಶಿಕ್ಷಕರಿದ್ದೀರಿ. ಎಲ್ಲ ಶಿಕ್ಷಕರೂ ಕೂಡ ಅತ್ಯುತ್ತಮ ಶಿಕ್ಷಕರೇ. ಆದರೂ ಇಲಾಖೆ ಕೆಲವರನ್ನು ಗುರುತಿಸಿದೆ, ಕೆಲವರನ್ನು ಗುರುತಿಸಿಲ್ಲ. ಆದರೂ ಕೂಡ ನಮ್ಮ ಇಲಾಖೆಯ ಮಟ್ಟದಲ್ಲಿ ಎಲ್ಲ ಶಿಕ್ಷಕರು ಕೂಡ ಅತ್ಯುತ್ತಮವಾದ ಸೇವೆ ಸಲ್ಲಿಸಿದ್ದೀರಿ. ಐ ಕಂಗ್ರ್ಯಾಚುಲೇಟ್ ಆಲ್ ದ ಟೀಚರ್ಸ್ ಫಾರ್ ಯುವರ್ ವಾರ್ಮ್ ಆ್ಯಂಡ್ ವೆರಿ ಗುಡ್ ಸರ್ವಿಸ್ ಇನ್ ದ ಡಿಪಾರ್ಟ್ಮೆಂಟ್. ಎಷ್ಟು ಹೇಳುತ್ತಾ ನನ್ನ ಕೊನೆಯ ಒಂದು ಸಂದೇಶ ಅಷ್ಟೇ, ಆತ್ಮೀಯ ಶಿಕ್ಷಕರೇ, ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಆ್ಯಕ್ಟ್ ಆಗಿ ಬಂದಿದೆ. ಇನ್ನು 10-15 ವರ್ಷಗಳಲ್ಲಿ ಅದು ನಿರಂತರವಾಗಿ ಅನುಷ್ಠಾನದ ಪ್ರಕ್ರಿಯೆಯಲ್ಲಿ ಇದೆ. ನಮ್ಮ ಎಜುಕೇಷನ್ ಸಿಸ್ಟಮು ವಿದ್ಯಾರ್ಥಿ ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಷನ್. ವಿ ಟೀಚರ್ಸ್ ಹ್ಯಾವ್ ಟು ಫಾರ್ಮ್ ಆ್ಯಸ್ ದಿ ರೋಲ್ ಆಫ್ ಫೆಸಿಲಿಟೇಟರ್ಸ್. ಅವರಿಗೆ ಮಾರ್ಗದರ್ಶನ ಕೊಡುವಂಥ ಒಂದು ಪಾತ್ರ ನಮ್ಮ ಮುಂದಿದೆ. ನಮ್ಮ ಶಿಕ್ಷಣ ಅದು ವಿದ್ಯಾರ್ಥಿ ಕೇಂದ್ರಿತ ಮತ್ತು ಫ್ಲೆಕ್ಸಿಬಿಲಿಟಿ ಆದಷ್ಟು, ಅಂದರೆ ಫ್ಲೆಕ್ಸಿಬಲ್ ಏನು ಅಂದರೆ ಮಕ್ಕಳಿಗೆ ಸಾಕಷ್ಟು ಅವರಿಗೇ ಒಂದು ರೀತಿಯ ಪ್ರಾಧಾನ್ಯತೆ ಮತ್ತು ಅವಕಾಶಗಳು ಇರುವಂಥ ಸಂದರ್ಭದಲ್ಲಿ ತಾವು ಅಧ್ಯಯನಶೀಲಕ ಆಗಬೇಕು. ಅಧ್ಯಯನಶೀಲಕಾರರು ಅಂದರೆ ಅಧ್ಯಯನಶೀಲಕಾರರು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿಕಮ್ ರಿಸರ್ಚ್ ಓರಿಯೆಂಟೆಡ್. ತುಂಬ ಓದಬೇಕು, ಹೆಚ್ಚೆಚ್ಚು ಜ್ಞಾನ ಗಳಿಸಬೇಕೆಂಬುದು ಆಶಿಸಿ ನಿಮಗೆಲ್ಲರೂ ಕೂಡ ಇದನ್ನು ಮತ್ತೊಮ್ಮೆ ಶುಭಾಶಯ ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ವಂದನೆಗಳು. ಶ್ರೇಷ್ಠ ಕಾರ್ಯಗಳನ್ನು ಮಾಡ್ತಾರ ಅವರನ್ನು ಸಾಮಾನ್ಯ ಜನರು ಅನುಕರಿಸ್ತಾರೆ. ಯಾರು ಉತ್ತಮ ಕಾರ್ಯಗಳಿಂದ ಮೇಲ್ಪಂಕ್ತಿಯನ್ನು ಹಾಕ್ತಾರ ಅವರನ್ನು ಇಡೀ ಸಮಾಜ ಅನುಕರಿಸ್ತದೆ ಅಂತ ಹೇಳುವಂಥದ್ದು ಒಂದು ಋಗ್ವೇದದ ಮಾತಿದೆ. ಈ ಮಾತಿಗೆ ದೃಷ್ಟಾಂತವಾಗಿ ಈ ದಿನದ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ, ಈ ಸಾರ್ಥಕ ಸೇವೆಯನ್ನು ಮುಗಿಸಿ ಮುಂದಿನ ನಿವೃತ್ತಿ ಜೀವನಕ್ಕೆ ಅಡಿ ಇಡ್ತಾ ಇರುವಂಥ ಎಲ್ಲ ಮಹಾಚೇತನಗಳಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಸಮಯ ಮೀರಿದ್ರೂ
ನಮ್ಮೊಂದಿಗೆ ಸೇರಿರುವಂಥ ಎಲ್ಲ ಗುರು ಬಾಂಧವರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ನೋ ನೇಷನ್ ಕ್ಯಾನ್ ರೈಸ್ ಅಬೌವ್ ಇಟ್ಸ್ ಟೀಚರ್ಸ್ ಹೈಟ್ಸ್ ಅಂತ ಹೇಳುವಂಥ ಮಾತಿದೆ. ಯಾವ ಸಮಾಜ ಕೂಡ, ಪ್ರಪಂಚದ ಯಾವ ಸೊಸೈಟಿ ಕೂಡ ಆ ಸಮಾಜದ ಶಿಕ್ಷಕರ ಮಟ್ಟವನ್ನು ಮೀರಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಶಿಕ್ಷಕರ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರಿ ಹೇಳುವಂಥ ಒಂದು ಹೇಳಿಕೆ. ಇವತ್ತು ಶಿಕ್ಷಕ ಸಮಾಜದ ಗೌರವವನ್ನು ಪಡ್ಕೊಳ್ತಾ, ಅದನ್ನು ಸ್ವೀಕರಿಸ್ತಾ, ತಾನೂ ಬೆಳೆಯುತ್ತಾ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಒಂದು ಮಾತನ್ನು ನಾನು ಶಿಕ್ಷಕ ಸಮಾಜದ ಪರವಾಗಿ, ಈ ವ್ಯವಸ್ಥೆಯ ಪರವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಶಿಕ್ಷಕರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ರಿಂದ, ದಕ್ಷತೆಯಿಂದ ಸೇವೆ ಸಲ್ಲಿಸಿದ್ರಿಂದಾಗಿ ನಮ್ಮ ಸಮಾಜ ಸ್ಥಿರವಾಗಿದೆ. ನಮ್ಮ ಸಮಾಜ ಇವತ್ತಿಗೂ ಬೇರೆ ಬೇರೆ ಪ್ರಚೋದನೆಗಳಿದ್ದರೂ, ಒಡೆದು ಕಟ್ಟುವ ಕೆಲಸಗಳಾಗ್ತಾಯಿದ್ರು, ನಮ್ಮ ನಡುವೆ ಗೋಡೆಗಳನ್ನು ಕಟ್ಟುವ ಕೆಲಸಗಳಾಗ್ತಾ ಇದ್ದರೂ ಭಾರತೀಯ ಸಮಾಜ ಸುಸ್ಥಿತಿಯಿಂದ ಕೂಡಿದೆ. ನಮ್ಮ ಸಮಾಜ ಪ್ರಗತಿಪರವಾಗಿದೆ. ನಮ್ಮ ಸಮಾಜ ಸುವ್ಯವಸ್ಥೆಯಿಂದ ಕೂಡಿದೆ. ನಮ್ಮ ದೇಶ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆ ಅಂತ ಹೇಳುವಂಥದ್ದರ ಹಿಂದೆ ನಮ್ಮ ಶ್ರಮಕ್ಕೂ ಇದೆ ಅಂತ ಹೇಳುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಕಾಲಕಾಲಕ್ಕೆ ಸಮಾಜದ ಎಲ್ಲ ವೃತ್ತಿಗಳಂತೆ ಶಿಕ್ಷಕರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತದೆ. ಒಂದು ಕಾಲ ಇತ್ತು, ಒಂದು ಪರಂಪರೆ ಇತ್ತು, ಶಿಕ್ಷಕರೇ ಆ ಗ್ರಾಮದ ಗುರಿಕಾರರಾಗಿದ್ದರು. ಆ ಗ್ರಾಮದ ಏಳು ಬೀಳುಗಳ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ಕನಸನ್ನು ಕಾಣುವಂಥ ನೇತಾರರಾಗಿದ್ದರು. ಕಾಲ ಬದಲಾಗಿದೆ. ಸಮಾಜ ಶಿಕ್ಷಕರನ್ನು ನೋಡುವಂಥ ದೃಷ್ಟಿ ಬದಲಾಗಿದೆ. ಶಿಕ್ಷಕರಿಗೆ ಕೊಡುವಂಥ ಸ್ಥಾನ ಬದಲಾಗಿದೆ. ಇವತ್ತು ನಮ್ಮನ್ನು ಕೂಡ ವ್ಯವಸ್ಥೆ ನಿರ್ದೇಶಿಸ್ತಾ ಇದೆ. ಈ ಎಲ್ಲ ಚೌಕಟ್ಟಿನ ಒಳಗಡೆ ಇದ್ದುಕೊಂಡು ಕೂಡ ಬಹಳಷ್ಟು ಶಿಕ್ಷಕರು, 99% ಶಿಕ್ಷಕರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾದ ಅರ್ಥದಲ್ಲಿ ಸಮಾಜ ಕಟ್ಟುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಕರ ದಿನ. ನಮ್ಮನ್ನು ವೈಭವೀಕರಿಸುವುದರ ಒಟ್ಟಿಗೆ ಶಿಕ್ಷಕರ ಪಾತ್ರ ಮತ್ತು ಶಿಕ್ಷಕನಿಗೆ ಇರುವಂಥ ಸವಾಲುಗಳ ಬಗ್ಗೆ ಸಂವಾದ ಕೂಡ ಆಗಬೇಕು ಅಂತ ಹೇಳುವಂಥ ವ್ಯಕ್ತಿ ನಾನು. ಇವತ್ತು ನಮ್ಮ ಸಾಮಾನ್ಯ ಶಿಕ್ಷಕರು ಹೇಗೆ ದಾಖಲೆಗಳನ್ನು ಹೊರುವ ಯಂತ್ರ ಆಗಿದ್ದಾರೆ, ಹೇಗೆ ಒಬ್ಬ ಶಿಕ್ಷಕ ತರಗತಿ ಕೋಣೆಯಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಡುವುದಕ್ಕೆ ಸೀಮಿತ ಆಗದೆ ಆ ವ್ಯವಸ್ಥೆಗೆ ಬೇಕಾದ ಸೌಕರ್ಯಗಳನ್ನು ಹೊಂದಿಸಿಕೊಳ್ಳುವಂಥ ಅನಿವಾರ್ಯತೆಯಲ್ಲಿ ಹೇಗೆ ಸಿಕ್ಕಿಬಿದ್ದಿದ್ದಾನೆ. ಇವತ್ತು ನಮ್ಮ ಶಿಕ್ಷಕರು ತರಗತಿ ಕೋಣೆಯಲ್ಲಿ ಇರದೆ ಹೇಗೆ ಬೇರೆ ಬೇರೆ ಶಾಪ್ಗಳಲ್ಲಿ ಆಗಿರ್ಬೋದು, ಅಥವಾ ಜೆರಾಕ್ಸ್ ಸೆಂಟರ್ಗಳಲ್ಲಿ ಆಗಿರ್ಬೋದು, ಅಥವಾ ಸೈಬರ್ಗಳಲ್ಲಿ ಆಗಿರ್ಬೋದು ಅಲೆದಾಡುವಂಥ ಸ್ಥಿತಿ ಯಾಕೆ ಬಂದಿದೆ? ಈ ತಾಂತ್ರಿಕ ಯುಗದಲ್ಲಿ ಕೂಡ ನಮ್ಮ ಕೆಲವು ಶಾಲೆಗಳಲ್ಲಿ ಇಂಟರ್ನೆಟ್ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ? ನಾವು ನಮ್ಮ ವಿದ್ಯಾರ್ಥಿಗಳನ್ನು ತಲುಪುವಲ್ಲಿ ಎಲ್ಲಿ ಸೋಲ್ತಾ ಇದ್ದೇವೆ? ಈ ಚರ್ಚೆಗಳು ಕೂಡ ಈ ಹಂತದಲ್ಲಿ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೊತ್ತಿ ಹೇಳ್ತಾ, ಆತ್ಮೀಯ ಶಿಕ್ಷಕ ಬಂಧುಗಳೇ, ನಮ್ಮ ಶಾಲೆ ಎಂಬ ಗುಡಿಯಲ್ಲಿ ದೇವರಿಲ್ಲ. ಕಳೆದ 2 ವರ್ಷಗಳ ಒಂದು ಶತಮಾನದಲ್ಲಿ ಕಾಣುವಂಥ ಒಂದು ವಿಪತ್ತಿನಿಂದಾಗಿ ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿಲ್ಲ. ಆದರೂ ಅವರನ್ನು ತಲುಪುವಂಥ ಮಹಾನ್ ಪ್ರಯತ್ನವನ್ನು ನಮ್ಮ ಶಿಕ್ಷಕ ವೃಂದ ಮಾಡಿದೆ. ಆದಷ್ಟು ಬೇಗ ಶಾಲೆಗಳು ಆರಂಭ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಸಲ್ಲಿಸ್ತಾ, ನಮ್ಮ ಕೆಲವು ಸಮಸ್ಯೆಗಳನ್ನು ಈ ವೇದಿಕೆಯ ಮುಂದೆ ತರಲಿಕ್ಕೆ ಪ್ರಯತ್ನಿಸ್ತೇನೆ. ಇವತ್ತು ನನ್ನ ಗುರು ಬಾಂಧವರು ಸುಮಾರು 50ರ ಸಂಖ್ಯೆಯಲ್ಲಿ ನಿವೃತ್ತರಾದರು. ಹೊಸ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ. ನನ್ನೊಂದು ಪ್ರಾಮಾಣಿಕ ಪ್ರಶ್ನೆ ಏನು ಅಂತ ಹೇಳಿದರೆ, ಎಲ್ಲ ವೃತ್ತಿಗೆ ಇರುವಂತೆ ಶಿಕ್ಷಕ ವೃತ್ತಿಗೆ ಕೂಡ ತರಬೇತಿ ಇದೆ, ಅದಕ್ಕೆ ಇರುವಂಥ ವಿದ್ಯಾರ್ಹತೆಗಳಿದೆ. BA ಆದ ನಂತರ BEd, ಪದವಿಯ ನಂತರ ಬೇರೆ ಬೇರೆ
ಶಿಕ್ಷಕ ವೃತ್ತಿಗೆ ಬೇಕಾದಂಥ ತರಬೇತಿಯನ್ನು ಮಾಡಿ ಬಂದವರಿಗೆ ಇವತ್ತು CET ಮಾಡ್ತಾರೆ, TET ಮಾಡ್ತಾರೆ, ಇನ್ನೂ ಬೇರೆ ಬೇರೆ ಎಕ್ಸಾಮ್ಗಳನ್ನು ಮಾಡಿ ಸೋಸುವಂಥ ವಿಧಾನದಿಂದ ಬೇಕಾದ ಹಾಗೆ ಹುದ್ದೆಗಳು ಭರ್ತಿ ಆಗ್ತಾ ಇಲ್ಲ. ಹಾಗಾಗಿ ವ್ಯವಸ್ಥೆ ಈ ಬಗ್ಗೆಯೂ ಚಿಂತನೆ ಮಾಡಬೇಕು. ಒಬ್ಬ ಇಂಜಿನಿಯರ್ ಆದ ವ್ಯಕ್ತಿಗೆ ಮುಂದಿನ ಕೆಲಸಕ್ಕೆ ಅವರಿಗೆ ಪರೀಕ್ಷೆ ಇರಲ್ಲ. ಒಬ್ಬ IAS ಆದ ವ್ಯಕ್ತಿಗೆ ಸೇವೆಯಲ್ಲಿ ನಂತರ ಅವರಿಗೆ ಪರೀಕ್ಷೆ ಇರೋದಿಲ್ಲ. ಆದರೆ ನಮ್ಮಲ್ಲಿ ತರಬೇತಿ ಪಡೆದವರಿಗೆ ಮಾತ್ರ ಯಾಕೆ ಪರೀಕ್ಷೆ? ಹಾಗಿದ್ರೆ ಈ B.Ed ಅಥವಾ ಇತರ ಪದವಿಗಳ ಔಚಿತ್ಯ ಏನು? ಇದನ್ನು ಕೂಡ ನಮ್ಮ ಸಮಾಜ ಸಂವಾದ ನಡೆಸಬೇಕು. ಇದರ ಔಚಿತ್ಯ ಏನು ಅಂತ ಹೇಳುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಇನ್ನು ಈಗಾಗಲೇ ಖಾಸಗಿ ಶಾಲೆಗಳ ಅನುದಾನಿತ ಶಾಲೆಗಳಿಗೆ ಅಗ್ನಿಶಾಮಕ ವ್ಯವಸ್ಥೆಗಳನ್ನು ಮಾಡುವಂಥ ಒಂದು ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಇರುವಂತಹದ್ದು. ಅವರಿಗೆ ಅವರ ನವೀಕರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಲೈಸೆನ್ಸನ್ನು. ಒಂದು ಕಾಲದಲ್ಲಿ ನಮ್ಮ ಪ್ರಭುತ್ವಗಳು ಜನರಿಗೆ ಶಿಕ್ಷಣ ನೀಡುವುದಕ್ಕೆ ವಿಫಲ ಆದಂಥ ಸನ್ನಿವೇಶದಲ್ಲಿ ಊರಿನ ಮಹನೀಯರು ಅನುದಾನಿತ ಶಾಲೆಗಳನ್ನು ಕಟ್ಟಿದ್ರು. ಇದನ್ನು ನಾವು ಯಾವತ್ತೂ ಮರಿಬಾರದು. ಒಂದು ಊರಿನಲ್ಲಿ ಅನುದಾನಿತ ಶಾಲೆಯನ್ನು ಕಟ್ಟಿ ಆ ಶಾಲೆಗೆ ಆ ಊರಿನ ಏನು ಯಜಮಾನರಿದ್ದಾರೆ ತನ್ನ ಸ್ವಂತ ಮಗುವನ್ನು ಕಳಿಸಿ ಸಮಾಜದ ಕಟ್ಟ ಕಡೆಯ ಬಡ ವ್ಯಕ್ತಿಯ ಮಗುವನ್ನು ಕೂಡ ಅದೇ ಶಾಲೆಯಲ್ಲಿ ಸೇರಿಸಿ ಕಲಿಸಿ ನಾವೆಲ್ಲ ಇವತ್ತು ದಕ್ಷಿಣ ಕನ್ನಡದಲ್ಲಿ ಬಹುತೇಕ ಜನರು ಒಂದು ಸರ್ಕಾರಿ ಹುದ್ದೆಯಲ್ಲಿ ಆಗಿದೆ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಪಾಲು ಕೂಡ ಬಲು ದೊಡ್ಡದು. ಹೊಲೆ ದಾಟಿದ ಮೇಲೆ ಅಂಬಿಗನ ಹಂಗೇನು ಅಂತ ಹೇಳುವಂಥ ಮಾತಿದೆ. ಇವತ್ತು ಸರ್ಕಾರಿ ಶಾಲೆಗಳಾಗಿದೆ. ಉಳ್ಳವರು ಅಥವಾ ನಮ್ಮಂಥವರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಳಿಸ್ತೇವೆ. ಇವತ್ತು ಅನುದಾನಿತ ಶಾಲೆಗಳ ಅಗತ್ಯ ನಮ್ಮ ಪ್ರಭುತ್ವಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಸರಿಯಾದರೂ ಈ ರೀತಿ ನಿಯಮಗಳ ಚೌಕಟ್ಟಿನಲ್ಲಿ ಆ ಶಾಲೆಗಳ ಕತ್ತು ಹಿಚಕಿ ಕೊಲ್ಲುವಂಥದ್ದು ಸರಿಯೇ ಅಂತ ಹೇಳುವಂಥದ್ರ ಬಗ್ಗೆ ಕೂಡ ನಮ್ಮ ಸಮಾಜದಲ್ಲಿ ಚರ್ಚೆ ಆಗಬೇಕು. ಮತ್ತು ಆ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಆ ಶಾಲೆಗಳ ಸಂಘಟನೆಯೊಟ್ಟಿಗೆ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೂಡ ಬೇಕು. ಇದೆಲ್ಲ ಇವತ್ತಿನ ಚರ್ಚೆಯ ವಿಷಯಗಳು ಅಂತ ಹೇಳ್ತಾ ನಮ್ಮ ಪದವೀಧರ ಶಿಕ್ಷಕರ ಸಮಸ್ಯೆಯನ್ನು ಈಗಾಗಲೇ ಅನೇಕ ವೇದಿಕೆಗಳು ನಾವು ಪ್ರಸ್ತಾಪಿಸ್ತಾ ಇದ್ದೇವೆ. ಯಾವ ಸಮಾಜದಲ್ಲಿ ಶಿಕ್ಷಕರು ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ ಇಲ್ವಾ, ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ವಾ, ಆ ಸಮಾಜ ಯಾವತ್ತೂ ಉದ್ಧಾರ ಆಗುವುದಿಲ್ಲ ಅಂತ ಹೇಳುವಂಥ ಮಾತಿದೆ. ಹಾಗೆಯೇ ನಮ್ಮನ್ನು 1ರಿಂದ 7ಕ್ಕೆ ನಾವು ಆಯ್ಕೆಯಾದವರು 80,000 ಶಿಕ್ಷಕರು ಈಗ 1ರಿಂದ 5ರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ಪದವಿ ಇದೆ, ನಮಗೆ ಅಪ್ಗ್ರೇಡೆಡ್ ಆಗಿ ಪ್ರಮೋಷನ್ ಕೊಡಬೇಕು ಅಂತ ಹೇಳುವಂಥದ್ದು ಅದು ನಮ್ಮ ಹಕ್ಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದ್ದೇವೆ. ನಾಡಿನ ಹೆಸರಾಂತ ಪತ್ರಿಕೆ ಹೇಳಿದೆ, ಮೇಲ್ಮಟ್ಟದ ಅಧಿಕಾರಿಗಳು ಮನಸ್ಸು ಮಾಡಿದ್ದಿದ್ರೆ ಪದವೀಧರ ಶಿಕ್ಷಕರ ಸಮಸ್ಯೆಯೇ ಅಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಈ ಬಗ್ಗೆ ಕೂಡ ನಿರಂತರ ಆಳುವ ವರ್ಗ ಮತ್ತು ಪ್ರಭುತ್ವ ಗಮನ ಕೊಟ್ಟು ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಸಲ್ಲಿಸ್ತಾ ಸಮಯ ದೀರ್ಘ ಆಗಿದೆ, ನನ್ನ ಮಾತು ಕೂಡ ದೀರ್ಘ ಆಗ್ತಾ ಇದೆ. ದಯವಿಟ್ಟು ಒಂದು ವಿಷಯವನ್ನು ಪ್ರಸ್ತಾಪಿಸಿ ನಾನು ನನ್ನ ಮಾತಿಗೆ ಅಂತಿಮ ಸ್ಪರ್ಶವನ್ನು ನೀಡ್ತಾ ಇದ್ದೇನೆ. ನಮಗೆ 1 ವರ್ಷ ಶಿಕ್ಷಕರಿಗೆ ದಾಖಲೆ ರಹಿತ ವರ್ಷ ಅಂಥೇಳಿ ಆಚರಿಸಬೇಕು. ನಾವು ಬರೆಯುವ ದಾಖಲೆಗಳನ್ನು ನಿರ್ಮಿಸುವ ಯಂತ್ರಗಳಾಗದೆ ನಿಜ ಅರ್ಥದಲ್ಲಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸುವಂಥ ಒಂದು ವರ್ಷವನ್ನು ನಮಗೆ ಅಧಿಕಾರ ವರ್ಗ ಕೊಡಬೇಕು. ಆ ಮೂಲಕ ನಮಗೆ ಒಂದು ಶಾಂತಿಯಿಂದ 1 ವರ್ಷ ಆದರೂ ಕೆಲಸ ಮಾಡುವಂಥ ಅವಕಾಶವನ್ನು ನೀವು ಕಲ್ಪಿಸಬೇಕು ಅಂತ ಹೇಳುವಂಥ ಮನವಿಯನ್ನು ಸಲ್ಲಿಸ್ತಾ ಸೆಪ್ಟೆಂಬರ್ 1 ತಿಂಗಳಾದರೂ ಖಂಡಿತ ನೀವೆಲ್ಲರೂ ಈ ಮಾತನ್ನು ಚಪ್ಪಾಳೆಯೊಂದಿಗೆ ಅನುಮೋದಿಸಬೇಕು. ಇದು ನನ್ನ ಮಾತಾಗಬಾರ್ದು, ಸಮಸ್ತ ಶಿಕ್ಷಕರ ಮಾತಾಗಬೇಕು ಅಂತ ಹೇಳುವಂಥ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಈ ಸುಂದರ ವೇದಿಕೆಯಲ್ಲಿ ನನ್ನ ಮಾತಿಗೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ಅಂತಿಮ ಸ್ಪರ್ಶವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಭಾಗದ ಕಾರ್ಪೊರೇಟರ್ ಆಗಿರುವಂಥ ಶ್ರೀಮತಿ ವೀಣಾ ಮಂಗಳ ಮೇಡಮ್ ಅವರು ಗಣ್ಯ ವ್ಯಕ್ತಿಗಳಿಗೆ ವಂದಿಸುತ್ತಾ ಹಾಗೆ ನನ್ನ ಪ್ರೀತಿಯ ಶಿಕ್ಷಕರಿಗೂ ನನ್ನ ಪ್ರಣಾಮಗಳನ್ನು ನೀಡುತ್ತಾ ಇವತ್ತು ಶಿಕ್ಷಕ ದಿನಾಚರಣೆಯ ಶುಭ ನುಡಿಗಳನ್ನು ಹೇಳಲು ಇಚ್ಛಿಸಿ ಪೂರ್ಣ ವಿರಾಮ ನೀಡುತ್ತಾ ಇದ್ದೇನೆ. ಪುಸ್ತಕದ ಪುಟದೊಳಗೆ ಪುಷ್ಟವಾಗಿ ಬರೆಸಿ ಮನಸ್ಸಿನೊಳಗೆ ಜ್ಞಾನದ ದೀವಿಗೆ ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಅರಸಿದ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ
ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿದ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಎಲ್ಲ ಗುರುವರಿಯರಿಗೂ ಶತಶತ ಪ್ರಣಾಮಗಳನ್ನು ವಂದಿಸ್ತಾ ಎಲ್ಲರಿಗೂ ಶುಭವಾಗಲಿ ಶಿಕ್ಷಣ ದಿನಾಚರಣೆ ಅಂತ ಹೇಳುತ್ತಾ ನನ್ನ 2 ಮಾತುಗಳಿಗೆ ಪೂರ್ಣವಿರಾಮವನ್ನು ನೀಡುತ್ತಿದ್ದೇನೆ. ನಮಗೆಲ್ಲರೂ ಕೂಡ ಹುರಿದುಂಬಿಸುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರೆ ಮೇಡಮ್, ತಾವು ಈಗ ಎಲ್ಲ ಅತಿಥಿಗಳಿಗೆ ನಮ್ಮೆಲ್ಲರೂ ಕೂಡ ವಂದನಾರ್ಪಣೆ ಮಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೀನಿ. ಎಲ್ರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕ ದಿನಾಚರಣೆಯ ಜಿಲ್ಲಾ ಮಟ್ಟದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ, ಸಭಾ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ ಆದಂಥ ಮಾನ್ಯ ಶ್ರೀ ಅಂಗಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಶಾಸಕರಾದಂಥ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಡಿ ವೇದವ್ಯಾಸ ಕಾಮತ್ ಅವರು ಕೂಡ ಎಲ್ಲ ಶಿಕ್ಷಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರಾದಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಇವರು ಕೂಡ ಎಲ್ರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮಾನ್ಯ ಈ ಒಂದು ಏರಿಯಾದ ಕಾರ್ಪೊರೇಟರ್ ಆಗಿರುವಂಥ ಶ್ರೀಮತಿ ವೀಣಾ ಮಂಗಳ ಮೇಡಮ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಧನಲಕ್ಷ್ಮಿ ಮೇಡಮ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕುಮಾರ್ ಸರ್, ಮಾನ್ಯ CEO ಇವರು ಎಲ್ಲರನ್ನೂ ಉದ್ದೇಶಿಸಿ ಶಿಕ್ಷಕರ ಜವಾಬ್ದಾರಿ ಬಗ್ಗೆ ಯಾವ ರೀತಿಯಲ್ಲಿ ಮುಂದಕ್ಕೆ ನಡಿಬೇಕು ಎನ್ನುವ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮಾನ್ಯ ಡಾಕ್ಟರ್ ಸಿಪ್ರಿಯಾನ್ ಮೊಂತೆರವ್ ಸರ್ ಅವರು ಸಹನಿರ್ದೇಶಕರು ಮತ್ತು ಪ್ರಾಂಶುಪಾಲರು, ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾನ್ಯ ಉಪನಿರ್ದೇಶಕರ ಒಂದು ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಸರ್ ಅವರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರ ಕಚೇರಿಯ EO ಆದಂಥ ದಯಾವತಿ ಮೇಡಮ್ ಇದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಡಯಟಿನ ಉಪನ್ಯಾಸಕರಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಉಪನಿರ್ದೇಶಕರ ಕಚೇರಿಯ ವಿಷಯ ಪರಿವೀಕ್ಷಕರಾದಂಥ ಶಮಂತ್ ಅವರಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಘದ ಅಧ್ಯಕ್ಷರು ಇದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣ ಅವರಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಶಿವಪ್ರಸಾದ್ ಇವರಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಕೂಡ ಪ್ರಸ್ತುತಪಡಿಸಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಸ್ಟ್ಯಾನಿ ತಾವ್ರವರಿದ್ದಾರೆ. ಅವರಿಗೂ ಕೂಡ ನಾನೆಲ್ಲರ ಪರವಾಗಿ
ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅನುದಾನಿತ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ KMK ಮಂಜರಾಡಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶಿವರಾಮ್ ಏನೇಕಲ್ ಇವರಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದೈಹಿಕ ಶಿಕ್ಷಕ ಸಂಘದ ಗ್ರೇಡ್ 1 ಉಪಾಧ್ಯಕ್ಷರಾದಂಥ ಅಧ್ಯಕ್ಷರ ಬದಲು ಉಪಾಧ್ಯಕ್ಷರು ಉಪಸ್ಥಿತರಿದ್ದಾರೆ. ಉಪಾಧ್ಯಕ್ಷರಾದಂಥ ಚೆಲುವಮ್ಮ ಅವರಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ಇದರ ಅಧ್ಯಕ್ಷರಾದಂಥ ಜಗದೀಶ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಜಯಂತಿ ಸೋನ್ಸ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರಮೀಳಾ ಇವರಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದೈಹಿಕ ಶಿಕ್ಷಕ ಸಂಘ ಗ್ರೇಡ್ 1 ಅಧ್ಯಕ್ಷರಾದಂಥ ಲಿಲ್ಲಿ ಪಾಯಸ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದೈಹಿಕ ಶಿಕ್ಷಕ ಸಂಘ ಮಂಗಳೂರು ದಕ್ಷಿಣ ಇದರ ಅಧ್ಯಕ್ಷರಾದಂಥ ತ್ಯಾಗಂ ಅರೆಕಳ ಇವರಿದ್ದಾರೆ. ಅವರನ್ನು ಕೂಡ ನಾನೆಲ್ಲರ ಪರವಾಗಿ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅನುದಾನಿತ ಶಾಲಾ ಶಿಕ್ಷಕರ ಸಂಘ ಮಂಗಳೂರು ದಕ್ಷಿಣ ವಲಯ ಇದರ ಮಂಗಳೂರು ದಕ್ಷಿಣ ವಲಯ ಇದರ ಅಧ್ಯಕ್ಷರಾದಂಥ ತಾಲೂಕು ದಕ್ಷಿಣ ವಲಯದ ಅಧ್ಯಕ್ಷರಾದಂಥ MH ಮಲಾರ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಚಿತ್ರಕಲಾ ಸಂಘ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಜಾರ್ಜ್ ಅವರಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದೈಹಿಕ ಶಿಕ್ಷಕರ ಸಂಘ ಗ್ರೇಡ್ 1 ತಾಲೂಕು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಮೋಹನ್ ಶಿರ್ಲಾಲ್ ಅವರಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಲಿಪಿಕಾ ನೌಕರರ ಸಂಘದ ಅಧ್ಯಕ್ಷರಾದಂಥ ಪೂರ್ಣಿಮಾ ರೈ ಅವರಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಜಿಲ್ಲಾ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಎಲ್ಲ ಜಿಲ್ಲಾ ಪ್ರಶಸ್ತಿ ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಿವೃತ್ತ ಶಿಕ್ಷಕರು ಸುಮಾರು 51 ಮಂದಿ ನಮ್ಮ ವಲಯದ ನಿವೃತ್ತ ಶಿಕ್ಷಕರು ಬಂದು ಈ ಒಂದು ನಾವು ಕೊಟ್ಟಿರುವಂಥ ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಬೇಕಾದ್ರೆ ಮುಖ್ಯವಾಗಿ ಏನು ಹೆಸರೇನು ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಬೇಕಾದ್ರೆ ಈ ಒಂದು ಹಾಲನ್ನು ನಮಗೆ ಕೊಟ್ಟಂಥ ಈ ಒಂದು ಪ್ರೆಸ್ಟೀಜ್ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅವರಿಗೆ, ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಅವರ ಫುಲ್ಲು ಸ್ಟಾಫ್ ನಮಗೆ ಸಹಕಾರ ಕೊಟ್ಟಿದ್ದಾರೆ. HM ಆಗಿರಲಿ ಅಥವಾ ಅವರ ಟೀಚರ್ಸ್, ಮುಖ್ಯವಾಗಿ ವಿಶ್ವನಾಥ್ ಅವರು PRO, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸ್ಪಾನ್ಸರ್ ಕೊಟ್ಟಿದ್ದಾರೆ. ಯಾಕೆಂದರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಂಘದ ಈ ಒಂದು ಬೆಳಗಿನ ಊಟದ ವ್ಯವಸ್ಥೆಯನ್ನು ಮಾಡಿದವರು ಪ್ರಾಥಮಿಕ ಶಾಲಾ ಜಿಲ್ಲಾ ಮಟ್ಟದ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಈ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ದೈಹಿಕ ಶಿಕ್ಷಕ ನಮ್ಮ ತಾಲೂಕು ಮಟ್ಟದ ದೈಹಿಕ ಶಿಕ್ಷಕರ ಸಂಘ ಮಾಡಿಕೊಟ್ಟಿದೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈಗ ಸನ್ಮಾನ ಮಾಡಲಿಕ್ಕೆ ಶಾಲು ವ್ಯವಸ್ಥೆಯನ್ನು ಮಾಡಿದವರು ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಮಾಡಿದವರು ಜಯವಂತಿ ಸೋನ್ಸ್ ಅವರ ವೈಯಕ್ತಿಕ ನೆಲೆಯಲ್ಲಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇರುವವರು ನಮ್ಮ
ಶಿಕ್ಷಕ ಕೋಆಪರೇಟಿವ್ ಸೊಸೈಟಿ, ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಇವರು ಸಹಕಾರ ಕೊಡ್ತಾರೆ. ಹಾಗೆಯೇ ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SCDCC ಬ್ಯಾಂಕ್, ಹಾಗೆಯೇ KMF ಇವರು ನಮಗೆ ಸಹಕಾರ ಪ್ರತಿ ವರ್ಷವೂ ಕೂಡ ಕೊಡ್ತಾರೆ. ಹಾಗೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಅವರು ಸಹಕಾರವನ್ನು ಕೊಡ್ತಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮೀಡಿಯಾದವರಿದ್ದಾರೆ, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಯವರಾದಂಥ ವಿಮಲ್ ನೆಲ್ಯಾಡಿ ಇವರಿದ್ದಾರೆ, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೂವನ್ನು ಕೊಟ್ಟು ಸಹಕರಿಸಿದವರು ನಮ್ಮ ಲಿಪಿಕಾ ವರ್ಗದ ಲಿಪಿಕಾ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಬೇಕಾದ್ರೆ ನಮ್ಮ ಟೀಮ್ ಬಹಳ ಚೆನ್ನಾಗಿ ಕೆಲಸ ನಿರ್ವಹಿಸಿದೆ. ಅದರಲ್ಲಿ BRC ಕೋಆರ್ಡಿನೇಟರ್ ಇರ್ಬೋದು, ಹಾಗೆಯೇ CRPಗಳಿರ್ಬೋದು, IRTಗಳಿರ್ಬೋದು, ಹಾಗೆ ನಮ್ಮ ಎಲ್ಲ ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಇರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ECOಗಳಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮ ಏನಿದೆ BRP, ECO, CRPಗಳು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲ ನಿವೃತ್ತ ಶಿಕ್ಷಕರು ಮತ್ತು ಆ ಶಾಲೆಯಿಂದ ಬಂದಂಥ ಒಬ್ಬರು ಶಿಕ್ಷಕರನ್ನು ಬರಲಿಕ್ಕೆ ಹೇಳಿದ್ವಿ, ಅವರಿಗೂ ಕೂಡ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಂದರೆ ನಮಗೆ ಪ್ರತಿ ವರ್ಷದ ಈಗಾಗಲೇ ಹೇಳಿದ ಹಾಗೆ 2 ವರ್ಷಗಳ ಹಿಂದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗುವಾಗ ಎಲ್ಲ ಹಾಲ್ ತುಂಬಿ ತುಳುಕ್ತಾ ಇತ್ತು. ಎಲ್ಲ ಟೀಚರ್ಸಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾಯಿತ್ತು. ಆದರೆ ಎಲ್ಲ ಟೀಚರ್ಸನ್ನು ನಮಗೆ ಕರೀಲಿಕ್ಕೆ ಸಾಧ್ಯ ಆಗದೇ ಇರುವುದಕ್ಕೆ ನಮಗೆಲ್ಲರಿಗೂ ಕೂಡ ಬೇಸರ ಇದೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿಂದ ಎಲ್ಲರಿಗೂ ಕೂಡ ಎಲ್ಲ ಶಿಕ್ಷಕರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ರಿಗೂ, ಹಾಗೆಯೇ ಮೇಯ್ನಾಗಿ MC ಮಾಡಿದಂಥ ಮೋಹನ್ ಶಿರ್ಲಾಲ್ ಮತ್ತು ಗೀತಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ಮುಖ್ಯವಾಗಿ ನಮ್ಮ ಸ್ಟೇಜ್ ಭಾಳ ಚೆನ್ನಾಗಿ ಆಗಬೇಕಾದ್ರೆ ನಮ್ಮ ರಫೀಕ್ ಮತ್ತು ಅವರ ತಂಡ, ನಮ್ಮ ಚಿತ್ರಕಲಾ ಶಿಕ್ಷಕರಾದ ರಫೀಕ್ ಮತ್ತು ಅವರ ತಂಡ ಬಹಳ ಚೆನ್ನಾಗಿ ಸ್ಟೇಜ್ ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಊಟ ಕೊಟ್ಟು ಊಟ ಬಡಿಸುವುದಕ್ಕೂ ಕೂಡ ನಮ್ಮ ಟೀಚರ್ಸ್ ಇದ್ದಾರೆ, ಸ್ಕೌಟ್ ಗೈಡ್ಸ್ ಅವರನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರು ಕೂಡ ಉತ್ತಮ ರೀತಿಯಲ್ಲಿ ನಮಗೆ ಊಟದ ಬಡಿಸುವ ಪ್ರಕ್ರಿಯೆಯಲ್ಲೂ ಕೂಡ ಚೆನ್ನಾಗಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಊಟ ಬಡಿಸ್ತಾರೆ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಯಾರಾದರೂ ಬಿಟ್ಟು ಹೋದರೆ ಕ್ಷಮಿಸಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈಗಾಗಲೇ ನಾವು 2 ಸಲ ನಮ್ಮ ತಾಲೂಕವರಿಗೆ ಮೆಸೇಜ್ ಹಾಕಿದ್ದೇವೆ. ಸಾಯಂಕಾಲ 4 ಗಂಟೆಗೆ ಉಪನ್ಯಾಸ ಕಾರ್ಯಕ್ರಮ ಇದೆ. ಅದರಲ್ಲಿ ಈಗ ಮಾನ್ಯ CEO ಸರ್, DDPI ಸರ್ ಕೂಡ ಹೇಳಿದರು, ಎಲ್ಲರೂ ಕೂಡ ಭಾಗವಹಿಸಿ ಅದರ ಕೇಳಿ ಅದನ್ನು ತಮ್ಮಲ್ಲಿ ಅನುಷ್ಠಾನ ಮಾಡಬೇಕಾಗಿ ಕೇಳಿಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೆ. ಅಜ್ಞಾನದ ಮುಸುಕು ಸರಿಸಿ ಸುಜ್ಞಾನದ ದಾರಿ ದೀವಿಗೆಯ ಹರಿಸಿ ಮುನ್ನಡೆಸುವಾದರ್ಶಿಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ,
ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ, ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ಕಲಿಸಿ ಬೆಳೆಸಿ ಮುನ್ನಡೆಸುವ ದರ್ಶಿಗಳೇ, ಪ್ರಿಯ ಗುರುಗಳೇ ಗುರುವಂದನೆ, ಗುರುವಂದನೆ, ಗುರುವಂದನೆ. ಆತ್ಮೀಯರೇ, ಪ್ರಧಾನಮಂತ್ರಿ ಮೋದಿಜಿಯವರು ಕೂಡ ಇವತ್ತು ಯುವ ಮನಸ್ಸುಗಳನ್ನು ನಿರ್ಮಲವಾಗಿ ಸೃಷ್ಟಿಸುವುದರಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯ. ಕೋವಿಡ್ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಶಿಕ್ಷಕರು ವಿನೂತನವಾಗಿ ಸಾಮಾಜಿಕ ಜಾಲತಾಣದೊಂದಿಗೆ ಮಕ್ಕಳನ್ನು ಮತ್ತಾಗಿ ಸದೃಢರನ್ನಾಗಿ ಮಾಡುವಂತಹ ಒಂದು ಅದ್ಭುತವಾದಂಥ ಶ್ಲಾಘನೀಯ ನುಡಿಗಳನ್ನು ಕೊಟ್ಟಿದ್ದಾರೆ. ತಮಗೆಲ್ಲರಿಗೆ ಮತ್ತೊಮ್ಮೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯೋಸ್ಮಿ. ಧನ್ಯವಾದ.